नमारण्य काकुलतीचे माय नमन आमच्या जीवन अमृतान भरोशा तुका मिळव तांबरदेश बाळका या दुकानच्या कोण दस्ताना अस्कार अनुष्का सन्मायत करदान करता तर आमचे जे काय ते काकुलचे डोळे आमचे प्रती आणि प्रतिष्ठा प्रंतले सदैव पॉल काम कांदके येदाळी मगाळे दिले कार्य भगवंती देवाच्या महिमा सोतून अधिकार ख्रिस्ताच्या बसवण्याक आम्ही फौजोंच्या खातीर हालेलुया 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 Hallelujah, 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 hallelujah. Praise the Lord. Praise the Lord. Hallelujah. 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 ದೇವರನ್ನು ನಾವು ಸ್ತುತಿಸೋಣ. ದೇವರ ವಾಕ್ಯ ಹೇಳ್ತದೆ ಬಾರೂಕನ ಗ್ರಂಥದಲ್ಲಿ 2ನೇ ಅಧ್ಯಾಯ ವಾಕ್ಯ 17ರಿಂದ ಬಾರೂಕನ ಗ್ರಂಥ 2ನೇ ಅಧ್ಯಾಯ 17ನೇ ವಚನ. ಪ್ರಾಣವು ದೇಹದಿಂದ ಬೇರ್ಪಟ್ಟ ನಂತರ ಪಾತಾಳಕ್ಕೆ ಇಳಿದ ಮೃತರು ನಿಮ್ಮ ಮಹಿಮೆಯನ್ನು ಸತ್ಕ್ರಿಯೆಗಳನ್ನು ಕೊಂಡಾಡಲಾರರು. Praise the Lord. Hallelujah. 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 आमचो प्राण कुडीतावन भायर काडल्या उपरांत तो मनीस देवाची स्तुती करूंक सकना. ह्या देवान केल्ले कितें उपकार आठवूंक तो सकना. Praise the Lord. Hallelujah. ಹಾಗಾದರೆ ಯಾರೆಲ್ಲ ದೇವರನ್ನು ಸ್ತುತಿಸುವವರು? ಆದರೆ ಸರ್ವೇಶ್ವರ ಜೀವವುಳ್ಳ ಮಾನವರು. Praise the Lord. Hallelujah. ನಮಗೆಲ್ಲ ಜೀವ ಇದೆ ಅಲ್ಲ? ಹಲೋ, ಇಲ್ಲದ್ರೆ ಸ್ವಲ್ಪ ಶ್ವಾಸ ತಗೊಳ್ಳಿ, ಸರಿಯಾಗಿ ಗೊತ್ತಾಗಿದೆ ಜೀವ ಇದೆಯಾ ಅಂತ. Praise the Lord. Hallelujah. ಅದಕ್ಕೆ ಯಾರೆಲ್ಲ ಸ್ತುತಿಸ್ಬೇಕಂತ ದೇವರ ವಾಕ್ಯ ಹೇಳ್ತಾರೆ, ಜೀವ ಉಳ್ಳ ಮಾನವರು. Praise the Lord. ನಾವೆಲ್ಲರೂ ಇಲ್ಲಿದ್ದವರು ಜೀವ ಉಳ್ಳ ಮಾನವರು, ಪ್ರಾಣಿಗಳಲ್ಲ, ಮಾನವರು. Praise the Lord. Hallelujah. Hallelujah. ಅತಿಯಾಗಿ ನೊಂದುಕೊಂಡು, ತುಂಬ ಜನರು ಇವತ್ತು ನೊಂದುಕೊಂಡು ಬಂದಿದ್ದೀರಿ. Praise the Lord. ಹೌದಲ್ವಾ? ಮನೆಯೆಲ್ಲ ಬರುವಾಗ ಕೆಲವು ಜಗಳ ಮಾಡಿ ಕೂಡ ಬಂದಿದ್ದೀರಿ, ನೊಂದುಕೊಂಡು ಬಂದಿದ್ದೀರಿ. ಎಲ್ಲರೂ ನೋಡಿ ನೊಂದುಕೊಂಡು ಬಗ್ಗಿ ಹೋದವರು, ಕೆಲವರಿಗೆ ಸೊಂಟಕ್ಕೆ ಬಲ ಇಲ್ಲ, ಬಗ್ಗಿ ಹೋಗ್ತಾರೆ ಅವರು. ಅಂಥವರು ನಿತ್ರಾಣ ಆದವರು, ಅಂದರೆ ದೇಹಕ್ಕೆ ಶಕ್ತಿ ಇಲ್ಲ, ನಿತ್ರಾಣ ಆಗಿದ್ದಾರೆ. ಒಂದು 10 ದಿವಸ ಜ್ವರ ಬಂದರೆ ಏನಾಗುತ್ತೆ, ಹಾಗೆ ನಿತ್ರಾಣ ಆಗಿದೆ. ಅಂಥವರು ಕಂಗೆಟ್ಟು ಹಸಿವಿನಿಂದ ಬಳಲುತ್ತಿದ್ದರು. ಕೆಲವರು ಊಟ ಮಾಡಿ ಬರಲಿಲ್ಲ, ಫಾಸ್ಟಿಂಗಲ್ಲಿದ್ದಾರೆ, ಹಸಿವಿನಿಂದ ಬಳಲ್ತಾರೆ. ಏನೋ ಹಸಿವಿನಿಂದ ಉಪವಾಸ ಮಾಡುವಾಗ ಜಾಸ್ತಿ ನಮಗೆ ಯಾವುದು ಇಚ್ಛೆ ಇದೆ ನೋಡಿ, ಅದನ್ನೇ ನಾವು ಹಂದಿ ಮಾಂಸ ಇಚ್ಛಾದರೆ ಹಂದಿ ಮಾಂಸ ಪರಿಮಳ ಬರ್ತದೆ ನಿಮಗೆ ಉಪವಾಸ ಮಾಡುವಾಗ. ಬಿರಿಯಾನಿ ಪರಿಮಳ ಬರ್ತದೆ. Praise the Lord. Hallelujah. ಅದೇ ಉಪವಾಸ ಮಾಡಲಿಕ್ಕೆ ಬಿಡುವುದಿಲ್ಲ ಸೈತಾನ್. ಅದಕ್ಕೆ ಬಳಲುತ್ತಿದ್ದವರು ಬಡ ಪ್ರಾಣಿಗಳು. Praise the Lord. Hallelujah. ಬಡವರನ್ನು ಏನು ಹೇಳ್ತಾರೆ ದೇವರ ವಾಕ್ಯ? ಬಡ ಪ್ರಾಣಿಗಳು. ನಿಮಗೆ ಮಹಿಮೆಯನ್ನು ಸಲ್ಲಿಸಬೇಕು. Praise the Lord. Hallelujah. Hallelujah. ನೋಡಿ, ಯಾರೆಲ್ಲ ಜೀವವುಳ್ಳ ಮಾನವರು, ಅತಿಯಾಗಿ ನೊಂದುಕೊಂಡು ಇದ್ದವರು, ಬಗ್ಗಿ ಹೋದವರು, ನಿತ್ರಾಣವಾಗಿ ಕಂಗೆಟ್ಟು ಹೋದವರು, ಹಸುವಿನಿಂದ ಬಳಲುತ್ತಿದ್ದರು, ಆ ಬಡ ಪ್ರಾಣಿಗಳು ನಿಮಗೆ ಮಹಿಮೆಯನ್ನು ಸ್ತುತಿಯನ್ನು ಸಲ್ಲಿಸಬೇಕು. Praise the Lord. ಹಾಗಾದರೆ ನಾವು ಎಲ್ಲರೂ ದೇವರನ್ನು ಸ್ತುತಿಸಬೇಕಂತ ದೇವರ ವಾಕ್ಯ ಹೇಳ್ತದೆ. Praise the Lord. ಇನ್ನು ಕೊಂಕಣಿಯಲ್ಲಿ ಹೇಳ್ತಾರೆ, ಇನ್ನು ಕೊಂಕಣಿಯಲ್ಲಿ ಒಂದು ವರ್ಡ್ ಜಾಸ್ತಿ ಇದೆ, ಕನ್ನಡ ಇಟ್ಟವರು ಅಂತ. Praise the Lord. ಕನ್ನಡಕ ಇದ್ದವರು ಅಂದರೆ ದೃಷ್ಟಿ ಏನಾಗಿದೆ, ಕಮ್ಮಿ ಆದವರು ಕೂಡ ದೇವರನ್ನು ಸ್ತುತಿಸಬೇಕಂತ. Praise the Lord. ನಾನು ಬರುವಾಗ ಇಲ್ಲಿ ರೀತಮ್ಮ ಹೇಳ್ತಿದ್ರು, ಕಣ್ಣು ಕಾಣುವುದಿಲ್ಲ ಅಂತ, ಕಣ್ಣು ಆಪ್ರೇಷನ್ ಮಾಡಿದ್ರೆ ಸಕ್ಸಸ್ ಆಗೋದಿಲ್ಲ ನಾನು ಹೇಳಿದ್ದಾರೆ. ಅಂಥವರು ಕೂಡ ದೇವರನ್ನು ಸ್ತುತಿಸಬೇಕು. Praise the Lord. Hallelujah. Hallelujah. ಹಾಗಾದರೆ ನನಗೆ ಸ್ತುತಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವವರು ಇಲ್ಲಿ ಯಾರಿಲ್ಲ. Praise the Lord. Hallelujah. ಎಲ್ಲರೂ ಕಡ್ಡಾಯವಾಗಿ ಸ್ತುತಿ ಮಾಡಲೇಬೇಕು. Praise the Lord. Hallelujah. ಒಂದು ವೇಳೆ ಸ್ತುತಿ ಮಾಡದೇ ಇದ್ದರೆ ಅವರು ಜೀವವುಳ್ಳವರಲ್ಲ. Praise the Lord. ಅವರು ಮೃತರಾದವರಂತ ದೇವರ ವಾಕ್ಯ ಹೇಳ್ತಾರೆ. Praise the Lord. ಅದಕ್ಕಾಗಿ ಎಲ್ಲರೂ ನಾವು ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ, ದೇವರನ್ನು ಆರಾಧಿಸೋಣ. ಪ್ರಿಯರೇ, ಚಪ್ಪಳೆ ತಟ್ಟುತ್ತಾ ಕಾಲೇಜ್ ಹಾಕುತ್ತಾ, ಕುಣಿಯುತ್ತಾ, ನಲಿಯುತ್ತಾ
ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸಾಧ್ಯವೂ ಇಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಯೋರ್ದನ್ ನಿನ್ನ ಕಂಡು ಹಿಂಚಾರಿ ಹೋಯಿತಯ್ಯ, ಯೋರ್ದನ್ ನಿನ್ನ ಕಂಡು ಹಿಂಚಾರಿ ಹೋಯಿತಯ್ಯ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿಮ್ಮಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದೂ ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದೂ ಇಲ್ಲ. ಕಡಲ ಮೇಲೆ ನಡೆದೆ ಎಲ್ಲ ಬಿರುಗಾಳಿ ಅಡಗಿಸಿದೆ, ಕಡಲ ಮೇಲೆ ನಡೆದೆ ಎಲ್ಲ ಬಿರುಗಾಳಿ ಅಡಗಿಸಿದೆ, ಕಡಲ ಮೇಲೆ ನಡೆದೆ ಎಲ್ಲ ಬಿರುಗಾಳಿ ಅಡಗಿಸಿದೆ, ಕಡಲ ಮೇಲೆ ನಡೆದೆ ಎಲ್ಲ ಬಿರುಗಾಳಿ ಅಡಗಿಸಿದೆ. ಸೈತಾನನ ಜಜ್ಜಿರುವೆ ಸರ್ವಶಕ್ತನು ನೀನೇ, ಸೈತಾನನ ಜಜ್ಜಿರುವೆ ಸರ್ವಶಕ್ತ ನೀನೇ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿಮ್ಮಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದೂ ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದೂ ಇಲ್ಲ.
ಸತ್ತು ಎದ್ದೆಯಲ್ಲ, ಮರಣವ ಗೆದ್ದೆಯಲ್ಲ, ಸತ್ತು ಎದ್ದೆಯಲ್ಲ, ಮರಣವ ಗೆದ್ದೆಯಲ್ಲ, ಸತ್ತು ಎದ್ದೆಯಲ್ಲ, ಮರಣವ ಗೆದ್ದೆಯಲ್ಲ, ಸತ್ತು ಎದ್ದೆಯಲ್ಲ, ಮರಣವ ಗೆದ್ದೆಯಲ್ಲ, ಮತ್ತೆ ನೀ ಬರುವೆಯಲ್ಲ, ರೂಪಾಂತರ ತರುವೆಯಲ್ಲ, ಮತ್ತೆ ನೀ ಬರುವೆಯಲ್ಲ, ರೂಪಾಂತರ ತರುವೆಯಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿಮ್ಮಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು, ನಿನ್ನಾಮ ಎತ್ತಿದರೆ ಸೈತಾನ ಓಡುವನು, ನಿನ್ನಾಮ ಎತ್ತಿದರೆ ಸೈತಾನ ಓಡುವನು, ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು, ನಿನ್ನ ನಾಮದಿ ಕೈ ಚಾಚಲು ರೋಗವು ನೀಗುವುದು. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಹಲ್ಲೆಲೂಯಾ 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 ಹೀರವರೆ ಕೆಲವರೆದಾಗ ಶಂಕರವರೆ ಕರವರೆ ಕಲ ಜೀಸಸ್. Thank you Lord, thank you Lord, thank you Lord, thank you Jesus, thank you Lord, thank you Lord. Praise the Lord, glorify mighty God, hallelujah. Worship Lord Jesus, hallelujah. ಹೀರವರೆ ಕೆಲವರೆದಾಗ ಶಂಕರವರೆ ಕರವರೆ ಕಲ ಜೀಸಸ್ ಜೀಸಸ್. Thank you Jesus, thank you Lord, thank you Lord, thank you Lord. Praise the Lord, glorify mighty God, hallelujah. Hallelujah, 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 hallelujah. Praise the Lord, hallelujah, hallelujah. ಯಾರೊಬ್ಬರು ಇಲ್ಲಿ ಬಂದವರು ನೀವು ಯಾರಾದ್ರು ಪ್ರಾರ್ಥಿಸ್ತಾರ ಇದ್ದಾರ? ಒಬ್ಬರು ವಿದೇಶಕ್ಕೆ ಹೋಗ್ಲಿಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ವಿದೇಶಕ್ಕೆ ವೀಸಾ ಆಗಲಿಕ್ಕೆ ಪ್ರಾರ್ಥಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾರಾದರೂ ಪ್ರಾರ್ಥಿಸ್ತಾ ಇದ್ದರೆ ಇದು ದೇವರು ನಿಮಗೆ ದಯಪಾಲಿಸ್ತಾರೆ, ಬೇಗನೆ ದಯಪಾಲಿಸ್ತಾರೆ. ಆ ವೀಸಾ ಎಲ್ಲವನ್ನು ನಿಮಗೆ ದೇವರು ದಯಪಾಲಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ
ಹಾಲೆಲೂಯ್ಯ, ಹಾಲೆಲೂಯ್ಯ. ಯಾರಿಗೊಬ್ಬರಿಗೂ ಹೊಟ್ಟೆಯಲ್ಲಿ ಕಿಬ್ಬೊಟ್ಟೆ, ಕೆಳಗಿನ ಹೊಟ್ಟೆ, ಕಿಬ್ಬೊಟ್ಟೆಯಲ್ಲಿ ತುಂಬ ನೋವಾಗುತ್ತದೆ. ಯಾರಿಗೊಬ್ಬರು ಇಲ್ಲಿ ಈ ಹೊಟ್ಟೆ ಕೆಳಬದಿ ಕಿಬ್ಬೊಟ್ಟೆಯಲ್ಲಿ ತುಂಬ ನೋವು ಬರ್ತದೆ, ಆಗಾಗ ನೋವು ಬರ್ತದೆ. ಯಾಕೆಂದರೆ ಕೆಲವರಿಗೆ ಈ ಮೋಷನ್ ಸರಿಯಾಗಿ ಹೋಗುವುದಿಲ್ಲ, ಗಟ್ಟಿಯಾಗಿ ಇಂಥ ನೋವು ಇಂಥ ಒಂದು ತೊಂದರೆಗಳಿವೆ. ಯಾರಿಗಾದರೂ ಮೋಷನ್ ಸರಿಯಾಗಿ ಹೋಗುವುದಿಲ್ಲ ಅಂತ ಒಂದು ಗಟ್ಟಿತನ, ಈ ಕಿಬ್ಬೊಟ್ಟೆಯಲ್ಲಿ ಗಟ್ಟಿಯಾಗೋದು, ಸಿಡಿತ ಆಗೋದು, ನೋವು ಬರೋದು, ಇಂಥವರಿಗೆ ಯೇಸು ಈ ರೋಗದಿಂದ ವಾಸಿ ಮಾಡ್ತಾ ಇದ್ದಾರೆ, ಗುಣಪಡಿಸ್ತಾ ಇದ್ದಾರೆ ಈ ಕ್ಷಣದಲ್ಲಿ. ಹಾಲೆಲೂಯ್ಯ, ಗಟ್ಟಿಯಾಗಿ ಸ್ತೋತ್ರ ಆಡೋಣ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಈರಬರೆ ಕಲಬರದಾಗ ಶಂದರಬರೆ ಕರಬಲರ ಕಲ. ಜೀಸ, ಥ್ಯಾಂಕ್ ಯು ಜೀಸ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. Praise the Lord, glorify and mighty God, hallelujah. Worship Lord Jesus, thank you Lord, thank you Lord, thank you Lord. Praise the Lord, glorify and mighty God, hallelujah. Worship Lord Jesus, hallelujah, hallelujah, hallelujah. Hirabha rekhala varadaga, shandar karabala rekhala Jesus. With the mighty anointing of the Holy Spirit, they come upon us in the name of Jesus Christ. Hallelujah, 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 hallelujah. Praise the Lord. ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ ಖಂಡಿತವಾಗಿ ನಮಗೆ ಒಳಿತಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಯಾರಿಗಾದರೂ ಈ ಹೊಟ್ಟೆಯ ಸಂಬಂಧ ಕಾಯಿಲೆ ಇದ್ದರೆ ನಿಮ್ಮ ಬಲ ಕೈಯನ್ನು ಹೊಟ್ಟೆಯ ಮೇಲೆ ಇಟ್ಟುಕೊಂಡು ಪ್ರಾರ್ಥಿಸಿರಿ. ಕ್ಷಣದಲ್ಲಿ ಹೊಟ್ಟೆಯ ಸಂಬಂಧ ಕಾಯಿಲೆಗಳಿವೆ, ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ, ಡೈಜೆಷನ್ ಸಿಸ್ಟಮ್ ಪ್ರಾಬ್ಲಮ್ ಇರೋದು, ಏನು ತಿಂದರೆ ಆಗೋದಿಲ್ಲ, ಇಂಥ ಒಂದು ಪರಿಸ್ಥಿತಿ ಇದ್ದವರಿಗೆ ಪತಿಯಾಗಿ ಹೊಟ್ಟೆ ತುಂಬ ತುಂಬಿ ಬರುವುದು, ಇಂಥ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮಲ್ಲಿ ಇದ್ದರೆ ಯೇಸು ಸ್ವಾಮಿ ಹತ್ರ ಒಂದುಗಳಿಗೆ ಪ್ರಾರ್ಥಿಸಿ ಹೊಟ್ಟೆಯಲ್ಲಿ ಕೈ ಹಿಡಿ ಹಾಗೂ ನಿಮ್ಮ ಬಲಗೈಯನ್ನು ಹೊಟ್ಟೆ ಮೇಲೆ ಇಟ್ಟು ಎಡಕೈಯನ್ನು ಮೇಲಕ್ಕೆತ್ತಿ ಎಲ್ಲರೂ ಒಂದುಗಳಿಗೆ ಈ ರೋಗಗಳಿಂದ ನಿಮ್ಮನ್ನು ವಾಸಿಯಾಗಲಿಕ್ಕೆ ದೇವರ ಹತ್ರ ಪ್ರಾರ್ಥಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬರೆ ಕಲಬರೆದಾಗ ಶಂದರ ಬರೆ ಕರಬಲರ ಕಲ. Jesus, mighty anointing of the Holy Spirit, the power of God will come upon us in the name of Jesus Christ. Hallelujah, 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 hallelujah. ಶಕ್ತರಾದ ದೇವರೇ, ಈ ಕ್ಷಣದಲ್ಲಿ ಮುಟ್ಟಿ ಗುಣಪಡಿಸಿರಿ ಅಪ್ಪ ತಂದೆ, ಮುಟ್ಟಿ ಗುಣಪಡಿಸಿರಿ ಅಪ್ಪ ತಂದೆ, ಮುಟ್ಟಿ ಗುಣಪಡಿಸಿರಿ ಅಪ್ಪ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಗುಣಪಡಿಸುವ ಶಕ್ತಿಯು ಇಳಿದು ಬರಲಿ ಅಪ್ಪ ತಂದೆ. ಪ್ರತಿಯೊಬ್ಬರ ಹೊಟ್ಟೆ ಸಂಬಂಧ ಕಾಯಿಲೆಯನ್ನು ಯೇಸುವಿನ ನಾಮದಲ್ಲಿ ಬಂಧಿಸ್ತಾ ಇದ್ದೇನೆ, ಬಿಡುಗಡೆ ನೀಡಿರೆಂದು ಪ್ರಾರ್ಥಿಸ್ತಾ ಇದ್ದೇನೆ ಅಪ್ಪ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀರಬರೆ ಕಲಬರೆದಾಗ ಶಂದರ ಬರೆ ಕರಬಲರ ಕಲ. Jesus, the mighty anointing of the Holy Spirit, the come upon us in the name of Jesus Christ. Hallelujah, hallelujah, hallelujah. ದೇವರನ್ನು ಸ್ತುತಿಸೋಣ, ದೇವರನ್ನು ಆರಾಧಿಸೋಣ. ಒಂದು 10 ಜನರಿಗೆ ಹೊಟ್ಟೆ ಸಂಬಂಧ ಕಾಯಿಲೆಯಿಂದ ಯೇಸು ಗುಣಪಡಿಸಿದ್ದಾರೆ. ಯಾರಿಗೆಲ್ಲ ನೀವು ಕ್ಲೇಮ್ ಮಾಡಿ ಈ ಸಂದೇಶವನ್ನು ತೆಗೆದುಕೊಳ್ಳಿ, ನಿಮಗೆ ಖಂಡಿತವಾಗಿ ಗುಣ ಆಗ್ತದೆ ಒಂದು ವಿಶ್ವಾಸ ಬಿಡಿ. ಮುಂದಿನ ದಿನದಲ್ಲಿ ಸಾಕ್ಷಿಯ ನೀಡಲು ಬನ್ನಿ. ಈಗ ಹೊಟ್ಟೆ ಸಂಬಂಧ ಕಾಯಿಲೆ ಇದ್ದವರು ಎಲ್ಲರನ್ನು ಯೇಸು ಮುಟ್ಟಿ ಗುಣಪಡಿಸಿದ್ದಾರೆ ಇಂಥ ಒಂದು ವಿಶ್ವಾಸವನ್ನು ನೀಡಿ. ಖಂಡಿತವಾಗಿ ದೇವರ ವಾಕ್ಯ ಹೇಳ್ತದೆ, ಯಾವುದನ್ನು ನೀವು ಪ್ರಾರ್ಥಿಸಿದೋ ಅದೆಲ್ಲವೂ ನಿಮಗೆ ಸಿಗುವುದೆಂದು ನಂಬಿರಿ, ನಿಮಗೆ ಖಂಡಿತವಾಗಿ ಸಿಗುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕಾಗಿ ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ, ದೇವರನ್ನು ಆರಾಧಿಸೋಣ. ಪ್ರಿಯರೇ, ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯದು ಯಾರು? ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯದು ಯಾರು? ದೇವರು ನನ್ನನ್ನು ಆಶೀರ್ವದಿಸಲು ತಡೆಯದು ಯಾರು? ನನ್ನ ಕರ್ತರಿಂದ, ನನ್ನ ದೇವರಿಂದ, ನನ್ನ ಕರ್ತರಿಂದ ಮೇಲೆ ಬರುವೆ, ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ನಿಶ್ಚಯ ನಡೆಯುತ್ತೆ, ನಿಶ್ಚಯ ನಡೆಯುತ್ತೆ. ಸುತ್ತಲಿರುವ ಜನರು ಅದನ್ನು ನೋಡುವರು, ನನ್ನ ಸುತ್ತಲಿರುವ ಜನರು ಅದನ್ನು ಕಾಣುವರು. ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯುವುದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯುವುದು ಯಾರು? ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯುವುದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯುವುದು ಯಾರು? ನನ್ನ ಕರ್ತರಿಂದ ನಾ ಮೇಲೆ ಬರುವೆ, ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ನನ್ನ ಕರ್ತರಿಂದ ನಾ ಮೇಲೆ ಬರುವೆ, ದೇವರಿಂದ ಅಭಿವೃದ್ಧಿ ಹೊಂದುವೆ. ನಿಶ್ಚಯ ನಡೆಯಿತು, ನಿಶ್ಚಯ ನಡೆಯಿತು. ಸುತ್ತಲಿರುವ ಜನರು ಅದನ್ನು ಕಾಣುವರು, ನನ್ನ ಸುತ್ತಲಿರುವ ಜನರು ಅದನ್ನು ಕಾಣುವರು.
ನಾ ಚಿಂತೆಯಲ್ಲಿ ಇರುವಾಗ ಚಿಂತೆ ಮಾಡಬೇಡ ಎಂದರು. ನಾ ಏಕಾಂಗಿಯಾಗಿದ್ದಾಗ ನನ್ನ ಜೊತೆಯಲ್ಲಿರುವೆ ಎಂದರು. ನಾ ಚಿಂತೆಯಲ್ಲಿ ಇರುವಾಗ ಚಿಂತೆ ಮಾಡಬೇಡ ಎಂದನು. ನಾ ಏಕಾಂಗಿಯಾಗಿದ್ದಾಗ ನನ್ನ ಜೊತೆಯಲ್ಲಿರುವೆ ಎಂದನು. ಕರ್ತನೇ ನನ್ನ ಕೈ ಹಿಡಿದು ನಾ ನಿನ್ನ ಬಿಟ್ಟು ಹೋಗಲೇ, ನಾ ನಿನ್ನ ಕೈ ಬಿಡೆಯೋ ಎಂದನು. ಕರ್ತನೇ ನನ್ನ ಕೈ ಹಿಡಿದು ನಾ ನಿನ್ನ ಬಿಟ್ಟು ಹೋಗಲೇ, ನಾ ನಿನ್ನ ಕೈಯ ಬಿಡೆದು ಎಂದನು. ನನ್ನ ಕರ್ತನು ಮಾಡಲು ನೆನೆಸಿದ್ರು ತಡೆಯುವುದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯುವುದು ಯಾರು? ನನ್ನ ಕರ್ತನು ಮಾಡಲು ನೆನೆಸಿದ್ರು ತಡೆಯುವುದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯುವುದು ಯಾರು? ನನ್ನ ಕರ್ತರಿಂದ ಮೇಲೆ ಬರುವೆ, ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ಕರ್ತರಿಂದ ಮೇಲೆ ಬರುವೆ, ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ನಿಶ್ಚಯ ನಡೆಯುತ್ತೆ, ನಿಶ್ಚಯ ನಡೆಯುತ್ತೆ. ಸುತ್ತಲಿರುವ ಜನರು ಅದನ್ನು ಕಾಣುವರು. ನನ್ನ ಸುತ್ತಲಿರುವ ಜನರು ಅದನ್ನು ಕಾಣುವರು. ಆಗುವುದು ಎಂದಾಗ ಆಗುವುದು ಎಂದನು. ನಾನು ನಡುಗುತ್ತಾ ನಿಂತಾಗ ನೆರಳಾಗಿ ಬಂದನು. ನನ್ನಿಂದಾಗದು ಎಂದಾಗ ಆಗುವುದು ಎಂದನು. ನಾನು ನಡುಗುತ್ತಾ ನಿಂತಾಗ ನೆರಳಾಗಿ ಬಂದನು. ಕರ್ತನೇ ನನ್ನ ಕೈ ಹಿಡಿದು ನಾ ನಿನ್ನ ಕೈಯ ಬಿಡೆಲೆ, ನಾ ನಿನ್ನ ಕೈಯ ಬಿಡೆನು ಎಂದನು. ಕರ್ತನೇ ನನ್ನ ಕೈ ಹಿಡಿದು ನಾ ನಿನ್ನ ಬಿಟ್ಟು ಹೋಗಲೇ, ನಾ ನಿನ್ನ ಕೈಯ ಬಿಡೆನು ಎಂದನು. ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯುವುದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯುವುದು ಯಾರು? ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯುವುದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯುವುದು ಯಾರು? ನನ್ನ ಕರ್ತರಿಂದ ನಾ ಮೇಲೆ ಬರುವೆ, ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ನನ್ನ ಕರ್ತರಿಂದ ನಾ ಮೇಲೆ ಬರುವೆ, ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ನಿಶ್ಚಯ ನಡೆಯಿತು, ನಿಶ್ಚಯ ನಡೆಯಿತು. ಸುತ್ತಲಿರುವ ಜನರು ಅದನ್ನು ಕಾಣುವರು. ನನ್ನ 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 ಸುತ್ತಲಿರುವ ಜನರು ಅದನ್ನು ಕಾಣುವರು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ರೂಪವೇ ಕೆಲವರಿದಾಗ ಸುಂದರವರೆ ಕರೆಬಲರ ಕಲಜಿದ. Thank you, Lord, 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 thank you, Lord. Praise the Lord, glorify and mighty God, hallelujah, worship Lord Jesus. Hallelujah, 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 hallelujah. Hallelujah, 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 hallelujah. Praise the Lord, hallelujah, hallelujah. Irabavare kalavradaga shandaravare karavalare kala Jesus. The mighty anointing of the Holy Spirit, power of God, hallelujah. Rababababare kalavradaga shandaravare karavalare kala Jesus. Praise the Lord, praise the Lord, hallelujah. ನೀವೆಲ್ಲರೂ ನೋಡಿದ್ದೀರಿ, ಆಸ್ಪತ್ರೆಗಳಲ್ಲೆಲ್ಲ ಡಾಕ್ಟ್ರುಗಳೆಲ್ಲ ಸರ್ಜರಿ ಮಾಡ್ತಾರೆ, ಆಪ್ರೇಷನ್ ಮಾಡ್ತಾರೆ, ಹೌದಲ್ವಾ? ತುಂಬ ಜನ ಈಗ ಆಸ್ಪತ್ರೆಯೆಲ್ಲ ತುಂಬ ತುಳ್ಕೊತಿದೆ, ಬೆಡ್ಗಳಿಲ್ಲ, ಅಷ್ಟು ಸರ್ಜರಿಗಳು ದಿನಕ್ಕೆ ಆಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ನೀವು ಯಾವಾಗಲೂ ಧ್ಯಾನಕೂಟದಲ್ಲಿ ಪವಿತ್ರಾತ್ಮರು ಒಂದು ಸರ್ಜರಿ ಮಾಡಿದ್ದು ನೋಡಿದ್ದೀರಾ? ಹಲೋ, ನೋಡಲಿಲ್ವಾ? ನಾವೆಲ್ಲ ವಿಡಿಯೋದಲ್ಲಿ ನೋಡ್ತೀವಿ ನಾವು ಯಾವಾಗಲೂ. ಯಾಕಂದರೆ ನೈಜೀರಿಯಾದಲ್ಲೆಲ್ಲ ಓಪನ್ ಹಾರ್ಟ್ ಸರ್ಜರಿಗಳೆಲ್ಲ ಪವಿತ್ರಾತ್ಮ ಮಾಡೋದು, ಪವಿತ್ರಾತ್ಮ ಅವರ ಒಳಗೆ ಹೋಗಿ ಎಲ್ಲ ಸರ್ಜರಿ ಮಾಡೋದು, ನಾರ್ಮಲ್ ಮಾಡೋದು. ಪ್ರೈಸ್ ದಿ ಲಾರ್ಡ್. ಅದೇ ಹೋದ ತಿಂಗಳಲ್ಲಿ ನಾವು ಮಹಾರಾಷ್ಟ್ರಕ್ಕೆ ಒಂದು ಧ್ಯಾನಕೂಟಕ್ಕೆ ಹೋಗಿದ್ದೆವು. ಅಲ್ಲಿ ನಮಗೊಂದು ಸಂದೇಶ ಇತ್ತು. ಒಬ್ಬರು ಸ್ತ್ರೀ ಬರ್ತಾರೆ, ಸಪೂರ ಇದ್ದಾರೆ, ಅವರು ಬರ್ತಾರೆ.
ಅವರಿಗೆ ತುಂಬ ಸಮಸ್ಯೆಗಳಿದೆ, ಆ ಸೈತಾನನ ಶಕ್ತಿ ಕೂಡ ಅವಳ ಹತ್ರ ಇದೆ, ಅದೆಲ್ಲ ಬಿಡುಗಡೆಗೊಳಿಸಿ ಅವರಿಗೆ ಒಂದು ಬಿಡುಗಡೆಯನ್ನುಗೊಳಿಸಿ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾರೆ ಅಂತ ದೇವರೊಂದು ಸಂದೇಶವಿತ್ತು. ಪ್ರೈಸ್ ದಿ ಲಾರ್ಡ್. ಅದು 3 ದಿವಸದ ಧ್ಯಾನಕೂಟ. ಫಸ್ಟ್ ಡೇ ನೋಡಿದೆ, ಇಲ್ಲ ಸ್ತ್ರೀ ಬರಲಿಲ್ಲ. 2ನೇ ದಿವಸ ನೋಡಿದೆ, ಅದು ಕೂಡ ಬರಲಿಲ್ಲ. ಆದರೆ 3ನೇ ದಿವಸ ಬೆಳಿಗ್ಗೆ ಬೇಗನೆ ಬಂದು ಕೂತ್ಕೊಂಡಿದ್ದಾರೆ. ಅದೇ ನಮಗೆ ಗೊತ್ತಾಯಿತು, ನಾವು ದರ್ಶನದಲ್ಲಿ ನೋಡಿದಂಥ ಸ್ತ್ರೀ ಅವರೇ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ಆರಾಧನೆ, ಪರಮಪ್ರಸಾದ ಆರಾಧನೆ ಮಾಡ್ತಾಯಿದ್ದೀವಿ, ದೇವರ ವಾಕ್ಯವನ್ನು ಸಾರ್ತಾ ಇದ್ದೀವಿ. ಅದೇ ಕ್ಷಣದಲ್ಲಿ ಪವಿತ್ರಾತ್ಮ ಹೋಗಿ ಆ ಸ್ತ್ರೀಯನ್ನು ಮುಟ್ಟಿದರು. ಪ್ರೈಸ್ ದಿ ಲಾರ್ಡ್. ಮುಟ್ಟಿದ್ರಿಂದ ಅವರು ಚಟಪಡಿಸ್ತಾ ಇದ್ದಾರೆ. ಅಲ್ಲೇ ನಿಂತುಕೊಂಡದ್ದು ಬಿದ್ದರು, ಚೇರ್ ಮೇಲಿಂದ ಕೆಳಗೆ ಬಿದ್ದರು, ಹೊಟ್ಟೆ ಕೈ ಇಟ್ಟು ತುಂಬ ಹೊರಳಿದ್ದರು, ಆಚೆ ಈಚೆ ಆಗಿ. ಮತ್ತು ನಾವು ಪ್ರಾರ್ಥಿಸಿದೆವು, ಕೆವಿನ್ ಕೂಡ ಇದ್ದರು, ನಾವೆಲ್ಲ ಪ್ರಾರ್ಥಿಸಿದೆವು. ಆಮೇಲೆ ಆ ಸ್ತ್ರೀಗೆ ಬಿಡುಗಡೆ ಆಯಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ಮತ್ತೆ ಧ್ಯಾನಕೂಟ ಎಂಡ್ ಆದಮೇಲೆ ಅವರು ಕೌನ್ಸಿಲಿಂಗ್ ಅಂತ ಬಂದರು ನನ್ನ ಹತ್ರ. ಆಗ ಅವ್ರು ಹೇಳ್ತಾರೆ, ನನಗೆ ಅದು ಶನಿವಾರ ದಿವಸ, ಸೋಮವಾರ ದಿವಸ ಅವರಿಗೆ ಈ ಯೂಟ್ರಸ್ ತೆಗೆಯಲಿಕ್ಕೆ, ಗರ್ಭಕೋಶ ತೆಗೆಯಲಿಕ್ಕೆ ಸರ್ಜರಿಯೆಲ್ಲ ಫಿಕ್ಸ್ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ. ಇದೊಂದು ಬಡ ಹೆಂಗಸು, ಅವರ ಹತ್ರ ಏನು ಹಣ ಇಲ್ಲ, ಏನಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಯಾರೊಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲೆಲ್ಲ ಚಿಕಿತ್ಸೆಗಾಗಿ ಈ ಸರ್ಜರಿಯಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಮೊದಲನೇ ದಿನ ಅಂದರೆ ಶನಿವಾರ ದಿವಸ ಇವರು ಧ್ಯಾನಕೂಟಕ್ಕೆ ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರ ಆಪ್ರೇಷನ್ ಎಲ್ಲ ಕ್ಯಾನ್ಸಲ್ ಆಗಿ ಅವರ ಸರ್ಜರಿ ಮಾಡಿ ಪವಿತ್ರಾತ್ಮರು ಮುಗಿಸಿಬಿಟ್ರು, ಆರೋಗ್ಯದಿಂದ ಮನೆಗೆ ಹೋದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಗುಣಪಡಿಸಿದ್ದು ನೋಡಿದ್ದೇವೆ, ಎಷ್ಟು ಅದ್ಭುತ ಕಾರ್ಯಗಳನ್ನು ಯೇಸು ಮಾಡುವಂಥ ನೋಡಿದರೆ, ಆದರೆ ಪವಿತ್ರಾತ್ಮರೊಂದು ಸರ್ಜರಿ ಮಾಡೋದು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನೋಡಿದ್ದು ನಾನು. ಪ್ರೈಸ್ ದಿ ಲಾರ್ಡ್. ಅಂದರೆ ದೇವರಿಗೆ ಅಷ್ಟು ಶಕ್ತಿ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದಿವಸ ನಾವು ಕ್ಯಾಮರಾ ಎಲ್ಲ ತಗೊಂಡು ಹೋಗಲಿಲ್ಲ, ಎಲ್ಲಾದರೂ ವೀಡಿಯೋಗ್ರಫಿ ಮಾಡಿಕೊಂಡು ನಿಮಗೆ ತೋರಿಸಿದ್ದೇವೆ ಹೇಗೆ ಪವಿತ್ರಾತ್ಮ. ನಾನು ಹೇಳ್ತಾ ಇದ್ದೇನೆ, ಎಲ್ಲರೂ ನೋಡ್ತಾ ಇದ್ದಾರೆ, ನೋಡಿ ಪವಿತ್ರಾತ್ಮ ಮುಟ್ತಾ ಇದ್ದಾರೆ, ಹೆಂಗಸನ್ನು ಸರ್ಜರಿ ಮಾಡ್ತಾ ಇದ್ದಾರೆ ಅಂತ. ಪ್ರೈಸ್ ದಿ ಲಾರ್ಡ್. ಕರೆಕ್ಟಾಗಿ ಅವರ ಸರ್ಜರಿ ಮಾಡಿ ಯೂಟ್ರಸ್ ಎಲ್ಲ ನಾರ್ಮಲ್ ಮಾಡಿ, ಡಾಕ್ಟ್ರ್ ಆದರೆ ಯೂಟ್ರಸ್ ತೆಗೀತಿದ್ರು, ಪವಿತ್ರಾತ್ಮರು ಯೂಟ್ರಸ್ ತೆಗೆಯದೆ ಸರ್ಜರಿ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಂಥ ಒಂದು ಅಭಿಷೇಕ ನಾವು ಹೊಂದಬೇಕು ಪ್ರಿಯರೇ. ಕೆಲವರು ಹೇಳ್ತಾರೆ, ನನಗೆ ಇಂಟೆನ್ಷನ್ ಕಳಿಸ್ತಾರೆ, ನನ್ನ ಒಂದು ಸರ್ಜರಿ ಒಳ್ಳೆಯ ರೀತಿಯಲ್ಲಿ ಆಗಿ ಪ್ರಾರ್ಥಿಸಂತ. ಅದು ಪ್ರಾರ್ಥನೆಯಾ? ಹಲೋ, ಹುಚ್ಚುತನಲ್ಲ ಅದು. ಸರ್ಜರಿ ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥಿಸಂತೆ. ಸರ್ಜರಿ ಯಾಕೆ ಆಗಬೇಕು? ಸರ್ಜರಿ ಇಲ್ಲದ್ರೆ ದೇವರು ಗುಣಪಡಿಸೋದಿಲ್ವಾ? ಗುಣಪಡಿಸೋದಿಲ್ವಾ? ಹಲೋ, ಗುಣಪಡಿಸೋದಿಲ್ವಾ? ಗುಣಪಡಿಸ್ತಾರೆ. ನಾನು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಸರ್ಜರಿ ಮರುದಿವಸ ಬೆಳಿಗ್ಗೆ, ರಾತ್ರಿ ನನಗೆ ದೇವರು ಹೇಳಿದ್ದರು, ಹೋಗಿ ಟೆಸ್ಟ್ ಮಾಡು, ನೀನು ಯಾರಿಗೆ ಏನು ಮಾಡಬೇಕಂತ ನಾನು ನಿಂಗೆ ಹೇಳ್ತೇನೆ, ಅದೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿದೆ. ನೋಡಿ, ಮರುದಿನ ರಾತ್ರಿಯಲ್ಲಿ ನಾನು ಡಾಕ್ಟರ್ ಹತ್ರ ಓದಿ, ಇದೇ ಏಜ್ ಹಾಸ್ಪಿಟ್ಲಲ್ಲಿ ನಾನು ಹೋಗಿ ಡಾಕ್ಟರ್ ಹತ್ರ ಹೇಳಿದೆ, ನಾನು ಸ್ಕ್ಯಾನ್ ಮಾಡಿ ಪುನಃ. ಡಾಕ್ಟರ್ ಹೇಳ್ತಾರೆ, ಏನು ಹುಚ್ಚುತನ ಮಾತಾಡ್ತೀಯ, ನಾಳೆ ಬೆಳಿಗ್ಗೆ ಸರ್ಜರಿ ನಿನಗೆ, ನಾಳೆ ಬೆಳಿಗ್ಗೆ ಸರ್. ಹಿಂಗೆ ಮಾರ್ಚ್ 31ರಲ್ಲಿ ನಾನು ಅಡ್ಮಿಟ್ ಆಗಿದೆ, ಏಪ್ರಿಲ್ 1ನೇ ತಾರೀಕು ಸರ್ಜರಿ ಎಲ್ಲ ಫಿಕ್ಸ್ ಆಗಿದೆ. ಅದು ಕೂಡ ಡಾಕ್ಟರ್ ದೇವದಾಸ್ ಹೆಗ್ಡೆ, ನಿಮಗೆ ಗೊತ್ತಿರಬೇಕು, ಎಷ್ಟು ದೊಡ್ಡ ಸರ್ಜನ್ ಅವರು. ಏಜಸ್ ಆಸ್ಪತ್ರೆ ಅಧೀನಾಗಿದ್ದಾರೆ. ಅಂಥವರು ಹೇಳಿದ್ರು. ನಾನು ಹೇಳಿದೆ, ಇಲ್ಲ ನೀವು ಮಾಡಲೇಬೇಕು. ನಿನ್ನ ಹಣ ಎಲ್ಲ ಬೆಸ್ಟ್, ಯಾಕೆ ನೀನು ವ್ಯಾಯಾಮ ಮಾಡ್ತೀಯ, ಸುಮ್ಮನೆ ಎಲ್ಲ ಸ್ಕ್ಯಾನ್ ಮಾಡಲಿಕ್ಕೆ ಎಷ್ಟು ಹಣ ಇಲ್ಲ. ನಾನು ಹಣ ಹೋದರೆ ಚಿಂತೆ ಇಲ್ಲ, ನೀವು ಒಂದು ಸ್ಕ್ಯಾನ್ ಮಾಡಿ. ಪ್ರೈಸ್ ದಿ ಲಾರ್ಡ್. ಸ್ಕ್ಯಾನ್ ಮಾಡುವಾಗ ನನಗೆ ಅದು ರೋಗನೇ ಇಲ್ಲ, ಈಸ್ಟರ್ವರೆಗೆ ಆಪ್ರೇಷನ್ ಆಗಲಿಲ್ಲ, ಕ್ಯಾನ್ಸಲ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವಾಗ ಇದು? 2002ರಲ್ಲಿ, 2002. ಈಗ ಎಷ್ಟು ವರ್ಷ ಆಯಿತು ನೋಡಿ. ಪ್ರೈಸ್ ದಿ ಲಾರ್ಡ್. 20 ವರ್ಷ ಆಯಿತು ಆಪ್ರೇಷನ್ ಕ್ಯಾನ್ಸಲ್ ಮಾಡಿ, ಇಷ್ಟರವರೆಗೆ ಅದು ಆಪ್ರೇಷನ್ ಆಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಹುಚ್ಚುತನದಿಂದ ಪ್ರಾರ್ಥಿಸಿ, ದೇವರೇ ನನ್ನ ಆಪ್ರೇಷನ್ ಸರಿಯಾಗಿ ಮಾಡಿ. ಯಾಕೆ ಆಪ್ರೇಷನ್ ಆಗಬೇಕು ನೋಡಿ? ಆಪ್ರೇಷನ್ ಆದರೆ ಖಂಡಿತವಾಗಿ ಬಿಲ್ ಕಟ್ಟುವಾಗ ನಿಮಗೆ ಡಿಪ್ರೆಷನ್ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಿಂತ ಆಪ್ರೇಷನ್ ಇಲ್ಲದೆ ದೇವರು ಗುಣಪಡಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಡಿಪ್ರೆಷನ್ಗೆ ಹೋಗಬೇಡಿ, ಹಣ ಕಟ್ಟು. ಯಾಕಂದರೆ ನಿಮ್ಮ ಹಣ ಎಲ್ಲ ಪಾಲು ಪಾಲು ಮಾಡಿ ಕೊಡ್ತಾರೆ ಆಸ್ಪತ್ರೆಗೆ ಹೋದರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಅಲ್ಲಿ ಹೆಸರಿಟ್ಟಿದ್ದಾರೆ ಮನಿ ಪಾಲು ಅಂತ. ನಿಮ್ಮ ಮನಿ ಪಾಲು ಪಾಲು ಮಾಡಿ ಕೊಡ್ತಾರೆ. ಅಲ್ಲಿ ಹೋಗಬೇಡಿ, ದೇವರ ಹತ್ರ ಪ್ರಾರ್ಥಿಸಿ, ವಿಶ್ವಾಸದಿಂದ ಪ್ರಾರ್ಥಿಸಿ, ದೇವರು ನಮ್ಮನ್ನು ಗುಣಪಡಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರ ಶಕ್ತಿಗಾಗಿ ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, 2 ಕರಗಳ ಹೃದಯ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ದೇಹದಲ್ಲಿ ಯಾವುದಾದ್ರೂ ರೋಗಗಳಿದ್ದರೆ ಒಂದು ಗಳಿಗೆ ಪ್ರಾರ್ಥಿಸಿ.
ಈ ಸಾಕ್ಷ್ಯವನ್ನು ಕೇಳ್ತಿರುವಾಗ ಆನ್ಲೈನ್ ಇದ್ದವರಿಗೆ ಹೀಲಿಂಗ್ ಆಗ್ತಾ ಇದೆ. ಆನ್ಲೈನ್ ನೋಡುವವರು ದಯಮಾಡಿ ಕ್ಲೇಮ್ ಮಾಡಿ, ನಿಮಗೆ ಈ ಕ್ಷಣದಲ್ಲಿ ಎಷ್ಟೋ ನಿಮ್ಮ ರೋಗಗಳು ಗುಣ ಆಗ್ತಾ ಇವೆ. ಆನ್ಲೈನ್ ಇದ್ದವರಿಗೆ ಯೇಸು ಸ್ವಾಮಿ ಗುಣಪಡಿಸ್ತಾ ಇದ್ದಾರೆ. ಒಂದು ಗಳಿಗೆ ಕರೆಗಳನ್ನು ಜೋಡಿಸಿ ಪ್ರತ್ಯೇಕವಾಗಿ ಹೃದಯ ಮೇಲೆ ಇಟ್ಟುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ಒಂದು ಗಳಿಗೆ ಪ್ರಾರ್ಥಿಸೋಣ. ಸಮರ್ಪಣೆ ಮಾಡೋಣ ನಮ್ಮ ಜೀವನವನ್ನು, ವೈಯಕ್ತಿಕ ಜೀವನವನ್ನು ಸಮರ್ಪಣೆ ಮಾಡೋಣ, ಕುಟುಂಬ ಜೀವನವನ್ನು ಸಮರ್ಪಣೆ ಮಾಡೋಣ, ಮಕ್ಕಳನ್ನು ಸಮರ್ಪಣೆ ಮಾಡೋಣ, ದಾಂಪತ್ಯ ಜೀವನವನ್ನು ಸಮರ್ಪಣೆ ಮಾಡೋಣ. ದೇವರೇ, ಎಂದಿನಿಂದ ನನ್ನನ್ನು ನೀನು ನಡೆಸುವಪ್ಪ ತಂದೆ. ಯಾವುದೆಲ್ಲ ರೋಗಗಳಿವೆ ಅದೆಲ್ಲವನ್ನು ಯೇಸುವೆ ಈ ಧ್ಯಾನಕೂಟದಲ್ಲಿ ಇವತ್ತು ನನ್ನನ್ನು ಬಿಡುಗಡೆಗೊಳಿಸಿ. ಯಾವುದಾದ್ರೂ ಸೈತಾನನ ಶಕ್ತಿಗಳು, ಮಾಟಮಂತ್ರಗಳ ಶಕ್ತಿಗಳು, ಪಿಶಾಚಿಗಳ ಶಕ್ತಿಗಳು ನಮ್ಮನ್ನು ಆವರಿಸಿಕೊಂಡ್ರೆ ಅದರಿಂದ ನನಗೆ ಬಿಡುಗಡೆಗೊಳಿಸಪ್ಪ ತಂದೆ ಎಂದು ಪ್ರಾರ್ಥಿಸೋಣ. ಪ್ರಿಯರೇ, ಯೇಸುವೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿರಿ ಯೇಸುವೆ, ಬಿಡುಗಡೆಗೊಳಿಸಿರಿ ಯೇಸುವೆ. ಸಮರ್ಪಣೆ ಮಾಡುತ್ತಾ ಈ ಗೀತೆಯೊಂದಿಗೆ ನಾವು ಆಡೋಣ. ನಮ್ಮೆಲ್ಲ ಜೀವನ ದೇವರ ಸಮರ್ಪಣೆ ಮಾಡುತ್ತಾ ಪರಿವರ್ತನೆ ಹೊಂದುವಂಥ ಜೀವನ ನಮ್ಮಲ್ಲಿ ನಡೆಯಲಿ, ಪರಿವರ್ತನೆ ಹೊಂದಲಿ ನಮ್ಮ ಜೀವನ. ದೇವರಿಗೆ ಮೆಚ್ಚುಗೆ ಆಗುವಂಥ ಜೀವನವನ್ನು ನಡೆಸುವಂಥ ಕೃಪೆ ವರದಾನಗಳು ಇವತ್ತು ಈ ದಾನಕೂಟದಲ್ಲಿ ನಮಗೆ ಸಿಗಲೆಂದು ಪ್ರಾರ್ಥಿಸಿರಿ ಪ್ರಿಯರೇ. ನಿಮ್ಮ ಕುಟುಂಬದ ಸಮಸ್ಯೆಗಳು, ಎಲ್ಲ ರೋಗಗಳು, ಕಷ್ಟಗಳು, ಕಾರ್ಪಣ್ಯಗಳು, ದುಃಖಗಳು ಎಲ್ಲವೂ ನಿಮ್ಮ ಜೀವನದಿಂದ ದೂರ ಹೋಗಲಿ, ನಾಶವಾಗಲಿ. ಯೇಸುವಿನ ಶಕ್ತಿ, ಯೇಸುವಿನ ಕೃಪೆ ನಿಮ್ಮ ಜೀವನದಲ್ಲಿ ನಡೆಯಲಿ, ಕುಟುಂಬದಲ್ಲಿ ನಡೆಯಲೆಂದು ಪ್ರಾರ್ಥಿಸೋಣ ಪ್ರಿಯರೇ. 2 ಕರಗಳನ್ನು ತೆರೆದಿಟ್ಟುಕೊಳ್ಳೋಣ. ಈ ಗೀತೆಯೊಂದಿಗೆ ದೇವರ ಹತ್ರ ಪ್ರಾರ್ಥಿಸೋಣ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ಹೌದು ಸ್ವಾಮಿ. ಈ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ, ನನ್ನ ಆನಂದವೇ ನಿಂಬಳಿಯಲ್ಲಿ ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ ನಿಂಬಳಿಯಲ್ಲಿ ನನಗೆ ಸುಖವು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಸಾಲದಯ್ಯ, ನಿನ್ನ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ, ನನ್ನ ಆನಂದವೇ ನಿಂಬಳಿಯಲ್ಲಿ ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವವು ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವವು ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನು ಆರಾಧಿಸುವೆ. ತಂದೆ ದೇವಾ, ನನ್ನ ಆನಂದವೇ ನಿಮ್ಮಗಳಲ್ಲಿ ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ ನಿಮ್ಮಗಳಲ್ಲಿ ನನಗೆ ಸುಖವು. ಒಂದು ಗಳಿಗೆ ನಿಮ್ಮ ಎಲ್ಲ ರೋಗಗಳು ವಾಸಿಯಾಗಲು ಪ್ರಾರ್ಥಿಸಿರಿ.
ನಿಮಗೆ ಯಾವುದೆಲ್ಲ ತೊಂದರೆಗಳಿವೆ, ಈ ಲೋಕದ ವ್ಯಾಮೋಹಗಳು, ದೇಹದ ದುರುಚ್ಛೆಗಳು ನಿಮ್ಮನ್ನು ದೇವರಿಂದ ಬೇರ್ಪಡಿಸುವುದೇ ಆದರೆ ಈ ಕ್ಷಣದಲ್ಲಿ ಪ್ರಾರ್ಥಿಸಿ. ಈ ಲೋಕದ ವ್ಯಾಮೋಹವು ನನ್ನಿಂದ ದೂರ ಹೋಗಲಿ, ಈ ದೇಹದ ದುರುಚ್ಛೆಗಳು ನನ್ನನ್ನು ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ. ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ, ಬಿಡುಗಡೆಗೊಳ್ಳಲು ಪ್ರಾರ್ಥಿಸಿರಿ. ಯಾಕೆಂದ್ರೆ ಈ ಲೋಕದ ವ್ಯಾಮೋಹಗಳಿಗೂ ಒಳಗಾದವರು ದೇವರಿಗೆ ಮೆಚ್ಚುಗೆ ಆಗಲ್ಲ. ಈ ದೇಹದ ದುರುಚ್ಛೆಗಳನ್ನು ಈ ಲೋಕದಲ್ಲಿ ನಡೆಸುವವರು ದೇವರಿಗೆ ಮೆಚ್ಚುಗೆ ಆಗಲ್ಲ. ಇವತ್ತು ಅದರಿಂದ ನಾವು ಬೇರ್ಪಡಿಸಬೇಕು, ಅದರಿಂದ ನಾವು ನಮ್ಮ ಜೀವನದಲ್ಲಿ ಎದ್ದು ಕೊಂಡ್ಕೊಳ್ಬೇಕು. Everything will be entered in my life in the name of Jesus Christ. The worldly pleasure, Lord Jesus, I bind all the powers of the darkness and I nullify that power right now in the name of Jesus Christ. ಪ್ರಾರ್ಥಿಸಿ, ಪ್ರಾರ್ಥಿಸಿ, ಪ್ರಾರ್ಥಿಸಿ. ನಿಮಗೆ ಬಂಧನಗಳಿಂದ ಬಿಡುಗಡೆ ಕೊಡ್ತಾ ಇದ್ದಾರೆ ಯೇಸು ಸ್ವಾಮಿ. ಪ್ರತಿಯೊಂದು ಬಂಧನಗಳಿಂದ ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಈ ಲೋಕದ ವ್ಯಾಮೋಹದಿಂದ ಬಿಡುಗಡೆಗೊಳಿಸ್ತಾ ಇದ್ದಾರೆ, ದೇಹದ ದುರುಚ್ಛೆಗಳಿಂದ ಬಿಡುಗಡೆಗೊಳಿಸ್ತಾ ಇದ್ದಾರೆ. Thank you, Jesus. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತಲೂ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತಲೂ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತಲೂ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತಲೂ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ, ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ನಿನ್ನ ಆನಂದವೇ ನಿಮ್ಮ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವವು ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವವು ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನಾರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನಾರಾಧಿಸುವೆ. ತಂದೆ ದೇವಾ, ನನ್ನ ನಡುವೆ ನಿಮ್ಮಳಿಯಲ್ಲಿ ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ ನಿಮ್ಮಳಿಯಲ್ಲಿ ನನಗೆ ಸುಖವು. ಐದು ಜನರನ್ನು ಈ ಕ್ಷಣದಲ್ಲಿ ಈ ದುಷ್ಟ ಶಕ್ತಿಗಳ ಪ್ರಭಾವಗಳು ನಿಮ್ಮನ್ನು ಕಾಡುತ್ತಾ ಇದೆ, ನಿಮ್ಮನ್ನು ತೊಂದರೆಗೊಳಿಸ್ತಾ ಇದೆ. ಇಂಥ ಉಪದ್ರ ಇದ್ದಂಥ 5 ಜನರಿಗೆ ಯೇಸು ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿದ್ದಾರೆ ನೀವು, ಇಲ್ಲದ್ರೆ ಕೆಲವರು ಆನ್ಲೈನ್ನಲ್ಲಿ ಇರ್ಬೋದು. ಈ ಪಾಪದಿಂದ ಬೇರ್ಪಡಲು ಆಗೋದಿಲ್ಲ, ಪಾಪದ ಶಕ್ತಿಯಿಂದ ನಮ್ಮನ್ನು ಬೇರ್ಪಡಿಸಲು ಬಿಡುವುದಿಲ್ಲ. ಅಂತ ಒಂದು ಪಾಪದ ಕೃತ್ಯಗಳನ್ನು ಮಾಡುವಂತೆ ಪುನಃ 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 ನಮ್ಮನ್ನು ಆ ಪ್ರತ್ಯೇಕವಾಗಿ ಅದಕ್ಕೆ ತಳ್ಳುವಂಥ ಆ ಶಕ್ತಿಗಳಿಂದ ಯೇಸು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಎಲ್ಲ ಕಟ್ಟುಗಳು ಬಿಚ್ಚಲ್ಪಡ್ತಾ ಇದೆ,
ಎಲ್ಲ ಬಂಧನಗಳು ಮುರಿಯಲ್ಪಡ್ತಾ ಇದೆ ಕ್ಷಣದಲ್ಲಿ. ನಿಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ, ನಿಮ್ಮ ಮನೆಗಳಿಗಾಗಿ ಪ್ರಾರ್ಥಿಸಿರಿ. ಯಾವುದೊಂದು ತೊಂದರೆಗಳು ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಇದ್ದರೆ ಅದೆಲ್ಲವನ್ನು ಪ್ರತ್ಯೇಕವಾಗಿ ಬಿಡುಗಡೆಗೊಳಿಸಲು ಪ್ರಾರ್ಥಿಸಿರಿ ಪ್ರಿಯರೇ. ಸಾಲದ ಬಾಧೆಗಳು ನಿಮ್ಮನ್ನು ಬಿಟ್ಟು ತೊಲಗಲೆಂದು ಪ್ರಾರ್ಥಿಸಿ, ರೋಗಗಳು ನಿಮ್ಮನ್ನು ಬಿಟ್ಟು ತೊಲಗಲಿ ಎಂದು ಪ್ರಾರ್ಥಿಸಿ, ಎಲ್ಲ ಸೋಲುಗಳು ನಿಮ್ಮನ್ನು ಬಿಟ್ಟು ದೂರ ಹೋಗಲೆಂದು ಪ್ರಾರ್ಥಿಸಿ, ಬಿಡುಗಡೆಗೊಳ್ಳಿ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ಈ ಕಾರ್ಯ ವಿವರಿಸಲು ನಿನ್ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ನೀ ಬದುಕು ಸಾಲದಯ್ಯ. ತಂದೆ ದೇವಾ ನಿಮ್ಮಡಿಲಲ್ಲಿ ನನಗೆ ಸುಖವು, ತಂದೆ ದೇವಾ ನನ್ನವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ಯೇಸು ದೇವಾ ನನ್ನವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ಯೇಸು ದೇವಾ ನನ್ನವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ಯೇಸು ದೇವಾ ನನ್ನವೇ ನಿನ್ನ ಒಳಗಿರಲಿ ನನಗೆ ಸುಖವು. ಯೇಸು ದೇವಾ ನನ್ನವೇ ನನಗೆ ಸುಖವು. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೀರವರೆ ಕೆಲವರೆದಾಗ ಶಂದರ ಬರೆ ಕರಬಲರೆ ಕಲ Jesus. The power of God will come upon us in the name of Jesus. Touch Jesus, touch them Lord, heal them Lord Jesus, set them free Lord Jesus. Hallelujah 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 hallelujah. ಯೇಸುವಿಗೆ ಆರಾಧನೆ, ನನ್ನ ಯೇಸುವಿಗೆ. ಎಲ್ಲರೂ ಹಾಡೋಣ. ಆರಾಧನೆ ನನ್ನ ಯೇಸುವಿಗೆ, 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 ಆರಾಧನೆ ನನ್ನ ಯೇಸುವಿಗೆ. ಚಪ್ಪಾಳೆ ತಟ್ಟುತ್ತಾರೆ. ಆರಾಧನೆ ನನ್ನ ಯೇಸುವಿಗೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿದ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿ. ಆರಾಧನೆ ನನ್ನ ಯೇಸುವಿಗೆ, 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 ಆರಾಧನೆ
ನನ್ನ ಯೇಸುವಿಗೆ ಆರಾಧನೆ, 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 ನನ್ನ ಯೇಸುವಿಗೆ ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. Let your fire flow, Lord Jesus. Touch each and everyone, Lord Jesus. Hallelujah. Uraka baba 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 raka. Shirala baba baba indare mere karabala rukalabra. Shirala baba chandare mere karabala rukalabra. Shirala baba baba baba. Mighty anointing of the Holy Spirit. Power of God. Hallelujah, hallelujah, hallelujah. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ಯೇಸುವಿಗೆ. Hallelujah. 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 പിതാവായ ദൈവത്തിന് ആരാധന, ಪಿತನಾದ ದೇವರಿಗೆ ಆರಾಧನೆ, പുത്രനായ യേശുവിന് ആരാധന, ಪುತ್ರನಾದ ಯೇಸುವಿಗೆ ಆರಾಧನೆ, പരിശുദ്ധാത്മാവാൻ ദൈവത്തിന് ആരാധന, ಪವಿತ್ರಾತ್ಮರಾದ ದೇವನಿಗೆ ಆರಾಧನೆ, പിതാവായ ദൈവത്തിന് ആരാധന, ಪಿತನಾದ ದೇವನಿಗೆ ಆರಾಧನೆ, പുത്രനായ യേശുവിന് ആരാധന, ಪುತ್ರನಾದ ಯೇಸುವಿಗೆ ಆರಾಧನೆ, പരിശുദ്ധാത്മാവായ ദൈവത്തിന് ആരാധന. ಪವಿತ್ರಾತ್ಮರಾದ ದೇವನಿಗೆ ಆರಾಧನೆ. എല്ലാവരും കുത്തുകൊള്ളേ. Hallelujah. 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 നിങ്ങൾക്ക് പരിചയമുള്ള ഒരു ഗാനമല്ലേ പിതാവ്? ನಿಮಗೆ ಗೊತ್ತಿರುವಂತ ಒಂದು ಹಾಡಲ್ವಾ? സജിത്ത് ബ്രദർ വന്നപ്പോൾ നിങ്ങളെ പഠിപ്പിച്ചത്. ಬ್ರದರ್ ಸಜಿತ್ ಬಂದಾಗ ನಿಮಗೆ ಕಲಿಸಿಕೊಟ್ಟಿದ್ದೆ. പിതാവാം ദൈവത്തിന് ആരാധനെ, പുത്രനാം യേശുവിനെ ಆರಾಧನೆ, പരിശുദ്ധ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿಗೆ ಆರಾಧನೆ. ಗಟ್ಟಿಯಾಗಿ. ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮರಾದ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿಗೆ ಆರಾಧನೆ. ಗಟ್ಟಿಯಾಗಿ. ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವರಿಗೆ ಆರಾಧನೆ, ಆತ್ಮರಾದ ದೇವರಿಗೆ ಆರಾಧನೆ, ತ್ರಿಯೇಕ ದೇವರಿಗೆ ಆರಾಧನೆ. ಪಿತನಾದ ದೇವರಿಗೆ ಆರಾಧನೆ, ಸುತನಾದ ಯೇಸುವಿಗೆ ಆರಾಧನೆ, ಆತ್ಮರಾದ ದೇವರಿಗೆ ಆರಾಧನೆ, ತ್ರಿಯೇಕ ದೇವರಿಗೆ ಆರಾಧನೆ, ಪಿತನಾದ ದೇವರಿಗೆ ಆರಾಧನೆ, ಸುತನಾದ ಯೇಸುವಿಗೆ ಆರಾಧನೆ, ಆತ್ಮರಾದ ದೇವರಿಗೆ ಆರಾಧನೆ, ತ್ರಿಯೇಕ ದೇವರಿಗೆ ಆರಾಧನೆ. Praise the Lord. Praise the Lord. Praise the Lord. ഇപ്പോൾ ഓൺലൈനിൽ ശുശ്രൂഷ കാണുന്നവർക്ക് വേണ്ടി കൂടിയാണ്. ನೋಡಿ, ಇದು ಆನ್ಲೈನ್ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳೋರಿಗೂ ಸೇರಿ.
നിങ്ങളും ഈ പാട്ടോടുകൂടി ദൈവത്തെ മഹത്വപ്പെടുത്തുക. ನೀವು ಸಹ ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವಾಗ ಈ ಭಕ್ತಿ ಗೀತೆಯೊಂದಿಗೆ ನೀವು ಸಹ ಸೇರಬೇಕು. ಪಿತನಾಂ ಗಟ್ಟಿಯಾಗಿ ಒಟ್ಟಿಗೆ ಸೇರಿಕೊಂಡು ಸುತನಾದ ದೇವರಿಗೆ ಆರಾಧನೆ, ಆತ್ಮನಾದ ದೇವರಿಗೆ ಆರಾಧನೆ, ತ್ರಿಯೇಕ ದೇವರಿಗೆ ಆರಾಧನೆ. ಪಿತನಾದ ದೇವರಿಗೆ ಆರಾಧನೆ, ಸುತನಾದ ಯೇಸುವಿಗೆ ಆರಾಧನೆ, ಆತ್ಮರಾದ ದೇವರಿಗೆ ಆರಾಧನೆ, ತ್ರಿಯೇಕ ದೇವರಿಗೆ ಆರಾಧನೆ. ಪಿತನಾದ ದೇವರಿಗೆ ಆರಾಧನೆ, ಸುತನಾದ ಯೇಸುವಿಗೆ ಆರಾಧನೆ, ಆತ್ಮರಾದ ದೇವರಿಗೆ ಆರಾಧನೆ, ತ್ರಿಯೇಕ ದೇವರಿಗೆ ಆರಾಧನೆ. Praise the Lord. Praise the Lord. Hallelujah. 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 ദൈവത്തെ മഹത്വപ്പെടുത്തിക്കൊണ്ട് വേണം നമ്മുടെ ജീവിതം ഓരോ ദിവസവും ആരംഭിക്കുവാൻ. ದೇವರನ್ನು ಮಹಿಮೆಪಡಿಸುತ್ತಾ ನಮ್ಮ ಪ್ರತಿದಿನದ ಕಾರ್ಯವನ್ನು ನಾವು ಮುಂದುವರಿಸಲು. നീ ആരാണെങ്കിലും എവിടെയാണെങ്കിലും ನೀನು ಯಾರೇ ಆಗಿದ್ದರೂ ಎಲ್ಲೇ ಇದ್ದರೂ എന്ത് വേല ചെയ്യുകയാണെങ്കിലും ಯಾವ ಕೆಲಸ ಸಹ ನೀನು ಮಾಡುತ್ತಿದ್ದರೂ ദൈവത്തെ സ്തുതിച്ചുകൊണ്ട് വേണം ആരംഭിക്കുവാൻ. ದೇವರನ್ನು ಸ್ತುತಿಸುತ್ತಾ ನೀನು ಪ್ರಾರಂಭ ಮಾಡಬೇಕು. ഓരോ ദിവസവും ആരംഭിക്കേണ്ടത് ಪ್ರತಿಯೊಂದು ದಿನವನ್ನು ನೀನು ಪ್ರಾರಂಭ ಮಾಡಬೇಕಾದದ್ದು ദൈവ ആരാധനയോടുകൂടി ആയിരിക്കും. ದೇವರನ್ನು ಆರಾಧಿಸುತ್ತಾ ಆಗಿದೆ. ഹല്ലേലൂയ. 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 നിങ്ങളുടെ വീട്ടിലെല്ലാം ബൈബിൾ ഉണ്ട്. ನಿಮ್ಮ ಮನೆಯಲ್ಲಿ ಎಲ್ಲ ಬೈಬಲ್ ಇದೆ. നിങ്ങൾ പലരും ബൈബിൾ കയ്യിൽ എടുത്തിട്ടുണ്ട്. ನೀವು ಅನೇಕರು ಕೈಯಲ್ಲಿ ಬೈಬಲ್ ಅನ್ನು ಹಿಡಿದುಕೊಂಡು ಬಂದಿದ್ದೀರಿ. നിങ്ങൾ പലരും ബൈബിൾ തുറന്ന് വായിച്ചിട്ടുണ്ട്. ನೀವು ಬೈಬಲ್ ಅನ್ನು ತೆರೆದು ಓದಿದ್ದೀರಿ. എന്നാൽ ಆದರೆ ബൈബിളിലെ സത്യങ്ങള് ಬೈಬಲಿರುವಂತಹ ಸತ್ಯಗಳು ദാഹത്തോടെ അറിയുവാൻ ಬಾಯಾರಿಕೆಯೊಂದಿಗೆ ಅರಿಯಲು നമ്മളിൽ വളരെ പേർ ശ്രമിച്ചിട്ടില്ല. ನಮ್ಮಲ್ಲಿ ಅನೇಕರು ಅದಕ್ಕೆ ಶ್ರಮಿಸಲಿಲ್ಲ. വചനം മുഴുവൻ വെളിച്ചമാണ്. ದೇವರ ವಾಕ್ಯವೆಂಬುದು ಬೆಳಕಾಗಿದೆ. ദൈവത്തിന്റെ വചനം വായിക്കുമ്പോൾ ದೇವರ ವಾಕ್ಯವನ್ನು ಓದುವಾಗ ദൈവം വചനം പ്രകാശമായി നമ്മിലേക്ക് കടന്നു വരും. ದೇವರ ವಚನ ಬೆಳಕಾಗಿ ನಮ್ಮೊಳಗೆ ಬಂದು ಸೇರುತ್ತದೆ. ಒಂದನೇದಾಗಿ വചനം വെളിച്ചമാണ്. ದೇವರ ವಾಕ್ಯವು ಬೆಳಕಾಗಿದೆ. ಎರಡನೇದಾಗಿ വചനം നമുക്ക് നിത്യജീവൻ തരുന്നതാണ്. ದೇವರ ವಾಕ್ಯವು ನಿತ್ಯ ಜೀವವನ್ನು ಕೊಡುವಂತದ್ದು. ഇത് രണ്ടും നമ്മൾ ശ്രദ്ധിക്കണം. ಇದೆರಡನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. വീട്ടിൽ അവിടെ ബൈബിൾ ഇരിപ്പുണ്ട്. ಮನೆಯಲ್ಲಿ ಬೈಬಲ್ ಇದೆ, അവിടെ ഇരിക്കും. ಅದು ಅಲ್ಲಿಯೇ ಇರುತ್ತದೆ. നിങ്ങളുടെ വീട്ടിൽ പലരും വന്നും പോകും. ನಿಮ್ಮ ಮನೆಯಲ್ಲಿ ಅನೇಕರು ಬಂದು ಹೋಗುತ್ತಾರೆ. ഗൾഫിൽ നിന്ന് ആൾക്കാർ വന്നു പോകും. ಗಲ್ಫಿನಿಂದ ಬರುತ್ತಾರೆ. യുകെയിൽ നിന്ന് വരും. ಯುಕೆಯಿಂದ ಬರುವವರಿದ್ದಾರೆ. അമേരിക്കയിൽ നിന്ന് വരും. ಅಮೆರಿಕೆಯಿಂದ ಬರುವವರಿದ್ದಾರೆ. ചിലർ 1 മാസം അല്ലെങ്കിൽ 2 മാസം നിന്നിട്ട് അവരങ്ങ് മടങ്ങി. ಕೆಲವರು 1 ತಿಂಗಳು 2 ತಿಂಗಳು ನಿಂತು ಅವರು ಹಿಂತಿರುಗುತ್ತಾರೆ. ചിലർ വിവാഹം കഴിച്ചിട്ട് മടങ്ങി. ಕೆಲವರು ಮದುವೆಯಾದ ಮೇಲೆ ಹೋಗುತ್ತಾರೆ. നിങ്ങൾക്കൊരു മാറ്റം ഉണ്ടാകത്തില്ല. ಏನು ಒಂದು ಬದಲಾವಣೆ ಕಾಣುವುದಿಲ್ಲ ನಿಮಗೆ. നിങ്ങളുടെ അയൽവക്കത്തെ വീട്ടിൽ അങ്ങനെ തന്നെ. ನಿಮ್ಮ ಹತ್ತಿರದ ಮನೆಯವರು ಹಾಗೇನೆ. ആൾക്കാർ വന്നും പോയിക്കൊണ്ടൊക്കെ ಮನೆಯಲ್ಲಿ ಹಲವರು ಬಂದು ಹೋಗುತ್ತಾರೆ. പക്ഷേ ಆದರೆ വചനം ദാഹത്തോടെ നിങ്ങൾ വായിച്ചാൽ, ದೇವರ ವಾಕ್ಯವನ್ನು ದಾಹದಿಂದ ಓದುವಾಗ നിങ്ങളിൽ അത്ഭുതങ്ങൾ സംഭവിക്കാൻ ആരംഭിക്കും. ನಿಮ್ಮಲ್ಲಿ ಅದ್ಭುತಗಳು ನಡೆಯಲು ಪ್ರಾರಂಭವಾಗುತ್ತದೆ. അതിനെങ്ങനെ വായിക്കണം? ದೇವರ ವಾಕ್ಯವನ್ನು ಯಾವ ರೀತಿ ಓದಬೇಕು? ദാഹത്തോടെ വായിക്കണം. ದಾಹದಿಂದ ಓದಬೇಕು. ദാഹത്തോടെ വചനം കേൾക്കണം. ದಾಹದೊಂದಿಗೆ ದೇವರ ವಾಕ್ಯವನ್ನು ಆಲಿಸಬೇಕು. ഹല്ലേലൂയ. 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 നമ്മുടെ ദാഹം നഷ്ടപ്പെടുത്തുന്നത് പിശാചാണ്. ನಮ್ಮ ಆ ದಾಹವನ್ನು ನಷ್ಟ ಮಾಡುವವನು ಪಿಶಾಚಿಯ ಕೆಲಸ. നമ്മിലേക്ക് വചനദാഹം നഷ്ടപ്പെടുത്തി കളയുന്നത് സാത്താനാണ്. ಸೈತಾನನ ಕೆಲಸ ಈ ದಾಹವನ್ನು ನಷ್ಟ ಮಾಡುವಂಥದ್ದು. എന്നാൽ ಆದರೆ ദൈവാത്മാവ് നമ്മിലുണ്ട് എങ്കിൽ, ದೇವರ ಆತ್ಮವು ನಮ್ಮಲ್ಲಿ ನೆಲೆಸಿದರೆ നമ്മൾ ദാഹത്തോടെ വചനം കേട്ടു തുടങ്ങും. ನಾವು ದಾಹದೊಂದಿಗೆ ವಾಕ್ಯವನ್ನು ಆಲಿಸುತ್ತೇವೆ. വചനം നമ്മൾ ആസ്വദിച്ച് അനുഭവിക്കാൻ തുടങ്ങും. ನಾವು ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತೇವೆ. ആസ്വദിക്കുക. ಅದನ್ನು ಆಶ್ವಸಿಸುವುದು. ഹല്ലേലൂയ. 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 ആസ്വദിക്കാൻ മീൻസ് ടേസ്റ്റ് ചെയ്യുക, ആസ്വദിക്കുക. ಅದನ್ನು ರುಚಿ, ಅದರ ರುಚಿ ನಮಗೆ ಅನುಭವ ಆಗುವುದು.
ഒരു ഐസ്ക്രീം നമ്മൾ കഴിക്കുന്നത് ಒಂದು ಐಸ್ ಕ್ರೀಮ್ ನಾವು ತಿನ್ನುವಾಗ സാധാരണ ഭക്ഷണം കഴിക്കുന്ന കൂട്ടല്ല. ಸಾಧಾರಣ ಒಂದು ಆಹಾರ ತಿನ್ನುವ ರೀತಿಯಲ್ಲ. ഐസ്ക്രീം കഴിക്കുമ്പോൾ ಐಸ್ ಕ್ರೀಮ್ ತಿನ್ನುವಾಗ നമ്മളത് രുചിച്ച് കഴിക്കും അല്ലേ? ಅದರ ರುಚಿ ಏನೆಂದು ಅನುಭವಿಸಿ ನಾವು ತಿನ್ನುತ್ತೇವೆ. ഇപ്പം നിങ്ങളുടെ ഇരിപ്പ് കൊണ്ടാ നിങ്ങൾ ഐസ്ക്രീം കണ്ടിട്ടേ ഇല്ല, കേട്ടിട്ടേ ഇല്ല എന്ന് മാത്രമല്ല നിങ്ങൾ ഇരിക്കും. ನೀವು ಇಲ್ಲಿ ಕೂತಿರೋದು ನೋಡುವಾಗ ಐಸ್ ಕ್ರೀಮ್ ಏನಂತ ನಿಮಗೆ ಗೊತ್ತಿಲ್ಲ, ಆ ರೀತಿ ಇದ್ದೀರಿ. ഐസ്ക്രീം കഴിക്കുമ്പോൾ നമ്മൾ അത് രുചിപരമായി നമ്മൾ കഴിക്കുക. ಐಸ್ ಕ್ರೀಮ್ ಅನ್ನು ತಿನ್ನುವಾಗ ನಾವು ಅದರ ರುಚಿಯನ್ನು ಅನುಭವಿಸಿ ನಾವು ಸೇವಿಸುವುದು. നേരെ മറിച്ച് ಬದಲಾಗಿ ഒരു പാവയ്ക്ക ജ്യൂസ് ആണെങ്കിൽ ಒಂದು ಕಂಚಲ್ ബിറ്റർ ഗാർഡ് പാവയ്ക്ക ജ്യൂസ് ಕಂಚಲ್ ಅದರ ಜ್ಯೂಸ್ ಆದರೆ ಹೇಗೆ ಕುಡಿಯುತ್ತೀವಿ? അത് നമ്മൾ ആസ്വദിക്കത്തൊന്നുമില്ല. ಅದನ್ನು ನಾವು ರುಚಿಯನ್ನು ಅದರ ನೋಡುವುದಿಲ್ಲ. നമ്മൾ കിട്ടുമ്പോൾ ഒറ്റ വലിയാണ്. ಅದು ಸಿಕ್ಕಿದ ತಕ್ಷಣ ಕಣ್ಣು ಮುಚ್ಚಿ ಎಳೆದು ಬಿಡ್ತೇವೆ. ഹല്ലേലൂയ 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 ഹല്ലേലൂയ. അപ്പൊ ദാഹത്തോടെ നമ്മൾ വചനം ഒന്ന് കേൾക്കണം. ദാഹದಿಂದ ದೇವರ ವಾಕ್ಯವನ್ನು ಇವತ್ತು ಕೇಳಬೇಕು. ഹല്ലേലൂയ 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 ഹല്ലേലൂയ. ഇന്നത്തെ വചന ശ്രവണത്തിനായിട്ട് ಇಂದಿನ ದೇವರ ವಾಕ್ಯ ನಾವು ಆಲಿಸುವಂತದ್ದು എഫേസുകാർക്ക് എഴുതിയ ലേഖനം ಎಫೆಸಿಯರಿಗೆ ಬರೆದಂತಹ ಲೇಖನ 4-ാം അധ്യായം 4ನೇ ಅಧ್ಯಾಯ 7 മുതൽ 11 വരെയുള്ള വചനങ്ങൾ നമുക്കൊന്ന് ശ്രവിക്കാം. 7 മുതൽ 11 വരെ 7ರಿಂದ 11 ತನಕ ಇರುವ ವಾಕ್ಯಗಳು. അതാണ് നമ്മൾ ഇന്നത്തെ വചന ശുശ്രൂഷയ്ക്കായിട്ട് എടുക്കുന്നത്. ನಾವು ಇವತ್ತು ಧ್ಯಾನಿಸುವಂತಹ ವಿಷಯ ಇದು. എഫേസുസ് 4:7 മുതൽ 11 വരെയുള്ള വാക്യങ്ങൾ. ಎಫೆಸಿಯರ್ 4:7ರಿಂದ 11 ತನಕ ಇರುವ ವಾಕ್ಯಗಳು. ഹല്ലേലൂയ ഹല്ലേലൂയ ഹല്ലേലൂയ. ഞാൻ വേണമെന്ന് മലയാളത്തിൽ വായിക്കാം. ಗುರುಗಳು ಮೊದಲು ಮಲಯಾಳದಲ್ಲಿ ಓದುತ್ತಾರೆ. നമുക്ക് ഓരോരുത്തർക്കും ക്രിസ്തുവിൻ്റെ ദാനത്തിനനുസൃതമായി കൃപ നൽകപ്പെട്ടിരിക്കുന്നു. അതിനാൽ ഇപ്രകാരം പറഞ്ഞിരിക്കുന്നു, അവൻ ഉന്നതങ്ങളിലേക്ക് ആരോഹണം ചെയ്തപ്പോൾ അസംഖ്യം തടവുകാരെ കൂടെ കൊണ്ടുപോയി. മനുഷ്യർക്ക് അവൻ ദാനങ്ങൾ നൽകി. അവൻ ആരോഹണം ചെയ്യുന്നു എന്നതിൻ്റെ അർത്ഥം എന്താണ്? അവൻ ഭൂമിയുടെ അധോ ഭാഗങ്ങളിലേക്ക് ഇറങ്ങിയെന്നു കൂടിയല്ലേ? ഇറങ്ങിയവൻ തന്നെയാണ് എല്ലാ വസ്തുക്കളെയും പൂരിതമാക്കുവാൻ വേണ്ടി എല്ലാ സ്വർഗങ്ങൾക്കും ഉപരി ആരോഹണം ചെയ്തവനും. അത്രയെന്ന് വായിച്ചു ನೋಡಿ. ಎಫೆಸಿಯರಿಗೆ ಬರೆದ 4ನೇ ಅಧ್ಯಾಯ 7ರಿಂದ 11 ತನಕ ಇರುವ ವಾಕ್ಯಗಳನ್ನು ಕೇಳಿರಿ. ಆದರೂ ನಿಮ್ಮಲ್ಲಿ ಪ್ರತಿಯೊಬ್ಬನು ಕ್ರಿಸ್ತ ಯೇಸು ಅನುಗ್ರಹಿಸುವ ಪ್ರಕಾರವೇ ವರಗಳನ್ನು ಪಡೆದಿದ್ದಾನೆ ಎಂತಲೇ ಪವಿತ್ರ ಗ್ರಂಥದಲ್ಲಿ ಹೀಗಿದೆ, ಆತನು ಉನ್ನತಿಗೇರಿದನು, ಶತ್ರುಗಳು ಸೆರೆಯಾಳಾಗಿ ಕೊಂಡೊಯ್ದನು, ನರಮಾನವರಿಗಿತ್ತನು ವರದಾನಗಳನ್ನು ಏರಿದನು ಎನ್ನುವುದರ ಅರ್ಥವಾದರೂ ಏನು? ಆತನು ಮೊದಲು ಭೂಗರ್ಭಕ್ಕೂ ಇಳಿದಿದ್ದನು ಎಂಬ ಅರ್ಥವನ್ನು ಒಳಗೊಂಡಿದೆ. ಇಳಿದು ಬಂದಾತನೇ ಲೋಕಗಳಿಗೆಲ್ಲ ಮೇಲೇರಿ ಹೋಗಿದ್ದಾನೆ. ತನ್ನ ಪ್ರಸನ್ನತೆಯಿಂದ ಇಡೀ ಜಗತ್ತನ್ನೇ ಆವರಿಸಿದ್ದಾನೆ. ಈ ವ್ಯಕ್ತಿ ನರಮಾನವರಿಗೆ ವರದಾನಗಳನ್ನಿತ್ತರು. ಕೆಲವರನ್ನು ಪ್ರೇಷಿತರನ್ನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಮತ್ತು ಬೋಧಕರನ್ನಾಗಿಯೂ ನೇಮಿಸಿದರು. പ്രൈസ് ദി ലോർഡ്. പ്രൈസ് ദി ലോർഡ്. ഹല്ലേലൂയ. എഫേസുകാർക്ക് എഴുതിയ ലേഖനമാണ്. ನೋಡಿ, ಎಫೆಸಿಯರಿಗೆ ಬರೆದ ಲೇಖನವಾಗಿದೆ. വളരെ വളരെ ತುಂಬಾ അർത്ഥമൂല്യമുള്ള ഒരു വചനഭാഗമാണ്. ಅರ್ಥಮೂಲ್ಯ ಇರುವಂತಹ ದೇವರ ವಾಕ್ಯವಾಗಿದೆ. നിങ്ങൾ ദാഹത്തോടെ ഇരുന്നെങ്കിലേ വല്ലതും നിങ്ങൾക്ക് കിട്ടത്തുള്ളൂ. ನೀವು ತುಂಬಾ ಗಮನವಿಟ್ಟರೆ ಮಾತ್ರ ಏನಾದರೂ ನಿಮಗೆ ಅದು ಅರ್ಥವಾಗುವುದು. വളരെ ബുദ്ധിയോടെ വളരെ ആകാംക്ഷയോടെ ഇരുന്നെങ്കിൽ അല്പസ്വല്പമെങ്കിലും കിട്ടാൻ വഴിയുണ്ടാവും. ತುಂಬಾ ಬುದ್ಧಿಯನ್ನು ಯೋಚಿಸಿಕೊಂಡೆಲ್ಲ ಅರ್ಥ ಮಾಡಿದರೆ ಮಾತ್ರ ಇದು ಅರ್ಥವಾಗುವುದು. ഹല്ലേലൂയ 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 ഹല്ലേലൂയ. 7-ാം വാക്യം 7ನೇ ವಾಕ್ಯ ನೋಡಿ. നമുക്ക് ഓരോരുത്തർക്കും ക്രിസ്തുവിന്റെ ദാനത്തിനനുസൃതമായി കൃപ നൽകപ്പെട്ടിരിക്കുന്നു. ನಮ್ಮಲ್ಲಿ ಪ್ರತಿಯೊಬ್ಬನು ಕ್ರಿಸ್ತ ಯೇಸು ಅನುಗ್ರಹಿಸುವ ಪ್ರಕಾರವೇ ವರಗಳನ್ನು ಪಡೆದಿದ್ದಾನೆ. ഹല്ലേലൂയ 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 ഹല്ലേലൂയ. ഹല്ലേലൂയ. നിങ്ങളെ വിളിക്കുന്നതിന് മുമ്പ്, ನಿಮ್ಮನ್ನು ಕರೆಯುವ ಮೊದಲು, നിങ്ങളെ ക്രിസ്തു വിളിക്കുന്നതിന് മുമ്പ്, ನಿಮ್ಮನ್ನು ಕ್ರಿಸ್ತನು ಕರೆಯುವ ಮೊದಲು നിങ്ങൾ എങ്ങനെയായിരുന്നു? ನೀವು ಯಾವ ರೀತಿ ಆಗಿದ್ದೀರಿ?
നിങ്ങളെ ക്രിസ്തു വിളിച്ചതിന് ശേഷം ನಿಮ್ಮನ್ನು ಕ್ರಿಸ್ತ ಕರೆದ ನಂತರ നിങ്ങൾ എങ്ങനെയായിരിക്കും? ನೀವು ಯಾವ ರೀತಿ ಆಗಿದ್ದೀರಿ? അപ്പൊ ഈ രണ്ട് കാര്യങ്ങൾ ശ്രദ്ധിക്കണം. ಇದು ಎರಡು ವಿಷಯಗಳನ್ನು ಗಮನ ಇಟ್ಟು ಕೇಳಬೇಕು. ಒಂದು, നിങ്ങളെ വിളിക്കുന്നതിന് മുമ്പ്, ನಿಮ್ಮನ್ನು ಕರೆಯುವ ಮೊದಲು നിങ്ങൾ എങ്ങനെയായിരുന്നു? ನೀವು ಯಾವ ರೀತಿ ಆಗಿದ್ದೀರಿ? വിളിച്ചതിന് ശേഷം, ಕರೆದ ನಂತರ നിങ്ങൾ എങ്ങനെയായിരിക്കും? ನೀವು ಯಾವ ರೀತಿ ಆಗಿರುತ್ತೀರಿ? ഹല്ലേലൂയ, ಹಲ್ಲೆಲೂಯ. അച്ഛനിപ്പോ പറഞ്ഞ രണ്ട് ചോദ്യങ്ങൾ നിങ്ങളൊന്ന് ചോദിക്കാവോ? ನೀವು ಆ ಪ್ರಶ್ನೆಗಳನ್ನು ನೀವು ಒಮ್ಮೆ ಕೇಳ್ತೀರಿ? ಈಗ ಗುರುಗಳು ಹೇಳಿದ್ದನ್ನು അച്ഛനോടൊന്ന് ചോദിക്കാവോ? ಗುರುಗಳಲ್ಲಿ ಒಮ್ಮೆ ಕೇಳ್ತೀರಾ? ಹೇಳಿ, ಕೇಳಿ ಎದ್ದು ನಿಂತು. നിങ്ങളെ ഒന്നുകൂടെ പറയാം അച്ഛൻ. ಇನ್ನೊಮ್ಮೆ ಹೇಳ್ತೇನೆ. നിങ്ങളെ വിളിക്കുന്നതിന് മുമ്പ്, ನಿಮ್ಮನ್ನು ಕ್ರಿಸ್ತನು ಕರೆಯುವ ಮೊದಲು നിങ്ങൾ എങ്ങനെയായിരുന്നു? ನೀವು ಯಾವ ರೀತಿ ಆಗಿದ್ದೀರಿ? ಕ್ರಿಸ್ತನು ನಿಮ್ಮನ್ನು ಮೊದಲು ಕರೆಯುವ ಮೊದಲು ನೀವು ಯಾವ ರೀತಿ ಆಗಿದ್ದೀರಿ? ಎರಡನೇದಾಗಿ, ಕ್ರಿಸ್ತನು ಕರೆದ ನಂತರ ನೀವು ಯಾವ ರೀತಿ ಆಗಿದ್ದೀರಿ? ഹല്ലേലൂയ, 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 ഹല്ലേലൂയ. അടുത്ത വചനം കൂടെ ശ്രദ്ധിച്ചു കഴിഞ്ഞാൽ അല്പമെങ്കിലും നമുക്ക് പിടി കിട്ടും. ನೋಡಿ, ಮುಂದಿನ ವಾಕ್ಯವನ್ನು ಗಮನಿಸಿದರೆ ಸ್ವಲ್ಪ ನಮಗೆ ಅರ್ಥವಾಗಬಹುದು. അതിനാൽ ഇപ്രകാരം പറഞ്ഞിരിക്കുന്നു, ಆದ್ದರಿಂದ ಪವಿತ್ರ ಗ್ರಂಥದಲ್ಲಿ ಹೀಗಿದೆ, അവൻ ഉന്നതങ്ങളിലേക്ക് ആരോഹണം ചെയ്തപ്പോൾ ಆತನು ಉನ್ನತಿಗೇರಿದನು, അസംഖ്യം തടവുകാരെ കൂടെ കൊണ്ടുപോയി, ಶತ್ರುಗಳನ್ನು ಸೆರೆಯಾಳಾಗಿ ಕೊಂಡೊಯ್ದನು, മനുഷ്യർക്ക് അവൻ ദാനങ്ങൾ നൽകി, ನರಮಾನವರಿಗಿತ್ತನು ವರದಾನಗಳನ್ನು. അവൻ ആരോഹണം ചെയ്യുന്നു എന്നതിന്റെ അർത്ഥം, ಅವನು ಉನ್ನತಿಗೇರಿದನು ಎಂಬುದರ ಅರ್ಥ അവൻ ഭൂമിയുടെ അധോഭാഗങ്ങളിലേക്ക് ഇറങ്ങി എന്ന് കൂടിയല്ലേ. ಆತನು ಮೊದಲು ಭೂಗರ್ಭಕ್ಕೂ ಇಳಿದಿದ್ದನು ಎಂಬ ಅರ್ಥವು ಒಳಗೊಂಡಿದೆ. വലിയൊരു സത്യം വേദപുസ്തകം നമ്മെ പഠിപ്പിക്കുകയാണ്. ಇಲ್ಲಿ ಒಂದು ದೊಡ್ಡದಾದ ಸತ್ಯವನ್ನು ನಮಗೆ ತಿಳಿಸುತ್ತಾರೆ. ഹല്ലേലൂയ, 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 ഹല്ലേലൂയ. പഴയ നിയമത്തിലെ വിശുദ്ധരും ಹಳೆಯ ಒಡಂಬಡಿಕೆಯ ಸಂತರು, പുതിയ നിയമത്തിലെ വിശുദ്ധരും, ಆ ಒಳ್ಳೆಯ ಒಡಂಬಡಿಕೆಯ ಸಂತರು, ഇവർ രണ്ടു കൂട്ടരും ಇವರಿಬ್ಬರು ഒരേ സ്ഥലത്ത് നിന്നാണ് പുറപ്പെടുന്നത്. ಒಂದೇ ಸ್ಥಳದಿಂದ ಇವರು ಆರಂಭ ಮಾಡುವುದು. പഴയ നിയമത്തിലെ വിശുദ്ധര്, ಹಳೆಯ ಒಡಂಬಡಿಕೆಯ ಸಂತರು, ಅವರೆಲ್ಲರೂ ആദ്യം ಮೊದಲು പാതാളത്തിലേക്ക് പോയി ಪಾತಾಳಕ್ಕೆ ಇಳಿದರು. പാതാള സ്വർഗം ഉണ്ട്. ಪಾತಾಳ ಸ್ವರ್ಗ ಇದೆ. യേശു ഉയർത്തെഴുന്നേൽക്കുന്നതിന് മുന്നേ ಯೇಸುಸ್ವಾಮಿ ಪುನರುತ್ಥಾನಗೊಳ್ಳುವುದರ ಮೊದಲು പാതാളത്തിലേക്ക് ഇറങ്ങി ಪಾತಾಳಕ್ಕೆ ಇಳಿದು അവിടെ സുവിശേഷം പ്രസംഗിച്ചു, ಅಲ್ಲಿ ಸುವಾರ್ತೆಯನ್ನು ಸಾರಿದರು. അത്രയും മനസ്സിലായല്ലോ അല്ലേ? ಇಷ್ಟು ನಿಮಗೆ ಅರ್ಥವಾಯ್ತಾ? യേശു ഉയർത്തെഴുന്നേൽക്കുന്നതിന് മുന്നേ ಯೇಸುಸ್ವಾಮಿ ಪುನರುತ್ಥಾನ ಹೊಂದುವುದರ ಮೊದಲು പാതാളത്തിലേക്ക് ഇറങ്ങി ಪಾತಾಳಕ್ಕೆ ಇಳಿದು അവിടുത്തെ ആത്മാക്കളോട് സുവിശേഷം പ്രസംഗിച്ചു. ಅಲ್ಲಿನ ಆತ್ಮಗಳಿಗೆ ಸುವಾರ್ತೆಯನ್ನು ಕೊಟ್ಟರು. ആര് ആ സുവിശേഷത്തിൽ വിശ്വസിച്ചു, ಯಾರೆಲ್ಲ ಆ ಸುವಾರ್ತೆಯನ್ನು ನಂಬಿದರು, ആ ആത്മാക്കളെ, ಆ ಆತ್ಮಗಳನ್ನು യേശു ഉയർത്തെഴുന്നേറ്റപ്പോ ಯೇಸುಸ್ವಾಮಿ ಪುನರುತ್ಥಾನಗೊಂಡಾಗ യേശു കൂടെ കൊണ്ടുപോയി ಯೇಸು ತನ್ನ ಜೊತೆ ಕೊಂಡೊಯ್ದರು. ഹല്ലേലൂയ, 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 ഹല്ലേലൂയ. ഹല്ലേലൂയ. ഒരാത്മാവ് രക്ഷപ്പെടുന്നത് എങ്ങനെയാണ്? ಒಂದು ಆತ್ಮ ರಕ್ಷಣೆ ಹೊಂದುವುದು ಯಾವ ರೀತಿ? യേശുവിന്റെ സുവിശേഷ പ്രസംഗം ശ്രവിക്കാത്ത ഒരാത്മാവും രക്ഷപ്പെടത്തില്ല. ಯೇಸುವಿನ ಸುವಾರ್ತೆ ಬೋಧನೆಯನ್ನು ಕೇಳದಂತ ಯಾವ ಆತ್ಮವು ರಕ್ಷಣೆ ಹೊಂದುವುದಿಲ್ಲ. അപ്പൊ അതുകൊണ്ട് രക്ഷപ്പെടാനുള്ള മാർഗം, ಆಗ ರಕ್ಷಣೆ ಹೊಂದಲು ಇರುವ ಮಾರ್ಗ യേശുവിന്റെ സുവിശേഷം കേൾക്കുക എന്നുള്ളതാണ്. ಯೇಸುವಿನ ಸುವಾರ್ತೆಯನ್ನು ಕೇಳುವುದು ಎಂಬುದಾಗಿದೆ. കേട്ട് അതിൽ വിശ്വസിക്കുക എന്നുള്ളതാണ്. ಕೇಳಿ ಅದನ್ನು ನಂಬುವುದಾಗಿದೆ. പഴയ നിയമത്തിലെ വിശുദ്ധരും ಹಳೆಯ ಒಡಂಬಡಿಕೆಯ ಸಂತರು, അതാണ് ഈ പറഞ്ഞത്. ನೋಡಿ, ಅದೇ ಈಗ ಹೇಳಿದ್ದು. അവരെവിടെയായിരുന്നു? ಅವರು ಎಲ್ಲಿಯಾಗಿದ್ದರು? അവരെ പാതാള പർദീസായിലായിരുന്നു. ನೋಡಿ, ಭೂಗರ್ಭದ ಸ್ವರ್ಗ. അതാണ് ബൈബിൾ പഠിപ്പിക്കുന്നത്. ಅದು ನೋಡು, ಬೈಬಲ್ ಹೇಳುವಂತದ್ದು. യേശു സ്വർഗത്തിലേക്ക് ഉയരുന്നതിന് മുന്നേ ಯೇಸು ಸ್ವಾಮಿ ಸ್ವರ್ಗಕ್ಕೆ ಏರುವ ಮೊದಲು പാതാളത്തിലേക്ക് ഇറങ്ങി ಭೂಗರ್ಭಕ್ಕೆ ಇಳಿದು അവിടെയുള്ള ആത്മാക്കളോട് സുവിശേഷം പ്രസംഗിച്ചു. ಅಲ್ಲಿ ಇದ್ದ ಆತ್ಮಗಳಲ್ಲಿ ಸುವಾರ್ತೆಯನ್ನು ಕೊಟ್ಟರು. ആര് ആ സുവാർത്ത വിശ്വസിച്ചോ, ಯಾರೆಲ್ಲ ಆ ಸುವಾರ್ತೆಯಲ್ಲಿ ವಿಶ್ವಾಸವಿಟ್ಟರೋ അവരെയും കൊണ്ടാണ് യേശു മേളിലേക്ക് പോയത്. ಅವರನ್ನು ಒಟ್ಟಿಗೆ ಕರೆದು ಯೇಸು ಸ್ವಾಮಿ ಸ್ವರ್ಗ ಏರಿದ್ದು. പഴയത്തിൽ അനേകം വിശുദ്ധരെ നമ്മൾ കാണുന്നു. ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಸಂತರುಗಳಿದ್ದಾರೆ.
അനേകം വിശുദ്ധരുണ്ട്. ಅನೇಕ ಸಂತರಿದ್ದಾರೆ. യാക്കോബ്, യോസഫ്, ദാവീദ്, ഇവരെല്ലാം, ಯಾಕೋಬ್, ಜೋಸಫ್, ದಾವೀದ್, ഇസഹാക്ക്, ಇಸಹಾಕ್, അബ്രഹാം, ಅಬ್ರಹಾಂ, ഇവരെല്ലാം ഇവരുടെ ആത്മാക്കള്. ಇವರ ಆತ್ಮ എവിടെയാണ്? ಎಲ್ಲಿತ್ತು? അവിടെ ആത്മാക്കളെല്ലാം ಇವರ ಆತ್ಮಗಳೆಲ್ಲವೂ ഈ പാതാള പർദീസായിലാണ്. ಈ ಭೂಗರ್ಭದ ಸ್ವರ್ಗದಲ್ಲಿ ಇತ್ತು. എന്താ പാതാള പർദീസ എന്ന് പറയുന്നത്? ಏನಾಗಿದೆ ಈ ಭೂಗರ್ಭದ ಸ್ವರ್ಗ? ഭൂഗർഭ സ്വർഗം എന്ന് പറയുന്നത്, ಈ ಭೂಗರ್ಭದ ಸ್ವರ್ಗ ಅಂತಾರೆ നമുക്ക് മനസ്സിലാകുന്ന ഭാഷയിൽ സബ് ജയിൽ എന്ന് നമ്മൾ കേട്ടിട്ടുണ്ട്. ನಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿದರೆ ಸಬ್ ಜೈಲ್. സബ് ജയിൽ, ಸಬ್ ಜೈಲ್ അതായത് വിചാരണ തടവുകാരെ സൂക്ഷിക്കുന്ന സ്ഥലമാണ് സബ് ജയിൽ. ವಿಚಾರಣಾ ಕೈದಿಗಳನ್ನು ಇಡುವಂತಹ ಸ್ಥಳ ಸಬ್ ಜೈಲ್. അവർ കുറ്റവാളികളായി പ്രഖ്യാപിച്ചിട്ടില്ല. ಅವರು ಶಿಕ್ಷೆಗೆ ಒಳಪಟ್ಟರು ಅಲ್ಲದೆ ಅವರು കുറ്റവാളികൾ, ಅವರು ಶಿಕ್ಷಾರ್ಹ ಎಂಬ ತಪ್ಪನ್ನು കോടതി വിധിച്ചിട്ടില്ല. ಕೋರ್ಟ್ ಅವರಿಗೆ ತೀರ್ಪು ಕೊಡ್ಲಿಲ್ಲ. അപ്പൊ കോടതി വിധിക്കുന്നതിന് മുന്നേ ಈ ಕೋರ್ಟ್ ವಿಧಿ ಕೊಡುವ ಮೊದಲು അവരെ സൂക്ഷിക്കുന്ന സ്ഥലമാണ് ಅವರನ್ನು ಇಡುವಂತಹ ಸ್ಥಳ സബ് ജയിൽ. ಸಬ್ ಜೈಲ್. അവിടെയാണ് വിചാരണ ചെയ്യുന്നത്. ಅಲ್ಲಿ ವಿಚಾರಣೆ ಮಾಡೋದು. എന്നിട്ട് ಆಮೇಲೆ ആ സബ് ജയിലിൽ കിടക്കുന്നവരെ ಆ ಸಬ್ ಜೈಲಲ್ಲಿ ಇರುವವರು കോർട്ടാണ് നിശ്ചയിക്കുന്നത്. ಕೋರ್ಟ್ ನಿಶ್ಚಯ ಮಾಡುತ್ತದೆ ഇവൻ തെറ്റ് ചെയ്തോ ഇല്ലയോ എന്ന്. ಇವನು ತಪ್ಪು ಮಾಡಿದ್ದಾನೋ ಇಲ್ಲವೋ ಎಂದು. തെറ്റ് ചെയ്താൽ ತಪ್ಪು ಮಾಡಿದರೆ അവനെ സബ് ജയിലിൽ നിന്ന് ജയിലിലേക്ക് കൊണ്ടുപോകും. ಅವನನ್ನು ಸಬ್ ಜೈಲಿನಿಂದ ಜೈಲಿಗೆ ಹಾಕುತ್ತಾರೆ. തെറ്റ് ചെയ്തില്ലെങ്കിൽ ಅವನು ತಪ್ಪು ಮಾಡದೇ ಇದ್ದರೆ അവനെ ജയിലിൽ നിന്ന് വിമുക്തനാക്കും. ಅವನಿಂದ ಜೈಲಿಂದ ಹೊರಗೆ ಕಳಿಸುತ್ತಾರೆ. ഹല്ലേലൂയ, 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 ഹല്ലേലൂയ. അപ്പൊ ഇതാണ് ഇവിടെ പറയുന്നത്. ಅದೇ ಇಲ್ಲಿ ಹೇಳುವಂತದ್ದು. ഇവിടെ നോക്കിക്കേ, ನೋಡಿ, ಇಲ್ಲಿ ನೋಡಿ, 8-ാം വാക്യം, 8ನೇ ವಾಕ್ಯ ನೋಡಿ. അവൻ ഉന്നതങ്ങളിലേക്ക് ആരോഹണം ചെയ്തപ്പോൾ ಆತನು ಉನ್ನತಿಗೇರಿದನು, അസംഖ്യം തടവുകാരെ കൂടെ കൊണ്ടുപോയി. ಅನೇಕ ಶತ್ರುಗಳನ್ನು ಸೆರೆಯಾಳಾಗಿ ಕೊಂಡೊಯ್ದನು. അങ്ങനെയാണ്, ശത്രുക്കളെന്നാണ്. അനേകം തടവുകാരെ കൂടെ കൊണ്ടുപോയി. ಶತ್ರುಗಳನ್ನು ಸೆರೆಯಾಳಾಗಿ ಕೊಂಡೊಯ್ದನು. അപ്പൊ അവരൊന്നും യേശുവിനെ കേട്ടിട്ടില്ല. ಅವರು ಯಾರು ಯೇಸುವಿನ ಬಗ್ಗೆ ಕೇಳಲಿಲ್ಲ. യേശുവിനെ കേട്ട വ്യക്തികൾക്ക് മാത്രമേ രക്ഷയുള്ളൂ. ಯೇಸುವನ್ನು ಕೇಳಿದ ವ್ಯಕ್ತಿಗಳಿಗೆ ಮಾತ್ರ ರಕ್ಷಣೆ ಎಂಬುದು. അപ്പൊ യേശു വരുന്നതിന് മുമ്പേ ഉള്ളവരാണ് ಯೇಸು ಬರುವ ಮೊದಲೇ ಇದ್ದವರು പഴയ നിയമസഭ. ಹಳೆಯ ಒಡಂಬಡಿಕೆಯ ആ ಧರ್ಮಸಭೆ. പഴയ സഭയിൽ ഒത്തിരി വിശുദ്ധാത്മാക്കളുണ്ട്. ಆ ಸಭೆಯಲ್ಲಿ ಅನೇಕ ಸಂತರುಗಳು ಇದ್ದರು. അവര് വസിച്ചിരുന്ന സ്ഥലമാണ്, ಅವರು ಜೀವಿಸಿದ ಸ್ಥಳವಾಗಿತ್ತು പാതാള പർദീസ. ನೋಡಿ, ಭೂಗರ್ಭದ ಸ್ವರ್ಗ. യേശു അവിടെയാണ് പ്രസംഗിച്ചത്. ಯೇಸು ಅಲ್ಲಿ ಬೋಧನೆ ಕೊಟ್ಟದ್ದು. യേശുവിനെ സ്വീകരിച്ചു, ಯಾರೆಲ್ಲ ಯೇಸುವನ್ನು ನಂಬಿದರೋ അവരെയും കൊണ്ടാണ് യേശു സ്വർഗത്തിലേക്ക് പോയത്. ಅವರನ್ನು ಒಟ್ಟು ಸೇರಿಸಿ ಸ್ವರ್ಗ ಸೇರಿದರು. ഹല്ലേലൂയ, 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 ഹല്ലേലൂയ. ഹല്ലേലൂയ. ഇനി അവരെ മാത്രമല്ല, ಅವರನ್ನು ಮಾತ್ರವಲ್ಲ, നമ്മുടെ കാര്യം അങ്ങനെ തന്നെയാണ്. ನಮ್ಮ ವಿಷಯವೂ ಹಾಗೇನೆ. പുതിയ നിയമസഭ, ಹೊಸ ಒಡಂಬಡಿಕೆಯ ಸಭೆ. നമ്മൾ പഴയ നിയമസഭയല്ല, ನಾವು ಹಳೆ ಒಡಂಬಡಿಕೆಯ ಸಭೆ ಅಲ್ಲ, നമ്മൾ പുതിയ നിയമസഭയാണ്. ನಾವು ಹೊಸ ಒಡಂಬಡಿಕೆಯ ಸಭೆ. യേശുവിന് ശേഷം വന്നതാണ് പുതിയ നിയമസഭ. ಯೇಸುವಿನ ನಂತರ ಬಂದದ್ದು ಹೊಸ ಒಡಂಬಡಿಕೆಯ ಸಭೆ. നമ്മൾ യേശുവിനെ കേൾക്കുന്നു, ನಾವು ಯೇಸುವನ್ನು ಕೇಳುತ್ತಿದ್ದೇವೆ, വചനം ശ്രവിക്കുന്നു, ನಾವು ವಾಕ್ಯವನ್ನು ಶ್ರವಿಸುತ್ತೇವೆ, യേശുവിന്റെ സാന്നിധ്യം അനുഭവിക്കുന്നു, ಯೇಸುವಿನ ಸಾನ್ನಿಧ್ಯವನ್ನು ಅನುಭವಿಸುತ್ತಿದ್ದೇವೆ, രക്ഷയുടെ വഴികൾ നമ്മൾ തിരിച്ചറിയുന്നു, ರಕ್ಷಣೆಯ ಆ ದಾರಿಗಳನ್ನು ನಾವು ಅರಿವು ಮಾಡಿಕೊಳ್ಳುತ್ತಿದ್ದೇವೆ, നമ്മളെ വിളിയുടെ ഉദ്ദേശവും ലക്ഷ്യം നമ്മൾ തിരിച്ചറിയുന്നു, ನಮ್ಮ ಕರೆಯ ಉದ್ದೇಶ ಏನೆಂದು ನಾವು ಅರಿತುಕೊಂಡಿದ್ದೇವೆ. നമ്മൾ പുതിയ സഭയിൽപ്പെട്ടവരാണ്. ನಾವು ಹೊಸ ಧರ್ಮ ಸಭೆಯಲ್ಲಿ ಇರುವವರು. ഗ്രൂപ്പ് ഓഫ് പീപ്പിൾ ഇൻ ദ ന്യൂ ടെസ്റ്റമെന്റ്, പുതിയ നിയമത്തിലെ സഭ, ಹೊಸ ಒಡಂಬಡಿಕೆಯ ಧರ್ಮಸಭೆ. ഹല്ലേലൂയ, 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 ഹല്ലേലൂയ. നമ്മൾ ആരായിരുന്നു? ನಾವು ಯಾರಾಗಿದ್ದೆವು? ഈ ശ്രദ്ധിച്ച് കേട്ടോണം. ಇನ್ನು ಗಮನವಿಟ್ಟು ಕೇಳಿ. നമ്മൾ ആരായിരുന്നു? ನಾವು ಯಾರಾಗಿದ್ದೆವು? അതാണ് ಅದಾಗಿದೆ. എഫേസ്യർ 2 ಎಫೆಸಿಯರ್ 2ನೇ ಅಧ್ಯಾಯದಲ್ಲಿ 1-ാം വാക്യം എടുത്തേ. 1ನೇ ವಾಕ್ಯವನ್ನು ತೆಗೆಯಿರಿ. നമ്മൾ ആരായിരുന്നു? ನಾವು ಯಾರಾಗಿದ್ದೆವು? അപരാധങ്ങളും പാപങ്ങളും മൂലം ഒരിക്കൽ നിങ്ങൾ മൃതരായിരുന്നു. കണ്ടോ? ಅಪರಾಧಗಳ ಹಾಗೂ ಪಾಪಗಳ ದೆಸೆಯಿಂದ ಹಿಂದೊಮ್ಮೆ ನೀವು ಆಧ್ಯಾತ್ಮಿಕವಾಗಿ ಮೃತರಾಗಿದ್ದೀರಿ. ഒരിക്കൽ നമ്മളും മൃതരായിരുന്നു. ಒಮ್ಮೆ ನಾವು ಸಹ ಮೃತರಾಗಿದ್ದೆವು. ഹല്ലേലൂയ, ಹಲ್ಲೆಲೂಯ. നമ്മളെ യേശു എന്ത് ചെയ്തു? ನಮ್ಮನ್ನು ಯೇಸು ಏನು ಮಾಡಿದರು? യേശു എന്ത് ചെയ്തു? ಯೇಸು ಏನು ಮಾಡಿದರು? നമ്മുടെ ആത്മാക്കളെ, ನಮ್ಮ ಆತ್ಮಗಳನ್ನು. 4-ാം വാക്യം ശ്രദ്ധിച്ചേ. ನೋಡಿ, 4ನೇ ವಾಕ್ಯವನ್ನು ಗಮನಿಸಿ. ಆದರೆ ಕರುಣಾಮಯ ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿಸಿ
ನಮ್ಮ ಅಪರಾಧಗಳ ನಿಮಿತ್ತ ಆಧ್ಯಾತ್ಮಿಕವಾಗಿ ಮೃತರಾಗಿದ್ದ ನಮ್ಮನ್ನು ಕ್ರಿಸ್ತ ಯೇಸುವಿನೊಡನೆ ജീവന്തരന്നാക്കി മാടിതരു. ഹല്ലേലൂയ, 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 ഹല്ലേലൂയ. നമ്മൾ പാപം വഴി മരിച്ചവരായിരുന്നിട്ടും കരുണാസമ്പന്നനായ ദൈവം നമ്മോട് കാണിച്ച മഹത്തായ സ്നേഹത്താൽ, അപ്പൊ ദൈവത്തിന്റെ മഹത്തായ കരുണയും സ്നേഹമുണ്ട്. ನೋಡಿ, ದೇವರ ಅಪಾರ ಪ್ರೀತಿ ಕರುಣೆ ನಮ್ಮ ಮೇಲೆ ಇದೆ. ആ സ്നേഹം എന്ത് ചെയ്തു? ആ ಪ್ರೀತಿ ಕರುಣೆ ಏನು ಮಾಡಿತು? ക്രിസ്തുവിനോട് കൂടെ, ക്രിസ്തുവിനൊടನೆ ನಮ್ಮನ್ನು ജീവിപ്പിച്ചു, ಜೀವಂತರನ್ನ കൃപയാൽ നമ്മൾ രക്ഷപ്പെട്ടു. ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ. യേശുവിനോട് കൂടെ, ಯೇಸುವಿನ ಜೊತೆ അവിടുന്ന് ಅಲ್ಲಿಂದ നമ്മ ഉയർപ്പിച്ച സ്വർഗത്തിൽ ನಮ್ಮನ್ನು ಎಬ್ಬಿಸಿದ ಸ್ವರ್ಗ ಲೋಕದಲ್ಲಿ അവനോടുകൂടെ ഇരുത്തുകയും ചെയ്തു. ಅವನ ಸನ್ನಿಧಿಯಲ್ಲಿ ಮಂಡಿಸುವ ಅವಕಾಶ ಮಾಡಿಕೊಟ್ಟರು. ഒരിക്കൽ ಒಮ್ಮೆ പാപം മൂലം മരിച്ച നമ്മെ, ಪಾಪದ ಮೂಲಕ ಮರಣಗೊಂಡ ನಮ್ಮನ್ನು ಯೇಸು ഉയർപ്പിച്ച് ಪುನರುತ್ಥಾನಗೊಳಿಸಿ ಸ್ವರ್ಗದಲ್ಲಿ നമ്മെ അവിടെ ഇരുത്തി ನಮ್ಮನ್ನು ಅಲ್ಲಿ ಕೂರಿಸಿದ್ದಾರೆ. ഹല്ലേലൂയ, 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 ഹല്ലേലൂയ. അപ്പൊ പുതിയ നിയമസഭയ്ക്കും ಹೊಸ ಒಡಂಬಡಿಕೆಯ ಸಭೆಗೂ പഴയ നിയമസഭയ്ക്കും ಹಳೆಯ ಒಡಂಬಡಿಕೆಯ ಸಭೆಗೂ രക്ഷിക്കപ്പെട്ടത്, ರಕ್ಷಣೆ ಹೊಂದಿದ್ದು യേശുവിനോട് കൂടെയാണ്. യേಸುವಿನೊಂದಿಗೆ നമ്മൾ പാപം ചെയ്തപ്പോ, ನಾವು ಪಾಪ ಮಾಡಿದಾಗ യേശുവിന്റെ മഹത്തായ കരുണ നമ്മിലേക്ക് ഇറങ്ങി വന്നു. ಯೇಸುವಿನ ಹೆಚ್ಚಾದ ಕರುಣೆ ನಮ್ಮ ಮೇಲೆ ಇಳಿದು ಬಂತು. ആ കരുണ നമ്മെ സ്വർഗത്തിൽ ഇരുത്തി, ನಮ್ಮನ್ನು ಸ್ವರ್ಗದಲ್ಲಿ ಕೂರಿಸಿತು. ഇരുത്തും എന്നല്ല പറഞ്ഞേക്കണത്, ಅಲ್ಲಿ ಕೂರಿಸುತ್ತೇವೆ ಅಂತಲ್ಲ ಹೇಳಿದ್ದು, ഇരുത്തി ಕೂರಿಸಿದರು. ഹല്ലേലൂയ, 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 ഹല്ലേലൂയ. ആരുടെ കാര്യം പറഞ്ഞേക്കണം? ಯಾರ ಬಗ್ಗೆ ಹೇಳಿದ್ದು? നമ്മുടെ കാര്യം, ನಮ್ಮ ವಿಷಯ, നമ്മുടെ വിഷയം ನಮ್ಮ പറഞ്ഞിരിക്കണം. ವಿಷಯ ಹೇಳಿದ್ದು. നമ്മളെ ദൈവം സ്വർഗത്തിൽ ഇരുത്തി, ನಮ್ಮನ್ನು ಸ್ವರ್ಗದಲ್ಲಿ ಯೇಸು ಕೂರಿಸಿದರು. അതാണ് വചനം പറയുന്നത്. ಅದನ್ನೇ ದೇವರ ವಾಕ್ಯ ಹೇಳೋದು. 8ാം വാക്യം, 8ನೆಯ ವಾಕ್ಯ, വിശ്വാസം വഴി കൃപയാലാണ് നിങ്ങൾ രക്ഷിക്കപ്പെട്ടത്. ವಿಶ್ವಾಸದೊಂದಿಗೆ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿರುವಂತದ್ದು. വിശ്വാസം മൂലം കൃപയാലാണ് നിങ്ങൾ രക്ഷിക്കപ്പെട്ടത്. ವಿಶ್ವಾಸದಿಂದ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿರುವಂತದ್ದು. അത് നേടിയെടുത്തതല്ല, ಅದನ್ನು ನಾವು ಪಡೆದುಕೊಂಡದ್ದಲ್ಲ, അത് ദൈവത്തിന്റെ ദാനമാണ്. ಅದು ದೇವರ ದಾನವಾಗಿದೆ. ഹല്ലേലൂയ, 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 ഹല്ലേലൂയ. വിശ്വാസം മൂലം, ವಿಶ್ವಾಸದ ಮುಖಾಂತರ, കൃപയാലാണ് ಕೃಪೆಯಿಂದ നിങ്ങൾ രക്ഷിക്കപ്പെട്ടത്. ನೀವು ರಕ್ಷಣೆ ಹೊಂದಿರುವುದು. നമ്മൾ രക്ഷിക്കപ്പെട്ടവരാണ്. ನಾವು ರಕ್ಷಣೆ ಹೊಂದಿದವರು. രക്ഷിക്കപ്പെടും എന്നല്ല പറഞ്ഞത്, ರಕ್ಷಣೆ ಹೊಂದುತ್ತೀರಿ ಅಂತಲ್ಲ ಹೇಳಿದ್ದು. നമ്മൾ രക്ഷിക്കപ്പെട്ടവരാണ്. ನಾವು ರಕ್ಷಣೆ ಹೊಂದಿ ಆಯಿತು. നമ്മൾ ഒരിക്കൽ, ನಾವು ಒಮ್ಮೆ എവിടെയായിരുന്നു? ಎಲ್ಲಿ ಆಗಿದ್ದೆವು? ദൈവത്തിന്റെ അടുത്ത് ഇരുന്നവരാണ്. ದೇವರ ಸನ್ನಿಧಿಯಲ್ಲಿ ಇದ್ದವರು. ഇപ്പൊ എവിടെ ഇരിക്കുന്നു? ಈಗ ನಾವೆಲ್ಲಿದ್ದೇವೆ? ഇപ്പൊ നമ്മൾ ഇവിടെ ഇരിക്കുന്നു. ನಾವು ಈಗ ಇಲ್ಲಿ ಕೂತುಕೊಂಡಿದ್ದೇವೆ. ഒരിക്കൽ ಒಮ್ಮೆ നമ്മുടെ ആത്മാവ്, ನಮ್ಮ ಆತ್ಮವು ദൈവം രക്ഷിച്ച് ದೇವರು ರಕ್ಷಿಸಿ സ്വർഗത്തിൽ ഇരുത്തിയിരുന്നു. ಸ್ವರ್ಗದಲ್ಲಿ ಇಟ್ಟಿದ್ರು. ഇപ്പൊ നമ്മളിവിടെ ഇരിക്കുന്നു. ಈಗ ನಾವೆಲ್ಲಿದ್ದೇವೆ? നമ്മളിവിടെ ഇരിക്കുന്നു. ನಾವೀಗ ಇಲ್ಲಿದ್ದೇವೆ. അതിന്റെ കാരണം എന്താ? ಇದರ ಕಾರಣವೇನು? ದೇವರು ചില കാര്യങ്ങൾ നമ്മെ ഏൽപ്പിച്ചിട്ടുണ്ട്. ಕೆಲವು ಕಾರ್ಯಗಳನ್ನು ನಮಗೆ ಕೊಟ್ಟಿದ್ದಾರೆ. അത് നിർവഹിക്കുന്നതിന് വേണ്ടിയിട്ടാണ് നമ്മൾ ഇവിടെ ഇരുത്തിയിരിക്കുന്നത്. ಅದನ್ನು ನಿರ್ವಹಿಸಲು ನಮ್ಮನ್ನು ಇಲ್ಲಿ ಇರಿಸಿದ್ದಾರೆ. ಅರ್ಥವಾಯ್ತಾ? ഒരിക്കൽ നമ്മളും തടവുകാരായിരുന്നു. ಒಮ್ಮೆ ನಾವು ಸಹ ಸೆರೆಯಾಳಾಗಿದ್ದೆವು. പഴയ നിയമസഭയിലെ വിശുദ്ധന്മാർ മാത്രമായിരുന്നില്ല തടവുകാര്. ಹಳೆಯ ಒಡಂಬಡಿಕೆಯ ಸಂತರುಗಳು ಮಾತ್ರ ಅಲ್ಲ ಸೆರೆಯಾಳಾಗಿದ್ದು, നമ്മളും ഒരിക്കൽ തടവുകാരായിരുന്നു. ನಾವು ಸಹ ಒಮ್ಮೆ ಸೆರೆಯಾಳಾಗಿದ್ದೆವು. പഴയ നിയമസഭയിലെ തടവുകാരും ಹಳೆಯ ಒಡಂಬಡಿಕೆಯ ಸೆರೆ ಆಳುಗಳು, പുതിയ നിയമസഭയിലെ തടവുകാരും ಹೊಸ ಒಡಂಬಡಿಕೆಯ ಸೆರೆ ಆಳುಗಳು ഒരേ രക്ഷണീയ കൃത്യത്തിലൂടെ കടന്നു പോയവരാണ്. ಒಂದೇ ರಕ್ಷಣೆಯ ಕ್ರಿಯೆಯಿಂದ ಹಾದುಹೋದವರು. നമ്മൾ എവിടെയായിരുന്നു? ಆಗ ನಾವು ಎಲ್ಲಿದ್ದೆವೋ ಮೊದಲು നമ്മൾ എവിടെയായിരുന്നു? ശ്രദ്ധിച്ച് 6ാം വാക്യം ശ്രദ്ധിച്ച് ನೋಡಿ. 6ನೆಯ ವಾಕ್ಯ, യേശു ക്രിസ്തുവിനോട് കൂടെ, യേಸು ಕ್ರಿಸ್ತರೊಡನೆ അവിടെ നമ്മോട് ഉയർപ്പിച്ച സ്വർഗത്തിൽ അവനോട് കൂടെ ഇരുത്തുകയും ನಮ್ಮನ್ನು ಎಬ್ಬಿಸಿ ಸ್ವರ್ಗ ಲೋಕದಲ್ಲಿ ಅವರ ಸನ್ನಿಧಿಯಲ್ಲೇ ಮಂಡಿಸುವ ಅವಕಾಶ ಮಾಡಿಕೊಟ್ಟರು. ഹല്ലേലൂയ, ಹಲ್ಲೇಲೂಯ, ഹല്ലേലൂയ, ಹಲ್ಲೇಲೂಯ, ഹല്ലേലൂയ, ಹಲ್ಲೇಲೂಯ. ഇവിടെ നമ്മൾ ഓരോരുത്തരും, ಇಲ್ಲಿ ಇರುವಂತಹ ಪ್ರತಿಯೊಬ್ಬರು എപ്പോഴേ രക്ഷണീയ പിതാവായ ദൈവത്തിന്റെ രക്ഷണീയ കർമ്മം പൂർത്തിയായത് എപ്പോഴാ? ಪಿತನಾದ ದೇವರ ರಕ್ಷಾಕರ ಕರ್ಮ ಕ್ರಿಯೆ ಪೂರ್ತಿಯಾದದ್ದು ಯಾವಾಗ? അത് കാൽവരി മലയിലെ കുരിശിലാണ്. ಅದು ಕಾಲ್ವರಿ ಬೆಟ್ಟದಲ್ಲಿ ಶಿಲುಬೆಯಲ್ಲಿ
പുത്രനായ യേശു ಪುತ್ರನಾದ ಯೇಸು കുരിശിൽ മരിച്ചതോടുകൂടി ಶಿಲುಬೆಯಲ್ಲಿ ಮರಣಗೊಂಡ ನಂತರ നമ്മെ നീതീകരിച്ച് ನಮ್ಮನ್ನು ನೀತೀಕರಿಸಿ അവിടുന്ന് സ്വർഗത്തിൽ ഇരുത്തി. ಅಲ್ಲಿ ಸ್ವರ್ಗದಲ್ಲಿ ಕೂರಿಸಿದರು. ഇപ്പൊ രക്ഷണീയ കർമ്മം നടന്നത് കുരിശിലാണ്. ಆ ರಕ್ಷಾ ಕಾರ್ಯ ನಡೆದದ್ದು ಶಿಲುಬೆಯಲ್ಲಿ. അപ്പൊ നമ്മുടെ ആത്മാവിനെ, ನಮ್ಮ ಆತ್ಮವನ್ನು, തടവിലാക്കപ്പെട്ട നമ്മുടെയും ആത്മാവിനെ, ನಮ್ಮನ್ನು ಸೆರೆಯಲ್ಲಿ ಇಟ್ಟಂತಹ ನಮ್ಮ ಆತ್ಮವನ್ನು, പഴയ നിയമ വിശുദ്ധരുടെ ആത്മാക്കളെ മാത്രമല്ല, ಹಳೆಯ ಒಡಂಬಡಿಕೆ ಸಂತರುಗಳ ಆತ್ಮಗಳನ್ನು ಮಾತ್ರವಲ್ಲ, പുതിയ സഭയുടെ ആത്മാക്കളെ, ಹೊಸ ಸಭೆಯ ಆತ್ಮಗಳನ್ನು യേശു രക്ഷിച്ച് ಯೇಸು ಸ್ವಾಮಿ ರಕ್ಷಿಸಿ സ്വർഗത്തിൽ ഇരുത്തി. ಸ್ವರ್ಗದಲ್ಲಿ ಕೂರಿಸಿದರು. ഹല്ലേലൂയ, 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 ഹല്ലേലൂയ. ഹല്ലേലൂയ. നമ്മൾ വളരെ ശ്രദ്ധിച്ച് പോയെങ്കിലേ ഇതിന്റെ അർത്ഥം പിടികിട്ടുള്ളൂ. ನೋಡಿ, ತುಂಬಾ ಗಮನ ಕೊಟ್ರೆ ಮಾತ್ರ ನಿಮಗೆ ಇದರ ಬಗ್ಗೆ ತಿಳಿಯುವುದು. ഹല്ലേലൂയ, ഹല്ലേലൂയ. ഒത്തിരി ഡെപ്ത് ഉള്ള ഒരു ഭാഗമാണ്. ನೋಡಿ, ಸ್ವಲ್ಪ ಕಷ್ಟಕರವಾದ ಒಂದು ಭಾಗ, ആഴത്തിലുള്ള ഒരു സുവിശേഷ ഭാഗമാണ്. ತುಂಬಾ ಒಂದು ಆಳವಾದ ಸುವಾರ್ಥ ಭಾಗ ಇದು. ഹല്ലേലൂയ, 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 ഹല്ലേലൂയ. ഹല്ലേലൂയ. ഇനി 6-ാം വാക്യം വായിച്ചു കഴിഞ്ഞാൽ, ಇನ್ನು 6ನೇ ವಾಕ್ಯವನ್ನು ಓದಿದರೆ, എഫേസ്യർ 2:6 കഴിഞ്ഞിട്ട് ನೋಡಿ, ಎಫೆಸರ್ 2ನೇ ಅಧ್ಯಾಯ 6ನೇ ವಾಕ್ಯ ಕಳೆದು 4:7 വരണം. 4:7 ನಾವು ಮತ್ತೆ ಬರಬೇಕು. എന്താണ് പറഞ്ഞിരിക്കുന്നത്? ಅದರಿಂದ 2ರಲ್ಲಿ 6ನೇ ವಾಕ್ಯವನ್ನೊಮ್ಮೆ ನೋಡಿ. ಯೇಸು ಕ್ರಿಸ್ತರೊಡನೆ ನಮ್ಮನ್ನು ಎಬ್ಬಿಸಿ ಸ್ವರ್ಗಲೋಕದಲ್ಲಿ ಅವರ ಸನ್ನಿಧಿಯಲ್ಲಿ ಮಂಡಿಸುವ ಅವಕಾಶ ಮಾಡಿಕೊಟ್ಟರು. എന്നിട്ട് ದೇವರು ಯೇಸು ಕ್ರಿಸ್ತರಲ್ಲಿ ಮತ್ತೆ 4-ാം അധ്യായം 7-ാം വാക്യം ಮತ್ತೆ ನೋಡಿ 4ರಲ್ಲಿ 7ನೇದು. അപ്പൊ അർത്ഥം പിടികിട്ടും. ಆದರೂ ನಮ್ಮಲ್ಲಿ ಪ್ರತಿಯೊಬ್ಬನು ಕ್ರಿಸ್ತ ಯೇಸು ಅನುಗ್ರಹಿಸುವ ಪ್ರಕಾರವೇ ವರಗಳನ್ನು ಪಡೆದಿದ್ದಾನೆ. പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್, ഹല്ലേലൂയ. ഹല്ലേലൂയ. നമുക്ക് ഓരോരുത്തർക്കും, ನಮಗೆ ಪ್ರತಿಯೊಬ್ಬರಿಗೂ ക്രിസ്തുവിന്റെ ദാനത്തിനനുസൃതമായി കൃപ നൽകപ്പെട്ടിരിക്കുന്നു. ಯೇಸು ಅನುಗ್ರಹಿಸುವ ಪ್ರಕಾರವೇ ವರಗಳನ್ನು ಪಡೆದಿದ್ದಾನೆ. ക്രിസ്തുവിന്റെ ദാനത്തിനനുസൃതമായി, ಕ್ರಿಸ್ತನ ದಾನಗಳಿಗೆ ಅನುಸಾರವಾಗಿ കൃപ നൽകപ്പെട്ടിരിക്കുന്നു. ಕೃಪಗಳನ್ನು, ವರಗಳನ್ನು ಕೊಟ್ಟಿದ್ದಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. അപ്പൊ ഈ കൃപ നമുക്കുണ്ട്. ಈ ವರಗಳು ನಮ್ಮಲ್ಲಿ ಇವೆ. നിങ്ങളിൽ ഓരോരുത്തർക്കും ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ದೇವರು, ദൈവത്തിന്റെ ദാനമായ കൃപ, ದೇವರ ದಾನವಾಗಿರುವಂತಹ ವರ, ആ കൃപ ഒത്തിരി വ്യത്യസ്തമാണ്. ಅದು ವ್ಯತ್ಯಸ್ತ ರೀತಿಯಲ್ಲಿದೆ. എനിക്കുള്ള കൃപയല്ല ബിജുവിന്റെ കൃപ, ನನಗಿರುವಂತಹ ಕೃಪೆಯಲ್ಲ ಇತರರಿಗೆ ಇರುವಂತದ್ದು. എനിക്കുള്ള ಕೃಪയല്ല നിങ്ങൾക്ക് കിട്ടിയ കൃപ, ನನಗಿರುವಂತಹ ಕೃಪೆಯಲ್ಲ ನಿಮಗೆ ಲಭಿಸಿರುವಂತದ್ದು. ദൈവം ഓരോരുത്തർക്കും ഓരോ കൃപയാ തരുന്നത്. ದೇವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕೃಪೆಗಳನ್ನು ಕೊಡುತ್ತಾರೆ. ആ കൃപ നൽകിയാണ് നിങ്ങളിവിടെ ഇരിക്കുന്നത്. ಆ ಕೃಪೆಯನ್ನು ನಿಮಗೆ ಕೊಟ್ಟಿದ್ದಾರೆ, ಅದರೊಂದಿಗೆ ನೀವು ಇಲ್ಲಿ ಇದ್ದೀರಿ. നിങ്ങൾ വെറുതെ വന്നിരുന്നിട്ട് കാര്യമില്ല. ನೀವಿಲ್ಲಿ ಸುಮ್ಮನೆ ಬಂದು ಕೂರುವುದಲ್ಲ. നിങ്ങൾക്ക് കൃപയുണ്ട്, ನಿಮ್ಮಲ್ಲಿ ಕೃಪೆ ಇದೆ. ആ കൃപ നിങ്ങൾ തിരിച്ചറിയണം. ಆ ಕೃಪೆ ಏನೆಂದು ನೀವು ತಿಳಿದುಕೊಳ್ಳಬೇಕು. ആ തിരിച്ചറിഞ്ഞെങ്കിൽ മാത്രമേ ಅದನ್ನು ನೀವು ಅರಿತುಕೊಂಡರೆ ಮಾತ್ರ ദാഹത്തോടെ ದಾಹದೊಂದಿಗೆ ಆ ಕೃಪೆ ജീവനായി, ಜೀವವಾಗಿ, വെളിച്ചമായി, ಬೆಳಕಾಗಿ നമ്മിൽ അത് കത്തിപ്പടരുകയുള്ളൂ. ನಮ್ಮಲ್ಲಿ ಅದು ಒತ್ತಿ ಉರಿದು ಬೆಳಗುವುದು. ഹല്ലേലൂയ, 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 ഹല്ലേലൂയ. അപ്പോൾ നമുക്കെന്തുണ്ട്? ನಮ್ಮಲ್ಲಿ ಏನಿದೆ? ഒരിക്കൽ നമ്മൾ ಒಮ್ಮೆ ನಾವು ക്രിസ്തുവിനോടുകൂടെ ಕ್ರಿಸ್ತನ ಜೊತೆ ಸ್ವರ್ಗದಲ್ಲಿ ഇരുന്നവരായിരുന്നു. ಕೂತವರು ನಾವು. ആ ഇരുന്ന നമ്മെ, ಆ ಇದ್ದ ನಾವು ದೇವರು ദാനം നൽകി, ದಾನಗಳನ್ನು ನೀಡಿ ഇങ്ങോട്ട് അയച്ചിരിക്കുകയാണ്, ಇಲ್ಲಿಗೆ ಕಳುಹಿಸಿದ್ದಾರೆ. അങ്ങനെയാണ് ഇപ്പോൾ ഡിവൈനിൽ നിങ്ങൾ ഇരിക്കുന്നത്. ಅಲ್ಲಿ ಹಾಗೆ ನೀವು ಇಲ್ಲಿ ಡಿವೈನ್ ಅಲ್ಲಿ ಬಂದಿರುವಂತ, വെറുതെ വന്നിരിക്കുകയല്ല, ಸುಮ್ಮನೆ ಬಂದದ್ದಲ್ಲ. ദൈവം നിങ്ങളെ ഇങ്ങോട്ട് അയച്ചിരിക്കുക. ದೇವರು ನಿಮ್ಮನ್ನು ಕಳುಹಿಸಿದ್ದು. എന്തിനാ അയച്ചേക്കണത്? ಯಾಕಾಗಿ ಕಳುಹಿಸಿದ್ದು? ദൈവം കൃപ നൽകിയിട്ടുണ്ട്. ದೇವರು ನಿಮಗೆ ಕೃಪೆ ನೀಡಿದ್ದಾರೆ. എന്ത് ಕೃപ നൽകി? ಯಾವ ಕೃಪೆಯನ್ನು ಕೊಟ್ಟಿದ್ದಾರೆ? 11-ാം വാക്യം വായിച്ചേ ನೋಡಿ, 11ನೇ ವಾಕ್ಯವನ್ನು. ചിലർക്ക് അപ്പസ്തോലന്മാരെന്നും, ಕೆಲವರಿಗೆ ಪ್ರೇಷಿತರೆಂದು, ചിലർക്ക് പ്രവാചകന്മാരെന്നും, ಕೆಲವರನ್ನು ಸಭಾಪಾಲಕರನ್ನಾಗಿ, ചിലരെ സുവിശേഷ പ്രഘോഷകരെന്നും, ಕೆಲವರನ್ನು ಬೋಧಕರನ್ನಾಗಿ, ചിലർക്ക് ഇടയന്മാരെന്നും, ಕೆಲವರಿಗೆ ಕುರುಬರು ಎಂದು, ചിലർക്ക് സുവിശേഷ പ്രബോധകരെന്നും, ಕೆಲವರಿಗೆ ಸುವಾರ್ಥ ಬೋಧಕರೆಂದು ദൈവം കൃപ കൊടുത്തു. ದೇವರು ಕೃಪೆ ಕೊಟ್ಟರು. ഹല്ലേലൂയ, ഹല്ലേലൂയ. അപ്പൊ നിങ്ങൾ വെറുതെ ഇരിക്കുന്നവരല്ല. ನೀವು ಇಲ್ಲಿ ಸುಮ್ಮನೆ ಬಂದದ್ದಲ್ಲ. നിങ്ങൾക്ക് നിങ്ങളുടെ മേലൊരു കൃപ കിടപ്പുണ്ട്. ನಿಮ್ಮ ಮೇಲೆ ಒಂದು ಕೃಪೆ ಇಟ್ಟಿದೆ. അപ്പസ്തോലന്മാരെന്നും, ಅಪಸ್ತೋಲರೆಂದು,
പ്രവാചകന്മാരെന്നും ಪ್ರವಾದಿಗಳೆಂದು സുവിശേഷ പ്രഘോഷകരെന്നും ಸುವಾರ್ಥ ಬೋಧಕರೆಂದು ഇടയന്മാരെന്നും ಇಡೆಯರೆಂದು സുവിശേഷ പ്രബോധകരാകാനും ಸುವಾರ್ಥ ಪ್ರಬೋಧಕರಾಗಲು യേശു കൃപ നൽകി. ಕೃಪೆ ನೀಡಿದರು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ഈ കൃപയോടുകൂടി നിങ്ങളിവിടെ ഇരിക്കുന്നത്. ಈ ಕೃಪೆಯೊಂದಿಗೆ ನೀವು ಇಲ್ಲಿದ್ದೀರಿ. നിങ്ങൾ ആരെങ്കിലും ചിന്തിച്ചിട്ടുണ്ട് ഈ കൃപ എനിക്ക് ഉണ്ടായി എന്ന്? ನೀವು ಯಾವತ್ತಾದರೂ ಚಿಂತಿಸಿದ್ದೀರಾ ಈ ಕೃಪೆ ನನ್ನಲ್ಲಿದೆ ಎಂದು? ഞാൻ അച്ഛൻ ഈ പറയുന്നതിന് മുന്നേ ಗುರುಗಳು ಹೇಳುವ ಮೊದಲು ഈ കൃപയിൽപ്പെട്ടവരാണ് ഞാൻ എന്ന് നിങ്ങൾ ചിന്തിച്ചിട്ടുണ്ട്? ಈ ಕೃಪೆಯಲ್ಲಿ ಇದ್ದವನೆಂದು ನೀವು ಚಿಂತಿಸಿದ್ದೀರಾ? ചിന്തിച്ചിട്ടുണ്ടാ? ಚಿಂತಿಸಿದ್ದೀರಾ? ചിലർ വീട്ടിൽ കിടന്ന് സുവിശേഷമൊക്കെ പ്രസംഗിക്കും. ಕೆಲವರು ಮನೆಯಲ್ಲಿ ಎಲ್ಲ ತುಂಬಾ ಸುವಾರ್ತೆ ಸಾರುತ್ತಾರೆ. ചിലർ വീട്ടിൽ ഇടയന്മാരായിരിക്കും. ಕೆಲವರು ಮನೆಯಲ್ಲಿ ಕುರುಬರಾಗಿರುತ್ತಾರೆ. ചിലർ വീട്ടിൽ അപ്പസ്തോലന്മാരായിരിക്കും. ಕೆಲವರು ಮನೆಯಲ್ಲಿ ಪ್ರೇಷಿತರು ಅಪೊಸ್ತಲರಾಗುತ್ತಾರೆ. ചിലർ ಮನೆಯಲ್ಲಿ പ്രബോധകരായിരിക്കും. ಕೆಲವರು ಮನೆಯಲ್ಲಿ ಬೋಧಕರಾಗುತ್ತೀರಿ. ಹೆಂಡತಿ ಗಂಡനെ പഠിപ്പിക്കാൻ പോയി കഴിഞ്ഞാൽ ಹೆಂಡತಿ ಗಂಡನನ್ನು ಕಲಿಸಲಿಕ್ಕೆ ಹೋದರೆ എന്താ സംഭവിക്കണത്? ಏನು ನಡೆಯುತ್ತದೆ? നീ എന്നെ പഠിപ്പിക്കണ്ടടി, ನೀನು ಹೆಚ್ಚೇನು ನನಗೆ ಕಲಿಸಬೇಡ, ഞാൻ പഠിച്ചോളാം, ನಾನು നീ എന്നെ പഠിപ്പിക്കണ്ട, ನೀನು ಹೆಚ್ಚೇನು ಕಲಿಸಬೇಡ. ഹല്ലേലൂയ, 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 ഹല്ലേലൂയ. അടുത്ത വചനം പറയുന്നുണ്ട് അതിന്റെ കാരണം. ನೋಡಿ ಅದರ ಕಾರಣವೇನೆಂದು, നാം ആരും അഹങ്കരിക്കാതിരിക്കാൻ വേണ്ടി ನಾವು ಯಾರು ಅಹಂಕಾರ ಪಡಬಾರದು. ഇത് ദൈവത്തിന്റെ ഒരു ദാനമാണ്. ಇದು ದೇವರು ನೀಡಿದ ದಾನವಾಗಿದೆ. ദൈവത്തിന്റെ ഒരു കൃപയാണ്. ಇದು ದೇವರ ವರವಾಗಿದೆ. അവിടുത്തെ അറിഞ്ഞ് സേവിച്ച ഒരു മകനും മകൾക്ക് ಅವರನ್ನು ಅರಿತು ಪ್ರೀತಿಸಿದ ಒಬ್ಬ ಮಗನಿಗೆ ಮಗಳಿಗೆ ഈ കൃപ കൊടുത്താണ് ദൈവം നമ്മെ ഭൂമിയിലേക്ക് അയച്ചത്. ಈ ಕೃಪೆಯನ್ನು ಕೊಟ್ಟು ಭೂಮಿಗೆ ಕಳುಹಿಸಿದ್ದು. ഏതാ കൃപ? ಯಾವುದಾಗಿದೆ ಕೃಪೆ? അപ്പസ്തോലനാകാൻ, ಪ್ರೇಷಿತನಾಗಲು. ഇത് ഹെവൻലി അപ്പോയിന്റ്മെന്റ് ആണ്. സ്വർഗം നൽകുന്ന ഒരു അപ്പോയിന്റ്മെന്റ് ആണ്. ಸ್ವರ್ಗವು ಕೊಡುವಂತ ಅಪಾಯಿಂಟ್ಮೆಂಟ್ ಆಗಿದೆ. അപ്പോയിന്റ്മെന്റ് ആണ്. ഹെവൻ അതിൽ അസൂയപ്പെട്ടിട്ട് കാര്യമില്ല. ಅದರಲ್ಲಿ ಎಲ್ಲ ಹೊಟ್ಟೆ ಕಿಚ್ಚು ಪಡಬೇಡಿ. ചിലരെ അപ്പസ്തോലന്മാരായി തിരഞ്ഞെടുക്കും, ಕೆಲವರನ್ನು ಅಪಸ್ತೋಲರನ್ನಾಗಿ ಪರಿಗಣಿಸುತ್ತಾರೆ, ചിലരെ പ്രവാചകന്മാരായി തിരഞ്ഞെടുക്കും, ಕೆಲವರನ್ನು ಪ್ರವಾದಿಗಳನ್ನಾಗಿ ಪರಿಗಣಿಸುತ್ತಾರೆ, ചിലരെ സുവിശേഷ പ്രഘോഷകരായി തിരഞ്ഞെടുക്കും, ಕೆಲವರನ್ನು ಸುವಾರ್ಥ ಬೋಧಕರನ್ನಾಗಿ ಪರಿಗಣಿಸುತ್ತಾರೆ, ചിലരെ ഇടയന്മാരായി പരിഗണിക്കും, ಕೆಲವರನ್ನು ಕುರುಬರನ್ನಾಗಿ, ചിലരെ സുവിശേഷ പ്രബോധകരായി തെരഞ്ഞെടുത്തു, ಇನ್ನು ಕೆಲವರನ್ನು ಸುವಾರ್ಥ ಬೋಧಕರನ್ನಾಗಿ ನೇಮಿಸಿದರು. അതുകൊണ്ടാണ് ಆದುದರಿಂದ ഈ കൃപ തിരിച്ചറിയുന്നവരെ, ಈ ಕೃಪೆಯನ್ನು ತಿಳಿದುಕೊಳ್ಳುವವರು ചിലപ്പോൾ വചനം പ്രസംഗിക്കാൻ തുടങ്ങും, ದೇವರ ವಾಕ್ಯವನ್ನು ಸಾರಲು ಪ್ರಾರಂಭಿಸುತ್ತಾರೆ, ചിലര് പ്രഘോഷിക്കാൻ തുടങ്ങും, ಕೆಲವರು ಅದನ್ನು ഘോഷിಸುತ್ತಾರೆ, ചിലര് പ്രവചിക്കാൻ തുടങ്ങും, ಇನ್ನು ಸಹ ಪ್ರವಾದನೆ ಹೆಚ್ಚೆಚ್ಚಾಗಿ ಮಾಡುತ್ತಾರೆ, ചിലര് ആത്മീയമായി ഒത്തിരി ഉയർന്നു നിൽക്കും, ಕೆಲವರು ಆತ್ಮಿಕವಾಗಿ ಹೆಚ್ಚು ಬೆಳೆದಿರುತ್ತಾರೆ, ചിലരുടെ കയ്യിൽ എപ്പോഴും പരിപാലനയുടെ കൃപയുണ്ട്, ಕೆಲವರ ಕೈಯಲ್ಲಿ ಪರಿಪಾಲನೆಯ ಕೃಪೆ ಇರುತ್ತದೆ, അവരൊത്തിരി മക്കളെ പരിപാലിക്കും, ಅನೇಕ ಮಕ್ಕಳನ್ನು ಪರಿಪಾಲಿಸುತ್ತಾರೆ, വൃദ്ധന്മാരെ പരിപാലിക്കും, ವೃದ್ಧರನ್ನು വൃദ്ധകളെ പരിപാലിക്കും, ವೃದ್ಧೆಯರನ್ನು ಪರಿಪಾಲಿಸುವುದು, ചിലര് അനാഥ കുഞ്ഞുങ്ങളെ പരിപാലിക്കും, ಅನಾಥ ಮಕ್ಕಳನ್ನು ರಕ್ಷಿಸುವುದು, ചിലര് വൃദ്ധ മന്ദിരങ്ങൾ നടത്തും, ಕೆಲವರು ವೃದ್ಧ ಮಂದಿರಗಳನ್ನು ಮಾಡಿ. അത് കൃപയുള്ള ഒന്നാണ്. ಆ ಕೃಪೆ ಇರುವವರು ಮಾತ್ರ. കർത്താവ് ഓരോരുത്തർക്കും ഓരോ കൃപ ಹಾಗೆ ಅನೇಕರಿಗೆ ಒಂದೊಂದು ರೀತಿ ಕೃಪೆ ಕೊಟ್ಟಿದ್ದಾರೆ. ഹല്ലേലൂയ, 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 ഹല്ലേലൂയ. പ്രൈസ് ദി ലോർഡ്, Praise the Lord, പ്രൈസ് ദി ലോർഡ്, Praise the Lord. അപ്പൊ നമ്മൾ ഇത് തിരിച്ചറിയണം. ಇದನ್ನು ನಾವು ತಿಳಿದಿರಬೇಕು. പുതിയ നിയമസഭ ಒಳ್ಳೆಯ ಹೊಸ ಒಡಂಬಡಿಕೆಯ ಸಭೆ. അതാരാണ്? ಅದು ಯಾರಾಗಿದ್ದಾರೆ? അത് യേശുവിന്റെ വചനം ശ്രവിച്ച സഭ, ಅದು ಯೇಸುವಿನ ಸುವಾರ್ತೆಯನ್ನು ಶ್ರವಿಸಿದ ಜನ, അത് നമ്മളാണ്. ಅದು ನಾವಾಗಿದ್ದೇವೆ. പഴയ നിയമസഭ, ಹಳೆಯ ಒಡಂಬಡಿಕೆಯ ಸಭೆ, അവർ യേശുവിനെ കേട്ടിട്ടില്ല, ಅವರು കണ്ടിട്ടില്ല, ಯೇಸುವನ್ನು ನೋಡ್ಲಿಲ್ಲ, ಕೇಳಲಿಲ್ಲ. അവരെ പഴയ നിയമസഭക്കാരാണ്. ಅವರು ಹಳೆಯ ಒಡಂಬಡಿಕೆಯ ಸಭೆ, അവർ യേശുവിനെ കണ്ടിട്ടില്ല, കേട്ടിട്ടില്ല, ಅವರು ಯೇಸುವಿನ ಬಗ್ಗೆ ಏನು ತಿಳಿದುಕೊಳ್ಳಿಲ್ಲ. അവർ മരിച്ചു. നല്ല മനുഷ്യരുണ്ട് അതിനകത്ത്, ಅದರಲ್ಲಿ ಅನೇಕರು ಒಳ್ಳೆ നല്ല ಮನುಷ್ಯರಿದ್ದರು, വിശുദ്ധരുണ്ട്, ಅನೇಕ ಸಂತರಿದ್ದರು, പക്ഷെ അവർ യേശുവിനെ കേട്ടിട്ടില്ല, ಆದರೆ ಯೇಸುವಿನ ಬಗ್ಗೆ ಕೇಳಲಿಲ್ಲ, അവർ യേശുവിനെ അറിയത്തില്ല. ಯೇಸುವಿನ ಬಗ್ಗೆ ಯಾವ ಅರಿವೂ ಇಲ್ಲ. അപ്പൊ അവർ വിശുദ്ധരാണ് താനും. ಅವರು ಸಂತರಾಗಿದ್ದರು. അവർ മരിച്ച അങ്ങോട്ട് പോയി. ಅವರು ಸತ್ತ ಮೇಲೆ ಎಲ್ಲಿಗೆ ಹೋದರು? അവര് പോയ സ്ഥലമാണ് ಅವರು ಹೋದಂತ ಸ್ಥಳ പാതാള പർദീസ, ಭೂಗರ್ಭದ ಸ್ವರ್ಗ. ആ പാതാള പർദീസയിലേക്കാണ്, ಆ ಭೂಗರ್ಭದ ಸ್ವರ್ಗಕ್ಕೆ യേശു ഉയർത്തെഴുന്നേൽക്കുന്നതിന് മുന്നേ, ಪುನರುತ್ಥಾನಗೊಳ್ಳುವ ಮೊದಲು സുവിശേഷം പ്രസംഗിക്കാൻ, ಸುವಾರ್ತೆಯನ್ನು ಹೇಳಲು പാതാള പർദീസയിലേക്ക് പോയത്. ಆ ಪಾತಾಳದ ಸ್ವರ್ಗಕ್ಕೆ ಇಳಿದರು. അവിടെ ಅಲ್ಲಿ
തടവിലാക്കപ്പെട്ട് കിടക്കുന്ന അനേകം വിശുദ്ധരുണ്ട്. ಸೆರೆಯಲ್ಲಿದ್ದಂತ ಅನೇಕ ಸಂತರಿದ್ದರು. അവരോടാണ് യേശു പ്രസംഗിച്ചത്. ಅವರಲ್ಲಿ ಸುವಾರ್ತೆಯನ್ನು ಸಾರಿದ್ದು ಯೇಸು. ആ വിശ്വസിച്ചവര്, ಅದರಲ್ಲಿ ನಂಬಿಕೆ ಇಟ್ಟವರು, യേശു ഉത്ഥാനം ചെയ്തപ്പോൾ ಪುನರುತ್ಥಾನಗೊಂಡಾಗ ആ ആത്മാക്കളെ യേശു കൊണ്ടുപോയി. ಆ ಆತ್ಮಗಳನ್ನು ಯೇಸು ಕೊಂಡೊಯ್ದರು, സ്വർഗത്തിലേക്ക് കൊണ്ടുപോയി, ಸ್ವರ್ಗಕ್ಕೆ ಕೊಂಡೊಯ್ದರು. ഹല്ലേലൂയ, 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 ഹല്ലേലൂയ. ഹല്ലേലൂയ. അപ്പൊ ഇതാണ് പഴയ നിയമസഭ. ಇದಾಗಿದೆ ಹಳೆಯ ಒಡಂಬಡಿಕೆಯ ಸಭೆ. അത് തന്നെയാണ് ಅದೇ ಆಗಿದೆ പുതിയ നിയമസഭയ്ക്കും കിട്ടിയേക്കണം. ಹೊಸ ಒಡಂಬಡಿಕೆಯ ಸಭೆಗೂ അതാണ് ಲಭಿಸಿತು. പൗലോസ് പറയുന്നത്. ಅದನ್ನೇ ಸಂತ ಪೌಲನು ಹೇಳೋದು. എഫേസ്യർ 2:1, ಎಫೆಸಿಯರ್ 2:1, അപരാധങ്ങളും പാപങ്ങളും നിമിത്തം നിങ്ങൾ മൃതരായിരുന്നു. ಅಪರಾಧಗಳ ಹಾಗೂ ಪಾಪಗಳ ದೆಸೆಯಿಂದ ಹಿಂದೊಮ್ಮೆ ನೀವು ಆಧ್ಯಾತ್ಮಿಕವಾಗಿ ಮೃತವಾಗಿದ್ದೀರಿ. ഹല്ലേലൂയ. നമ്മൾ ഒരിക്കലും നമ്മൾ മരിച്ചവരായിരുന്നു. ಒಮ್ಮೆ ನಾವು ಸತ್ತವರಾಗಿದ್ದೆವು. ആ ನಮ್ಮನ್ನು ದೇವರು യേശു തന്റെ കൃപയാൽ ತನ್ನ ಕೃಪೆಯಿಂದ ರಕ್ಷಿಸಿ എവിടെ ഇരുത്തി? ಎಲ್ಲಿ ಕೂರಿಸಿದ್ದಾರೆ? ಸ್ವರ್ಗದಲ್ಲಿ ಕೂರಿಸಿದರು. ഇത് അച്ഛൻ പറയുന്നതല്ല, ಇದು ಗುರುಗಳು ಹೇಳುವುದಲ್ಲ, ഇത് വചനം പറയുന്നു. ದೇವರ ವಾಕ್ಯ ಹೇಳುತ್ತಿದೆ. എഫേസ്യർ 2:6, ಎಫೆಸಿಯರ್ 2:6, യേശು ಕ್ರಿಸ್ತುವಿನോട് കൂടെ ಯೇಸು ಕ್ರಿಸ್ತರೊಡನೆ ನಮ್ಮನ್ನು ಎಬ್ಬಿಸಿ ಸ್ವರ್ಗಲೋಕದಲ್ಲಿ ಅವರ ಸನ್ನಿಧಿಯಲ್ಲಿ ಮಂಡಿಸೋ ಅವಕಾಶ ಮಾಡಿಕೊಟ್ಟರು. ഹല്ലേലൂയ, 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 ഹല്ലേലൂയ. അപ്പൊ നമ്മൾ ഒരിക്കൽ സ്വർഗത്തിൽ ഇരുന്നവരാണ്. ನಾವು ಒಮ್ಮೆ ಸ್ವರ್ಗದಲ್ಲಿ ಇದ್ದವರು. ഒരിക്കൽ നമ്മൾ തടവിലാക്കപ്പെട്ടവരായിരുന്നു. ನಾವು ಒಮ್ಮೆ ಸೆರೆಯಾಳುಗಳಾಗಿದ್ದೆವು. പഴയ നിയമസഭയിലെ വിശുദ്ധർക്ക് സംഭവിച്ചതുപോലെ ಹಳೆಯ ಒಡಂಬಡಿಕೆಯ ಸಂತರುಗಳಿಗೆ ಸಂಭವಿಸಿದ ಹಾಗೆ നമുക്ക് സംഭവിച്ചിട്ടുണ്ടായിരുന്നു. ನಮಗೂ ಸಂಭವಿಸುತ್ತಿತ್ತು. നമ്മളും തടവിലാക്കപ്പെട്ടവരായിരുന്നു. ನಾವು ಸಹ ಸೆರೆಯಲ್ಲಿ ಇದ್ದೆವು. എന്നാൽ ಆದರೆ ದೇವರ ഉന്നതമായ സ്നേഹം, ಉನ್ನತವಾದ ಪ್ರೀತಿ, ഉന്നതമായ കരുണ, ಉನ್ನತವಾದ ಕರುಣೆ നമ്മിലേക്ക് ഇറങ്ങി വന്നു, ನಮ್ಮಲ್ಲಿ ಇಳಿದು ಬಂದು ನಮ್ಮನ್ನು ദൈവത്തോടു കൂടെ ದೇವರ ಜೊತೆ സ്വർഗത്തിൽ ഇരുത്തി ಸ್ವರ್ಗದಲ್ಲಿ ಕೂರಿಸಿದರು. എന്നിട്ട് പറയുകയാണ്, ಆಮೇಲೆ ಹೇಳುವಂತದ್ದು വിശ്വാസം വഴി, ವಿಶ್ವಾಸದ ಮುಖಾಂತರ, 8ാം വാക്യം, വിശ്വാസം വഴി, ವಿಶ್ವಾಸದ ಮುಖಾಂತರ, കൃപയാലാണ് നിങ്ങൾ രക്ഷിക്കപ്പെട്ടത്. ಕೃಪೆಯಿಂದಲೇ ನೀವು ಜೀವೋದ್ಧಾರ ಹೊಂದಿದ್ದೀರಿ. കൃപയാലാണ് നിങ്ങൾ രക്ഷിക്കപ്പെട്ടത്. ಕೃಪೆಯಿಂದಲೇ ನೀವು ಜೀವೋದ್ಧಾರ ಹೊಂದಿದ್ದೀರಿ. ഒന്ന് വലതുകൈ ഉയർത്തിക്കേ. ನೋಡಿ, ಒಮ್ಮೆ ಬಲಗೈಯನ್ನೆಲ್ಲರೂ ಮೇಲೆ നേറ്റ് പറഞ്ഞ, ನಾವೊಮ್ಮೆ ಎತ್ತಿ ಹೇಳುವ, കൃപയാലാണ് ഞാൻ രക്ഷിക്കപ്പെട്ടത്. ಕೃಪೆಯಿಂದಲೇ ನಾನು ಜೀವೋದ್ಧಾರ ಹೊಂದಿದ್ದು. ಹೇಳಿ, ಕೃಪೆಯಿಂದಲೇ ನಾನು ಜೀವೋದ್ಧಾರ ಹೊಂದಿರುವೆನು. ಗಟ್ಟಿಯಾಗಿ ಹೇಳಿ, ಕೃಪೆಯಿಂದಲೇ ನಾನು ಜೀವೋದ್ಧಾರ ಹೊಂದಿರುವುದು. ഹല്ലേലൂയ, 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 ഹല്ലേലൂയ. ഹല്ലേലൂയ. നമ്മൾ തിരിച്ചറിയണം, ನಾವೆಲ್ಲರೂ ಅರಿತಿರಬೇಕು, യേശുവിന്റെ സുവിശേഷം കേൾക്കാത്തവര്, ಯೇಸುವಿನ ಸುವಾರ್ತೆ ಕೇಳದವರು സ്വർഗത്തിൽ ഇരിക്കുകയല്ല. ಸ್ವರ್ಗದಲ್ಲಿ ಕೂರಲು ಸಾಧ್ಯವಿಲ್ಲ. സുവിശേഷത്തിൽ വിശ്വസിക്കാത്തവര്, ಸುವಾರ್ತೆಯಲ್ಲಿ ನಂಬಿಕೆ ಇಡದವರು എവിടെയായിരിക്കും? ಎಲ್ಲಿರ್ತಾರೆ? പാതാള പർദീസ, ಭೂಗರ್ಭದ ಭೂಗರ್ಭದ ಸ್ವರ್ಗ. ഹല്ലേലൂയ, 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 ഹല്ലേലൂയ. ഹല്ലേലൂയ. ദൈവം നമ്മെ രക്ഷിക്കുകയാണ്. ದೇವರು ನಮ್ಮನ್ನು ರಕ್ಷಿಸುವಂತ തന്റെ അനന്തമായ സ്നേഹത്താൽ, ತನ್ನ ಅನಂತ ಪ್ರೀತಿಯಿಂದ, അനന്തമായ കരുണയാൽ, ತನ್ನ ಅನಂತವಾದ ಕರುಣೆಯಿಂದ ದೇವರು നമ്മെ സ്വർഗത്തിൽ ഇരുത്തി ನಮ್ಮನ್ನು ಸ್ವರ್ಗದಲ್ಲಿ ಕೂರಿಸಿದರು. ഹല്ലേലൂയ, ഹല്ലേലൂയ. ഇപ്പൊ നമ്മൾ എവിടെ ഇരിക്കുന്നത്? ನಾವೆಲ್ಲಿರುವಂತದ್ದು ಸ್ವರ್ಗದಲ್ಲಿ ഇരുത്തി ಸ್ವರ್ಗದಲ್ಲಿ ಕೂರಿಸಿದರು. എന്നിട്ട് എന്ത് ചെയ്തു? ಆಮೇಲೆ ಏನು ಮಾಡಿದರು? ದೇವರು ദാനം നൽകി, ದಾನಗಳನ್ನು ನೀಡಿ ഈ ഭൂമിയിലേക്ക് അയച്ചു, ಈ ಭೂಮಿಗೆ ಕಳುಹಿಸಿದರು. അതാണ് 4ാം അധ്യായം 7ാം വാക്യം. ಅದಾಗಿದೆ 4ನೇ ಅಧ್ಯಾಯ 7ನೇ ವಾಕ್ಯ. ഒന്നുകൂടെ വായിച്ചേ. ನಮ್ಮಲ್ಲಿ ಪ್ರತಿಯೊಬ್ಬನು ಕ್ರಿಸ್ತ ಯೇಸು ಅನುಗ್ರಹಿಸುವ ಪ್ರಕಾರವೇ ವರಗಳನ್ನು ಪಡೆದಿದ್ದಾನೆ ಎಂತಲೇ ಪವಿತ್ರ ಗ್ರಂಥದಲ್ಲಿ ಹೀಗಿದೆ, ಆತನು ಉನ್ನತಿಗೇರಿದನು, ಶತ್ರುಗಳನ್ನು ಸೆರೆಯಾಳಾಗಿ ಕೊಂಡೊಯ್ದನು, ನರಮಾನವರಿಗಿತ್ತನು ವರದಾನಗಳನ್ನು. വായിച്ചോ. ಏರಿದನು ಎನ್ನುವುದರ ಅರ್ಥವಾದರೂ ಏನು? ಆತನು ಮೊದಲು ಭೂಗರ್ಭಕ್ಕೂ ಇಳಿದಿದ್ದನು ಎಂಬ ಅರ್ಥವನ್ನು ಒಳಗೊಂಡಿದೆ.
ಇಳಿದು ಬಂದಾತ್ಮನೇ ಲೋಕಗಳಿಗೆಲ್ಲ ಮೇಲೇರಿ ಹೋಗಿದ್ದಾನೆ. ತನ್ನ ಪ್ರಸನ್ನತೆಯಿಂದ ಇಡೀ ಜಗತ್ತನ್ನೇ ಆವರಿಸಿದ್ದಾನೆ. ಈ ವ್ಯಕ್ತಿ ನರಮಾನವರಿಗೆ ವರದಾನಗಳನ್ನಿತ್ತರು. ಕೆಲವರನ್ನು ಪ್ರೇಷಿತರನ್ನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಮತ್ತು ಬೋಧಕರನ್ನಾಗಿಯೂ ನೇಮಿಸಿದರು. ದೇವಜನರನ್ನು ಪರಿಣಿತರನ್ನಾಗಿಸಿ ದೇವರ ಸೇವೆಗೆ ಸಿದ್ಧಗೊಳಿಸಲೆಂದೇ ಮತ್ತೆ ಯೇಸುಕ್ರಿಸ್ತರ ದೇಹವಾದ ಧರ್ಮಸಭೆ ಅಭಿವೃದ್ಧಿ ಹೊಂದಲೆಂದು ಈ ವರಗಳನ್ನು ಅವರಿಗೆ ನೀಡಿದರು. 13 ಹೀಗೆ ನಾವೆಲ್ಲರೂ ಒಂದೇ ವಿಶ್ವಾಸದಿಂದಲೂ ದೇವರ ಪುತ್ರನನ್ನು ಕುರಿತು ಜ್ಞಾನದಿಂದಲೂ ಐಕ್ಯಮತ್ಯವನ್ನು ಮತ್ತು ಪರಿಪಕ್ವತೆಯನ್ನು ಪಡೆಯುತ್ತೇವೆ. ಜ್ಞಾನಾರ್ಜನೆಯನ್ನು ಪಡೆದವರಾಗಿ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟುತ್ತೇವೆ. ಇನ್ನು ಮೇಲೆ ನಾವು ಸಣ್ಣ ಮಕ್ಕಳಂತೆ ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಪಟ್ಟು ಅತ್ತಿತ್ತ ಅಲೆದಾಡುವುದಿಲ್ಲ, ಗಾಳಿ ಬಂದಂತೆ ತೂರಾಡುವುದಿಲ್ಲ. ಬದಲಾಗಿ ಪ್ರೀತಿಯಿಂದ ಸತ್ಯವನ್ನೇ ನುಡಿಯುತ್ತೇವೆ. ಶಿರಸಾದ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸರ್ವೋತ್ಮುಖವಾಗಿ ಬೆಳೆಯುತ್ತೇವೆ. ಇಡೀ ದೇಹವು ಕ್ರಿಸ್ತ ಯೇಸುವನ್ನೇ ಆಧರಿಸಿದೆ. ಅವರಲ್ಲಿಯೇ ಎಲ್ಲ ನರನಾಡಿಗಳು ಕೀಲು ಗಂಟುಗಳು ಒಂದಾಗಿ ಕೆಲಸ ಮಾಡುತ್ತವೆ. ಪ್ರತಿಯೊಂದು ಅಂಗವು ತನ್ನ ಕೆಲಸವನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸುವುದರಿಂದ ಇಡೀ ದೇಹ ಬೆಳೆಯುತ್ತಾ ಪ್ರೀತಿಯಲ್ಲಿ ಪ್ರವರ್ತಿಸುತ್ತಾ ಕ್ಷೇಮಾಭಿವೃದ್ಧಿಯನ್ನು ಪಡೆಯುತ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ഹല്ലേലൂയ, 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 ഹല്ലേലൂയ. ഹല്ലേലൂയ. വരദാനങ്ങൾ നൽകി ವರದಾನಗಳನ್ನು ನೀಡಿ ദൈവം നമ്മെ ഭൂമിയിലേക്ക് അയച്ചു. ದೇವರು ನಮ್ಮನ್ನು ಭೂಮಿಗೆ ಕಳುಹಿಸಿದರು. 5 പ്രധാനപ്പെട്ട വരദാനങ്ങളെ കുറിച്ച് ബൈബിൾ പഠിപ്പിക്കുന്നുണ്ട്. 5 ಬಗೆಯ ವರದಾನಗಳ ಬಗ್ಗೆ ನಮಗೆ ತಿಳಿಸುತ್ತಾರೆ. ഈ വരദാനങ്ങൾ എന്തിനാണ്? ಈ ವರದಾನಗಳು ಯಾತಕ್ಕಾಗಿ? ക്രിസ്തുവിന്റെ ശരീരത്തെ, ಕ್ರಿಸ್ತನ ಶರೀರವನ್ನು, ശരീരം എന്ന് വെച്ചാൽ സഭയെ, ಶರೀರವೆಂದರೆ ಸಭೆ, അതിനെ പണിതുയർത്തുന്നതിന് വേണ്ടിയാണ്. ಅದನ್ನು ಬೆಳೆಸಲು ഓരോരുത്തരും ಪ್ರತಿಯೊಬ್ಬನು തങ്ങൾക്ക് കിട്ടിയ ദാനമനുസരിച്ച് ತನಗೆ ಲಭಿಸಿದ ದಾನಗಳನ್ನು ಕಂಡು യേശുവിന്റെ ശരീരത്തെ, ಯೇಸುವಿನ ಶರೀರವನ್ನು പണിത് ഉയർത്തുന്നതിന് വേണ്ടിയാണ് ಅದನ್ನು ದುಡಿದು ಬೆಳೆಸಲು ഈ ദാനങ്ങൾ വന്നിരിക്കുന്നത്. ಈ ದಾನವನ್ನು ನೀಡಿರುವಂತದ್ದು. അപ്പൊ എത്ര ദാനങ്ങളുണ്ട്? ಎಷ್ಟು ದಾನಗಳಿವೆ ಹೇಳಿ? 5 ദാനങ്ങള്. 5 ದಾನಗಳು. ഈ ദാനങ്ങൾ അറിഞ്ഞിരിക്കണം. ಈ ದಾನಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ഏതെങ്കിലും ഒരു ദാനം നിങ്ങൾക്കുണ്ട്, ಇದರಲ್ಲಿ ಯಾವುದಾದರೂ ಒಂದು ದಾನ ನಿಮ್ಮಲ್ಲಿ ಇವೆ. അതുകൊണ്ടാണ് ഈ 5 ദാനങ്ങൾ അറിഞ്ഞിരിക്കുന്നത്. ಅದರಿಂದ ಈ 5 ದಾನಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. അപ്പസ്തോലന്മാരെന്നും ಅಪ್ರೇಷಿತರೆಂದು, സുവിശേഷ പ്രഘോഷകരെന്നും, ಸುವಾರ್ತೆ ಪ್ರಬೋಧಕರೆಂದು, ഇടയന്മാരെന്നും, ಕುರುಬರೆಂದು, പ്രവാചകരെന്നും, ಪ್ರವಾದಿಗಳೆಂದು, ಪ್ರಬೋಧಕರೆಂದು ഈ 5 ദാനങ്ങളിൽ ഏതെങ്കിലും നിങ്ങൾക്കുണ്ട്. ಈ 5 ದಾನಗಳಲ್ಲಿ ಯಾವುದಾದರೂ ಒಂದು ನಿಮಗೂ ಸಹ ಇದೆ. എന്തിനാ തന്നിരിക്കുന്നത്? ಯಾಕೆ ಕೊಟ್ಟಿರುವಂತದ್ದು? ക്രിസ്തുവിന്റെ ശരീരത്തെ പടുത്തുയർത്തുന്നതിന് വേണ്ടിയിട്ടാണ്. ಕ್ರಿಸ್ತನ ಶರೀರವನ್ನು ನಾವು ಬೆಳೆಸಲು. യേശുവിന്റെ ശരീരം വിശുദ്ധമാണ്. ನೋಡಿ, ಯೇಸುವಿನ ಶರೀರವು ಪರಿಶುದ್ಧವಾದದ್ದು. അത് നമ്മളാണ്. ಅದು ನಾವಾಗಿದ್ದೇವೆ. നാം ഓരോരുത്തരും കൂടുന്നതാണ് യേശുവിന്റെ ശരീരം. ನಾವು ಪ್ರತಿಯೊಬ್ಬರು ಸೇರುವುದಾಗಿದ್ದೇವೆ ಪರಿಶುದ್ಧ ಶರೀರ. അതാണ് സഭ. ಅದಾಗಿದೆ ಧರ್ಮಸಭೆ. സഭയെ പടുത്തുയർത്തുന്നതിന് വേണ്ടിയിട്ടാണ് ಈ ಧರ್ಮಸಭೆಯನ್ನು ಬೆಳೆಸಲು ഈ കൃപ ಈ നൽകിയിരിക്കുന്നത്. ಕೃಪೆಯನ್ನು ಕೊಟ್ಟಿರುವಂತದ್ದು. ഹല്ലേലൂയ, 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 ഹല്ലേലൂയ. ഹല്ലേലൂയ. അപ്പൊ ഒന്നുകൂടെ പറഞ്ഞ ഏതെല്ലാം കൃപകള്? ಯಾವುದೆಲ್ಲ ಈ ಕೃಪೆಗಳನ್ನು ಹೇಳಿ? 5. അപ്പസ്തോലൻ, ಪ್ರೇಷಿತರೆಂದು, അപ്പസ്തോലർ. ಅಪಸ್ತೋಲರೆಂದು. നമ്മുടെ ബിഷപ്പ്മാരാരാ? ನಮ್ಮ ಬಿಷಪರು ಯಾರು? അപ്പോസ്റ്റൽസ് ആണ് ಅವರು ಅಪಸ್ತೋಲರು. ഹല്ലേലൂയ, ಹಲ್ಲೆಲೂಯ. 2 പ്രവാചകന്മാര്. 2 ಪ್ರವಾದಿಗಳು. പ്രവാചകന്മാരുണ്ട് സഭയിൽ. ಪ್ರವಾದಿಗಳು 3 3 സുവിശേഷ പ്രസംഗകരുണ്ട്. ಸುವಾರ್ಥ ಬೋಧಕರು. ഒന്ന് പറഞ്ഞേ. ಹೇಳಿ ಗಟ್ಟಿಯಾಗಿ, ಸುವಾರ್ಥ ಬೋಧಕರು. 4 ಹೇಳಿ. ഇടയന്മാര്. ಇಡೆಯರು, ಕುರುಬರು. ആരാ കുറുബര്? ಯಾರು ಈ ಕುರುಬರು? ഓരോ പാരിഷ് പ്രീസ്റ്റും കുറുബരാണ്. ನೋಡಿ, ಒಂದೇ ನಮ್ಮ ವಿಚಾರಣಾ ಗುರುಗಳು. 2 പേരെ 2 കൂട്ടരെ പ്രത്യേകം അറിയാം. 2 ಜನರ ಬಗ್ಗೆ ನಿಮಗೆ ಗೊತ್ತು. ഒന്ന് അപ്പസ്തോലന്മാര്, ಒಂದು ಅಪಸ್ತೋಲರು, അത് ബിഷപ്പാണ്. ಅದು ಬಿಷಪ್. പിന്നെ 2 ഇടയന്മാര്, ಮತ್ತೆ ಕುರುಬರು, അത് പാരിഷ് പ്രീസ്റ്റ് ആണ്. ನೋಡಿ ನಮ್ಮ ವಿಚಾರಣಾ ಗುರುಗಳು. പിന്നെ 2 പ്രവാചകന്മാര്, ಇನ್ನು ಪ್ರವಾದಿಗಳಿದ್ದಾರೆ, സുവിശേഷ പ്രഘോഷകര്, ಸುವಾರ್ಥ ಬೋಧಕರು, പിന്നെ സുവിശേഷ പ്രബോധകര്.
ಸುವಾರ್ಥ ಬೋಧಕರು, പ്രഘോഷകരുണ്ട്, പ്രബോധകരുണ്ട്. ഘോഷിಸುವವರು ಬೇರೆ, ಬೋಧಕರು ಬೇರೆ. പഠിപ്പിക്കുന്നവര്, ಕಲಿಸುವವರು പ്രബോധകര്, ಪ್ರಬೋಧಕರು. സുവിശേഷം പഠിപ്പിക്കുന്നവര്. ಸುವಾರ್ತೆಯನ್ನು ಕಲಿಸಿಕೊಡುವರು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ഈ ശുശ്രൂഷ, ಈ ಶುಶ್ರೂಷೆ ഇവിടെ ഇരിക്കുന്ന ഓരോ മകന്റെ മേലും മകളുടെ മേലും കർത്താവ് നൽകിയിട്ടുണ്ട്. ಇಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೆಯೂ ಕೊಟ್ಟಿದ್ದಾರೆ. നിങ്ങൾ ചോദിക്കും, എനിക്കെന്ത് ദാന കിട്ടിയേക്കണം? ನೀವು ಕೇಳಬಹುದು, ನನಗೆ ಯಾವ ದಾನ ಸಿಕ್ಕಿದೆ ಎಂದು. ഒന്ന് ചിന്തിച്ചു നോക്കിക്കേ. ನೀವು ಒಮ್ಮೆ ಚಿಂತಿಸಿ. പ്രവാചകൻ, ಪ್ರವಾದಿ, ഇവിടെ ಇಲ್ಲಿ നിങ്ങളൊരു നന്മ പ്രവൃത്തി ചെയ്യുമ്പോൾ, ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ നിങ്ങളൊരു പ്രവാചക ദൗത്യമാണ് ചെയ്യുന്നത്. ನೀವೊಂದು ಪ್ರವಾದಿಯ ಕಾರ್ಯವನ್ನು ನಿರ್ವಹಿಸುವುದು. ദാഹിക്കുന്നവന് ഒരു ജലം വെള്ളം കൊടുക്കുക, ದಾಹಿಸುವವನಿಗೆ ಸ್ವಲ್ಪ ಜಲ ನೀರು ಕೊಟ್ಟಿದ್ದೀರಿ, നീര് കൊടുക്കുക, ನೀರನ್ನು അതൊരു ನೀಡಿ. പ്രവാചക ശുശ്രൂഷ. ಅದೊಂದು ಪ್ರವಾದಿ ಶುಶ್ರೂಷೆ. ഒരു രോഗിയെ പരിചരിക്കുക, ಒಂದು ರೋಗಿಯನ್ನು ಶುಶ್ರೂಷೆ ಮಾಡುವುದು. വീട്ടിൽ കിടക്കുന്ന ಮನೆಯಲ್ಲಿರುವ കിടപ്പ് രോഗിയായ ಒಂದು ಹಾಸಿಗೆ ಹಿಡಿದಿರುವ ರೋಗಿ അപ്പനെ, ತಂದೆಯನ್ನು, അല്ല അമ്മയെ ಇಲ್ಲದ್ರೆ ತಾಯಿ, പരിചരിക്കുക, ಅವರನ್ನು ಶುಶ್ರೂಷೆ അതൊരു ಮಾಡುವುದು. പ്രവാചക ശുശ്രൂഷ. ಅದೊಂದು ಪ್ರವಾದಿ ಶುಶ್ರೂಷೆ. അല്ലെങ്കിൽ ಇಲ್ಲದಿದ್ದರೆ ആരാരുമില്ലാത്ത, ಯಾರು ಸಹ ಇಲ್ಲದಂತಹ, മക്കളില്ല, ಮಕ್ಕಳಿಲ್ಲ, ആരുമില്ല, ಯಾರು ಸಹ ನೋಡಿಕೊಳ್ಳಿ, ഒറ്റയ്ക്ക് കഴിയുന്ന ഒത്തിരി അപ്പന്മാരും അമ്മമാരും ಒಂಟಿಯಾಗಿ ಜೀವಿಸುವ ತಂದೆ ತಾಯಿಯಂದಿರಿದ್ದಾರೆ, ഒത്തിരി പേരുണ്ട്. ಅನೇಕರಿದ್ದಾರೆ. അവരನ್ನು ദിവസത്തിലെ ದಿನದಲ್ಲಿ 1 മണിക്കൂർ നേരം പോയി ಒಂದೊತ್ತು ಹೋಗಿ അവരൊന്ന് കുളിപ്പിക്കുക, ಅವರನ್ನೊಮ್ಮೆ ಸ್ನಾನ ಮಾಡಿ, അവർക്ക് ഇച്ചിരി വെള്ളം കൊടുക്കുക, ಅವರಿಗೆ ಸ್ವಲ್ಪ ನೀರು ಆಹಾರ ಕೊಟ್ಟು, അവർക്ക് ഒരു എന്തെങ്കിലും ഭക്ഷണം കൊടുക്കുക, ಸ್ವಲ್ಪ ಆಹಾರವನ್ನೆಲ್ಲ ಕೊಟ್ಟು. അതൊരു പ്രവാചക ശുശ്രൂഷയാണ്. ನೋಡಿ, ಅದೆಲ್ಲ ಪ್ರವಾದಿಗಳ ಶುಶ್ರೂಷೆ. അതിലൂടെ നിങ്ങൾ യേശുവിന് സാക്ഷ്യം ಹಾಗೆ വഹിക്കുകയാണ്. ನೀವು ಯೇಸುವಿನ ಸಾಕ್ಷಿಗಳಾಗೋದು, അപ്പൊ അതെല്ലാവർക്കും സാധിക്കും. ಅದು ಎಲ್ಲರಿಂದಲೂ ಸಾಧ್ಯ. ഒരു പ്രവാചക ശുശ്രൂഷ. ಒಬ್ಬ ಪ್ರವಾದಿ ಶುಶ್ರೂಷೆ. അതുപോലെ തന്നെയാണ് സുവിശേഷ പ്രഘോഷകര്. ಹಾಗೆ ಸುವಾರ್ಥ ಪ್ರಘೋಷಕರು. എല്ലാരും വചനം പ്രഘോഷിക്കണമെന്നില്ല, ಎಲ್ಲರೂ ಸುವಾರ್ತೆಯನ್ನು ಬೋಧಿಸಬೇಡ. നേരെ മറിച്ച് ಬದಲಾಗಿ ഒരാൾ സത്യത്തിന് സാക്ഷ്യം നിൽക്കുമ്പോൾ, ಒಬ್ಬನು ಸತ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲುವಾಗ അവിടെ വലിയ സുവിശേഷ പ്രഘോഷണം നടക്കുകയാണ്. ಅಲ್ಲಿ ಸುವಾರ್ಥ ಘೋಷಣೆ ನಡೆಯುವಂತದ್ದು. സുവിശേഷ പ്രഘോഷണം നടക്കുകയാണ്. ಸುವಾರ್ಥ ಘೋಷಣೆ ഹല്ലേലൂയ. ಹಲ್ಲೇಲೂಯ. സത്യത്തിന് സാക്ഷ്യം വഹിക്കുക. ಸತ್ಯಕ್ಕೆ ಸಾಕ್ಷಿಯಾಗು. ചിലര് ഗവൺമെന്റ് ഉദ്യോഗസ്ഥരായിരിക്കാം, ಕೆಲವರು ಗವರ್ಮೆಂಟ್ ಆಫೀಸರ್ ಆಗಿರ್ಬೋದು, അല്ലെങ്കിൽ കമ്പനിയുടെ വക്താക്കളായിരിക്കാം. ಯಾವುದಾದ್ರೂ ಕಂಪನಿಯಲ್ಲಿ ಕೆಲಸದಲ್ಲಿ ಇರಬಹುದು. 10 പൈസ കൈക്കൂലി വാങ്ങത്തില്ല. ಒಂದು 10 ಪೈಸೆಯನ್ನು ಸಹ ನಾನು ಲಂಚವಾಗಿ ಪಡೆದುಕೊಳ್ಳ. കൈക്കൂലി വാങ്ങിച്ച് നിങ്ങൾ ജീവിക്കത്തില്ല, ಲಂಚ ತೆಗೆದು ಜೀವನ ಮಾಡುವುದಿಲ್ಲ. മറിച്ച് ಬದಲಾಗಿ നിങ്ങളുടെ മുമ്പിൽ വരുന്ന ನನ್ನ ಮುಂದೆ ಬರುವಂತಹ ഏത് വ്യക്തിയാണെങ്കിലും ಅವರನ್ನು നിങ്ങൾക്ക് സാധിക്കുന്ന രീതിയിൽ സഹായിക്കുക. ನಿಮಗೆ ಯಾವ ರೀತಿ ಅವರಿಗೆ ಸಹಾಯ ಮಾಡುವುದು ಆ ರೀತಿ ಸಹಾಯ ಮಾಡಿ. നമ്മളിപ്പോ കാണുന്നതെല്ലാം എന്താ? ನಾವು ಈಗೆಲ್ಲ ನೋಡುವಂತದ್ದು ಹೇಗೆ? പഞ്ചായത്തിന്റെ ഒരു പേപ്പർ നീങ്ങണമെങ്കിൽ ಪಂಚಾಯತಿನ ಒಂದು ಪೇಪರ್ ಕೆಲಸ ಆಗಬೇಕಾದರೆ എത്ര പേർക്ക് കൈക്കൂലി കൊടുക്കണം? ಎಷ್ಟು ಮಂದಿಗೆ ಅಲ್ಲಿ ಕೊಡಬೇಕು? അതെല്ലാം തിന്മയാണ്. ಅದೆಲ್ಲ ತಪ್ಪಾಗಿದೆ. നിങ്ങളാണ് ആ സ്ഥാനത്തെങ്കിൽ ನೀವು ಆ ಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದರೆ 10 പൈസ പോലും കൈക്കൂലി പറ്റാതെ 10 ಪೈಸೆಯನ್ನು ಲಂಚವಾಗಿ ಪಡೆದುಕೊಳ್ಳಬಾರದು. നിങ്ങൾ ആ ജോലി നിർവഹിക്കുക. ಆ ಕೆಲಸವನ್ನು ಕರೆಕ್ಟ್ ಆಗಿ അത് ಮಾಡುವುದು സുവിശേഷ പ്രഘോഷണമാണ്. ಅದು ಸುವಾರ್ಥ ಘೋಷಣೆಯಾಗಿದೆ. രോഗിയെ ശുശ്രൂഷിക്കുക, ರೋಗಿಯನ್ನು ಶುಶ್ರೂಷೆ അത് ಮಾಡುವುದು സുവിശേഷ ಅದು പ്രഘോഷണമാണ്. ಸುವಾರ್ಥ ಘೋಷಣೆ ಮಾಡುವುದು. ഹല്ലേലൂയ, 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 ഹല്ലേലൂയ. ഹല്ലേലൂയ. ഇപ്പൊ ഇവിടെ ಇಲ್ಲಿ ഈ ഞായറാഴ്ച കുട്ടികൾ കുർബാനയ്ക്ക് വരും. ಆದಿತ್ಯವಾರ ಬಲಿಪೂಜೆಗಾಗಿ ಮಕ್ಕಳು ಇಲ್ಲಿಗೆ ಬರುತ್ತಾರೆ. അതില് മറ്റു മതത്തിൽപ്പെട്ട കുട്ടികളും വരാറുണ്ട്. ಅಲ್ಲಿ ಬೇರೆ ಧರ್ಮದ ಮಕ್ಕಳು ಸಹ ಬರ್ತಾರೆ. അച്ഛൻ അത്ഭുതപ്പെട്ടിട്ടുണ്ട്. ಗುರುಗಳಿಗೆ ಸ್ವಲ್ಪ ಒಂದು ಆಶ್ಚರ್ಯವಾಗುತ್ತದೆ. നമ്മുടെ ಕ್ರೈಸ್ತವ മക്കള്, ನಮ್ಮ ಕ್ರೈಸ್ತವ ಮಕ್ಕಳು രാവിലെ കുർബാനയ്ക്ക് വരാൻ മടി കാണിച്ചിട്ട് ಬೆಳಿಗ್ಗೆ ಬಲಿಪೂಜೆಗೆ ಬರಲು ಅವರಿಗೆ അവര് റൂമിൽ കിടന്നുറങ്ങുമ്പോ ಅವರು ಅಲ್ಲಿ ರೂಮಲ್ಲಿ ನಿದ್ರೆ ಮಾಡುವಾಗಲೂ അക്രൈസ്തവ മക്കള് ಕ್ರೈಸ್ತವ ಮಕ್ಕಳು എഴുന്നേപ്പിച്ച് ಎದ್ದೇಳಿಸಿ, മോളെ നീ പള്ളി പോ, ಮಗಳೇ ನೀನು ದೇವಾಲಯಕ್ಕೆ ಹೋಗು, അങ്ങനെ പറഞ്ഞു വിടുന്ന അക്രൈസ്തവ മക്കളുണ്ട്. ಹಾಗೆ ಕಳಿಸುವ ಅಕ್ರೈಸ್ತ ಮಕ್ಕಳಿದ್ದಾರೆ. ജപമാല നിർബന്ധിക്കുന്ന അക്രൈസ്തവ മക്കളുണ്ട്. ನೋಡಿ, ಜಪಮಾಲೆ ಪ್ರಾರ್ಥನೆ ಮಾಡಿ ಅಂತ ನಮ್ಮ ಮಕ್ಕಳಿಗೆ ಹೇಳಿಕೊಡುವ ಅಕ್ರೈಸ್ತ ಮಕ್ಕಳಿದ್ದಾರೆ. അതോടൊപ്പം തന്നെ ಹಾಗೇನೆ ഇവിടെ വന്നിട്ട് ಇಲ್ಲಿ ಬಂದು ചില കുട്ടികൾ കുമ്പസാരിക്കത്തില്ല. ಕೆಲವು ಮಕ್ಕಳು ಪಾಪ ನಿವೇದನೆ ಸಂಸ್ಕಾರ ಮಾಡುವುದಿಲ್ಲ. അവിടെയും ಅಲ್ಲಿಯೋ കുമ്പസാരിക്കാനായിട്ട് മക്കളെ പ്രേരിപ്പിക്കുന്ന അക്രൈസ്തവ മക്കളുണ്ട്. ಪಾಪ ನಿವೇದನೆ ಸಂಸ್ಕಾರವನ್ನು ನೆರವೇರಿಸುವಂತ ಹೇಳಿಕೊಡುವ ಅಕ್ರೈಸ್ತವ ಮಕ್ಕಳಿದ್ದಾರೆ. അപ്പൊ എന്തൊരു ശുശ്രൂഷയത് ನೋಡಿ, ಎಂತಹ ಶುಶ್ರೂಷೆ! അതാണ്
കൃപ എന്ന് പറയുന്നത് ಕೃಪೆ ಎಂಬುದು ಅದಾಗಿದೆ. മറ്റുള്ള കുട്ടികൾക്ക് ശക്തി കൊടുക്കുക, ಬೇರೆ ಮಕ್ಕಳಿಗೆ ಶಕ್ತಿ ನೀಡುವುದು, മാതൃ കൊടുക്കുക, ಅವರಿಗೆ ನಾವೊಂದು ಮಾದರಿ, അവർക്കൊരു പ്രേരണ ശക്തിയായി മാറുക. ಅವರಿಗೆ ಒಂದು ಪ್ರೇರಣಾ ಶಕ್ತಿಯಾಗಿ ಮಾರ್ಪಡುವುದು. അതൊരു സുവിശേഷ ജോലിയാണ്. ಅದೊಂದು ಸುವಾರ್ತೆಯ ಕೆಲಸವಾಗಿದೆ. ഈ അക്രൈസ്തവ മക്കള് ಈ ಅಕ್ರೈಸ್ತವ ಮಕ್ಕಳು അവര് സ്കൂളുകളിലൊക്കെ പഠിച്ചപ്പോ ಅವರು ಶಾಲೆಗಳಲ್ಲಿ ಎಲ್ಲ ಕಲಿಯುತ್ತಿರುವಾಗ അവര് കണ്ടിട്ടുണ്ട് ಅವರು ನೋಡಿದ್ದಾರೆ ഒത്തിരി ക്രൈസ്തവ മക്കളെ, ಅನೇಕ ಕ್ರೈಸ್ತವ ಮಕ್ಕಳು, പൂജയ്ക്ക് പോകുന്ന മക്കളെ, ಬಲಿ ಪೂಜೆಗೆ ಹೋಗುವ ಮಕ್ಕಳು, കുമ്പസാരിക്കുന്ന മക്കളെ, ಪಾಪ ನಿವೇದನೆ ಮಾಡುತ್ತಿರುವ ಮಕ್ಕಳು, പ്രാർത്ഥിക്കുന്ന മക്കളെ ಪ್ರಾರ್ಥಿಸುವ ಮಕ್ಕಳು അവർ കണ്ടിട്ടുണ്ട്. ಅವರು ನೋಡಿದ್ದಾರೆ. അതുകൊണ്ടാണ് ಅದನ್ನು ಕಂಡು ഇവിടെ വന്നിട്ട് ಇಲ್ಲಿ ಬಂದು വേറെ ആരും കാണുന്നില്ലെങ്കിലും, ಬೇರೆ ಯಾರು ಸಹ ಕಾಣದೇ ಇದ್ದರು, അപ്പനില്ല, അമ്മയില്ല, സഹോദരങ്ങളില്ല, ടീച്ചറില്ല, ತಂದೆ ತಾಯಿಂದಿರಿಲ್ಲ, ಅಣ್ಣಂದಿರಿಲ್ಲ, ಸಹೋದರರಿಲ್ಲ, ആരുമില്ല. ಯಾರು ಇಲ್ಲ. പക്ഷേ ಆದರೆ ഇവര് പള്ളിയിൽ പോകത്തില്ല. ಇವರು ದೇವಾಲಯಕ್ಕೆ ಹೋಗುದಿಲ್ಲ. ഇവര് ക്രൈസ്തവ മക്കളാണെന്ന് അറിയുമ്പോ ಇವರು ಕ್ರೈಸ್ತವ ಮಕ್ಕಳೆಂದು ತಿಳಿದಾಗ ഈ അക്രൈസ്തവ മക്കള് ಈ ಬೇರೆ ಧರ್ಮದ ಮಕ್ಕಳು നിർബന്ധിച്ച് ಅವರಿಗೆ ನಿರ್ಬಂಧ ಮಾಡಿ ഇവിടെ പൂജക്കായിട്ട് പറഞ്ഞു വിടുന്ന കുട്ടികളുണ്ട്. ಪೂಜೆಗೆ ಕಳಿಸುವ ಕೆಲವು ಮಕ್ಕಳನ್ನು ಕಂಡಿದ್ದೇನೆ. കുമ്പസാരിക്കാൻ നിർബന്ധിച്ച് പറഞ്ഞു വിടുന്ന ಪಾಪ മക്കളുണ്ട്. ನಿವೇದನೆ ಮಾಡುವಂತ ನಿರ್ಬಂಧ ಹೇಳಿ ಕಳಿಸುವ ಮಕ್ಕಳಿದ್ದಾರೆ. ಕಾರಣ സ്കൂളിൽ പഠിച്ച അവസരത്തില് ಶಾಲೆಯಲ್ಲಿ ಓದಿದ ಸಂದರ್ಭ അവര് കേട്ട യേശുവാണ്. ಅವರು ಕೇಳಿದಂತಹ ಯೇಸು ಇದ್ದಾನೆ. ക്രൈസ്തവ അധ്യാപകരിൽ നിന്ന്, ಕ್ರೈಸ್ತವ ಅಧ್ಯಾಪಕರಿಂದ, സിസ്റ്റേഴ്സിൽ നിന്ന്, ಸಿಸ್ಟರ್ಸ್ ಇಂದ, വൈദികരിൽ നിന്ന്, ಗುರು ವೃಂದದಿಂದ അവര് കേട്ട യേശുവിനെ ಅವರು ಕೇಳಿದ ಯೇಸುವನ್ನು ഇപ്പോൾ ಈಗ പ്രവർത്തിക്കുകയാണ്. ಅದು ಪ್ರವರ್ತಿಸುವಂತ, അവര് നിർബന്ധിച്ചു വിടുകയാണ്. ಅವರು ನಿರ್ಬಂಧಿಸಿ ಕಳಿಸುವುದು. അതൊരു സുവിശേഷ പ്രഘോഷണം. ಅದೊಂದು ಸುವಾರ್ತಾ ಘೋಷಣೆ. Praise the Lord. Praise the Lord. Hallelujah. 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 ഇവിടെ നിങ്ങൾ ഇരിക്കുമ്പോ ಇಲ್ಲಿ ನೀವು ಕೂತಾಗ ഈ കൃപ നിങ്ങൾക്ക് ലഭിച്ചിട്ടുണ്ടെന്ന് ഓർക്കണം. ಈ ಕೃಪೆ ನಿಮ್ಮಲ್ಲಿ ಇದೆ ಎಂಬ ನಂಬಿಕೆ ಬೇಕು. അതുകൊണ്ടാണ് അച്ഛൻ തുടക്കത്തിലേ പറഞ്ഞത്, ಆದ್ದರಿಂದಲೇ ಗುರುಗಳು ಮೊದಲೇ ಹೇಳಿದ್ದು, നിങ്ങളിവിടെ വരുന്നതിന് മുമ്പ് ബൈബിൾ കണ്ടിട്ടുണ്ട്. ನೀವು ಬರುವ ಮೊದಲೇ ಬೈಬಲ್ ನೋಡಿದ್ದೀರಿ. നിങ്ങൾ ഇവിടെ ഡിവൈനിൽ വരുന്നതിന് മുന്നേ നിങ്ങൾ ബൈബിൾ ನೀವು കണ്ടിട്ടുണ്ട്. ಡಿವೈನ್ ಬರುವ ಮೊದಲೇ ಬೈಬಲ್ ಎಲ್ಲ ನೋಡಿದ್ದೀರಿ. നിങ്ങളുടെ വീട്ടിലുണ്ട്. ನಿಮ್ಮ ಮನೆಯಲ್ಲಿ ಇದೆ. പക്ഷേ ಆದರೆ ആരും ಯಾರು അത് ദാഹത്തോടെ വായിച്ചിട്ടില്ല. ದಾಹದೊಂದಿಗೆ ಓದಲಿಲ್ಲ. ആരും ಯಾರು ആ വചനത്തെ രുചിച്ച് അനുഭവിച്ചറിഞ്ഞിട്ടില്ല. ಆ ದೇವರ ವಾಕ್ಯವನ್ನು ರುಚಿಸಿ ಅದನ್ನು ಅನುಭವಿಸಲಿಲ್ಲ. എന്നാൽ ഇന്ന് ಆದರೆ ಇವತ್ತು ഈ ഒരു വലിയ ഉത്തരവാദിത്വം നിങ്ങളുടെ തലയ്ക്ക് മേലെ കിടപ്പുണ്ട്. ಈ ದೊಡ್ಡದಾದ ಒಂದು ಕರ್ತವ್ಯ ನಿರ್ವಹಿಸಲು ನಿಮ್ಮ ತಲೆ ಮೇಲೆ ಇಟ್ಟಿದೆ. നിങ്ങൾ മിണ്ടാതിരിക്കരുത്. ನೀವು ಮಾತನಾಡದೇ ಇರಬಾರದು. നിങ്ങളുടെ മക്കളെ, ನಿಮ್ಮ ಮಕ್ಕಳನ್ನು, നിങ്ങളുടെ മക്കളെ, ನಿಮ್ಮ ಮಕ್ಕಳನ್ನು, നിങ്ങളുടെ സഹോദരങ്ങളെ, ನಿಮ್ಮ ಸಹೋದರರನ್ನು, സ്നേഹിതരെ, ನಿಮ್ಮ ಗೆಳೆಯರನ್ನು, സഹപാഠികളെ, ಸಹಪಾಠಿಗಳನ್ನು വചനം കേൾക്കാൻ നിങ്ങൾ പറഞ്ഞു വിടണം. ದೇವರ ವಾಕ್ಯವನ್ನು ಕೇಳಲು ನೀವು ಕಳುಹಿಸಿಕೊಡಬೇಕು. നിങ്ങൾ അവിടെ ನೀವು ಅಲ್ಲಿ ഒരു സുവിശേഷ പ്രഘോഷണം ചെയ്യുകയാണ്. ನೀವು ಅಲ್ಲಿ ಸುವಾರ್ತೆಯನ್ನು ಘೋಷಿಸುವಂತದ್ದು. നിങ്ങൾ ഒരു ഇടയനായി മാറുകയാണ്. ನೀವು ಅಲ್ಲಿ ಒಂದು ಕುರುಬನಾಗುವಂತದ್ದು. നിങ്ങളൊരു അപ്പസ്തോലനായി മാറുകയാണ്. ಅಪಸ್ತೋಲನಾಗುವಿ. നിങ്ങളൊരു പ്രബോധകനാകുകയാണ്. ನೀನು ಒಂದು ಪ್ರಬೋಧಕನಾಗುವಿ. ആ കൃപ ദൈവം നിങ്ങൾക്ക് തന്നു കഴിഞ്ഞു. ಆ ಕೃಪೆಯನ್ನು ನಿಮಗೆ ದೇವರು ಕೊಟ್ಟಾಯಿತು. കാരണം ഒരിക്കൽ നിങ്ങൾ മൃതനായിരുന്നു, ಒಮ್ಮೆ ನೀವು ಮೃತರಾಗಿದ್ದೀರಿ. എന്നാൽ യേശുവിന്റെ രക്തം വഴി, ಆದರೆ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ യേശു നിങ്ങളെ വീണ്ടെടുത്തു കഴിഞ്ഞു. ಯೇಸು ನಿಮ್ಮನ್ನು ಮರುಸ್ಥಾಪಿಸಿದ್ದಾನೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. Praise the Lord. Praise the Lord. Praise the Lord. Praise the Lord. നിങ്ങൾ ആദ്യമായിട്ട് ഡിവൈനിലേക്ക് വന്നു. ನೀವು ಮೊದಲ ಬಾರಿಗೆ ಡಿವೈನಿಗೆ ಬಂದಿದ್ದೀರಿ. ഇവിടെ വന്നിരുന്നു. ಇಲ್ಲಿ ಬಂದು ಕೂತಿದ್ದೀರಿ. ഫാൻ വർക്ക് ചെയ്യുന്നില്ല. ಫ್ಯಾನ್ ಒಳ್ಳೆದಾಗಿ ತಿರುಗುತ್ತಾ ಇಲ್ಲ. നിങ്ങൾ അസ്വസ്ഥരായി. ನಿಮಗೆ ಒಂದು ಅಸಮಾಧಾನ. വേറെ ആൾ വന്നു. ಇನ್ನೊಬ್ಬರು ಬಂದ. അയാൾക്ക് ഈ ഫാനിന്റെ സ്വിച്ച് എവിടെയെന്നറിയാം. ಆ ವ್ಯಕ್ತಿಗೆ ಫ್ಯಾನ್ ಸ್ವಿಚ್ ಎಲ್ಲಿ ಅಂತ ಗೊತ್ತು. അയാൾ വന്ന് ഫാൻ ഇട്ടു. ಅವನು ಬಂದ ಫ್ಯಾನ್ ಸ್ವಿಚ್ ಇಟ್ಟ. അപ്പൊ നിങ്ങൾക്ക് അതൊരു ആശ്വാസമായി. ಆಗ ನಿಮಗೆ ಒಂದು ಆಶ್ವಾಸ, ಸಮಾಧಾನವಾಯಿತು. അല്പം കഴിഞ്ഞപ്പോൾ ಸ್ವಲ್ಪ ಹೊತ್ತು ಕಳೆದಾಗ ഇവിടെ വേറൊരാൾ വന്നു. ಇಲ್ಲಿ ಬೇರೊಬ್ಬ ವ್ಯಕ್ತಿ ಬಂದ. ഒരു പാട്ടുകാരൻ വന്നു. ಒಬ್ಬ ಹಾಡುಗಳನ್ನು ಹೇಳುವವ പാടാൻ തുടങ്ങി. ಅವನು ಗೀತೆಗಳನ್ನು ಹಾಡಲು ಹೇಳುತ್ತ. അപ്പൊ നിങ്ങൾക്ക് ഒന്നുകൂടി ഇഷ്ടമായി. ಆಗ ಸ್ವಲ್ಪ ಸಹ ನಿಮಗೆ ಇಷ್ಟವಾಯಿತು. കുറച്ച് കഴിഞ്ഞപ്പോൾ ಇನ್ನು ಸ್ವಲ್ಪ ಕಳೆದಾಗ നിങ്ങൾ വചനം കേൾക്കാൻ
തുടങ്ങി. ನೀವು ದೇವರ ವಾಕ್ಯವನ್ನು ಆಲಿಸಲು അപ്പൊ നിങ്ങൾ കുറച്ചുകൂടെ ഇഷ്ടമായി. ಆಗ ನಿಮಗೆ ಇನ್ನೂ ಸ್ವಲ್ಪ ಇಷ್ಟ ಜಾಸ್ತಿ ಆಯ್ತು. കുറച്ചുകൂടെ കഴിഞ്ഞപ്പോൾ ಇನ್ನೂ ಸ್ವಲ್ಪ ಹೊತ್ತು ಕಳೆದಾಗ നിങ്ങൾ ബലിയിൽ സംബന്ധിക്കാൻ തുടങ്ങി. ನೀವು ಪರಿಶುದ್ಧ ಬಲಿಯಲ್ಲಿ ಪಾಲ್ಗೊಳ್ಳಲು അപ്പൊ ಪ್ರಾರಂಭಿಸಿರಿ. നിങ്ങൾക്ക് ഒന്നുകൂടെ ഇഷ്ടമായി. ಆಗ ಇನ್ನೂ ಸ್ವಲ್ಪ ಇನ್ನೂ ಹೆಚ್ಚು ഹല്ലേലൂയ, 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 ഹല്ലേലൂയ. ഹല്ലേലൂയ. ഇതുപോലെ തന്നെയാണ് ദൈവരാജ്യം. ಹೀಗೆ ಆಗಿದೆ ದೇವರ ರಾಜ್ಯವು ಸಹ. ദൈവരാജ്യത്തിലെ നിങ്ങൾ ചെല്ലുകയാണ്. ದೇವರ ರಾಜ್ಯಕ್ಕೆ ನೀವು ಹೋಗೋದು. അവിടെ ಅಲ್ಲಿ നിങ്ങൾ ഓരോരുത്തരും ഓരോ ശുശ്രൂഷ ചെയ്യുകയാണ്. ಪ್ರತಿಯೊಬ್ಬರು ಒಂದೊಂದು ಶುಶ್ರೂಷೆ ಮಾಡೋದು. ഒരാൾ സ്വിച്ച് ഇടുന്നു, ಒಬ್ಬರು ಸ್ವಿಚ್ ಹಾಕೋದು, ഒരാൾ പാട്ട് പാടുന്നു, ಒಬ್ಬರಿಗೆ ಹಾಡುಗಳನ್ನು ಹೇಳೋದು, ഒരാൾ വചനം പ്രസംഗിക്കുന്നു, ಒಬ್ಬರು ಬೋಧಕರಾಗುವುದು, ഒരാൾ കുർബാന ചെല്ലുന്നു, ಒಬ್ಬರು ಬಲಿಪೂಜೆ ಅರ್ಪಿಸುವುದು. ഇതെല്ലാം യേശുവിന്റെ രാജ്യത്തിലെ വിവിധ ശുശ്രൂഷകളാണ്. ಇದೆಲ್ಲ ಯೇಸುವಿನ ಸಾಮ್ರಾಜ್ಯದ ಒಂದೊಂದು ಶುಶ್ರೂಷೆಗಳು. ആ ശരീരത്തിലെ അംഗങ്ങളാണ് നാം. ಆ ಶರೀರದಲ್ಲಿ ನಾವು ಭಾಗಿಗಳಾಗುವುದು. ചിലർ വെള്ളം കൊടുക്കുന്നു, ಕೆಲವರು ನೀರು ಕೊಡುವುದು, അല്പം കഴിയുമ്പോൾ ഭക്ഷണം വിളമ്പുന്നു, ಸ್ವಲ್ಪ ಕಳೆಯುವ ಆಹಾರವನ್ನು ಕೊಡುವುದು, ഭക്ഷണം വിളമ്പുന്നു, ಆಹಾರವನ್ನು ಅವರಿಗೆ നമ്മളത് ವಿತರಣೆ കഴിക്കുന്നു. ನಾವು ಅದನ್ನು ಸೇವಿಸುವುದು. ഇത് ഈ രാജ്യത്തിലെ ശുശ്രൂഷയാണ്. ಅದು ಈ ರಾಜ್ಯದ ಶುಶ್ರೂಷೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. അപ്പൊ അതുകൊണ്ട് ಆದುದರಿಂದ ഇതില് ಇಲ್ಲಿ ഈ ശുശ്രൂഷയിൽ നമ്മൾ അഹങ്കരിക്കരുത്. ಈ ಶುಶ್ರೂಷೆಯಲ್ಲಿ ನೀವು ಅಹಂಕಾರ ಪಡಬಾರದು. എനിക്ക് അപ്പസ്തോലനാകാൻ സാധിച്ചില്ലല്ലോ, ಅಯ್ಯೋ ನನಗೆ ಅಪೊಸ್ತಲನಾಗಲು ಆಗಲಿಲ್ಲವಲ್ಲ, എനിക്ക് പ്രബോധകനാകാൻ ನನಗೆ സാധിച്ചില്ല, ಪ್ರಬೋಧಕನಾಗಲು ಸಾಧ್ಯವಾಗಲಿಲ್ಲವಲ್ಲ, എനിക്ക് പ്രസംഗിക്കാൻ ಓ സാധിച്ചില്ലല്ലോ. ನನಗೆ ಬೋಧಿಸಲು ಆಗುತ್ತಾ ಇಲ್ವಲ್ಲ. അങ്ങനെ ദുഃഖിക്കരുത്. ಹೀಗೆ ದುಃಖ ಪಡಬೇಡ. ഇതൊരു കൃപയാണ്. ಇದು ಲಭಿಸುವುದೊಂದು ಕೃಪೆ. അത് തരുന്നത് യേശുവാണ്. ಅದನ್ನು ನೀಡುವಂತದ್ದು ಯೇಸು. അത് കൃപയിലാണ് നിങ്ങൾ ಆ വിളിക്കപ്പെട്ടിരിക്കുന്നത്. ಕೃಪೆಯಲ್ಲಿ ನೀವು ಕರೆ ಹೊಂದಿದ್ದೀರಿ. യേശുവിന്റെ കൃപയാലാണ് നിങ്ങൾ രക്ഷിക്കപ്പെട്ടത്. ಯೇಸುವಿನ ಕೃಪೆಯಿಂದ ನೀವು ರಕ್ಷಣೆ ಹೊಂದಿದ್ದೀರಿ. നമ്മുടെ പ്രവർത്തികൾ മൂലമല്ല നമ്മൾ രക്ഷപ്പെട്ടത്. ನಮ್ಮ ಪ್ರವೃತ್ತಿಗಳ ಮುಖಾಂತರ ಅಲ್ಲ ನಾವು ರಕ್ಷಣೆ ಹೊಂದುವುದು. യേശുവിന്റെ കൃപയാലാണ് നമ്മൾ രക്ഷപ്പെട്ടത്. ಯೇಸುವಿನ ಕೃಪೆಯಿಂದ ನಾವು ರಕ್ಷಣೆ ಹೊಂದುತ್ತೇವೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. നമുക്ക് എഴുന്നേറ്റ് നിൽക്കാം. ನಮಗೆಲ್ಲರಿಗೂ ಎದ್ದು ನಿಂತುಕೊಳ್ಳುವ. തടവിലാക്കപ്പെട്ട എന്നെ ಸೆರೆಯಲಾಗಿದ್ದ ನನ್ನನ್ನು യേശു തന്റെ കുരിശു മരണം വഴി ತನ್ನ ಶಿಲುಬೆಯ ಮರಣದ ಮುಖಾಂತರ അവിടെ എന്നെ വീണ്ടെടുത്തു. ಆತನು ನನ್ನನ್ನು ಹಿಂಪಡೆದರು. ഒരിക്കൽ ഞാൻ മൃതനായിരുന്നു, ಒಮ್ಮೆ ನಾನು ಮೃತನಾಗಿದ್ದೆ, എന്നാൽ ಆದರೆ ഇപ്പോൾ ഞാൻ ജീവിക്കുന്നു. ಈಗ ನಾನು ಜೀವಿಸುತ್ತಿದ್ದೆ. ഒരിക്കൽ ദൈവം തന്റെ ഭവനത്തിൽ എന്നെ ഇരുത്തി, ಒಮ್ಮೆ ದೇವರು ತನ್ನ ಮನೆಯಲ್ಲಿ ನನ್ನನ್ನು ಕೂರಿಸಿದರು. എന്നാൽ ഇന്ന് ಆದರೆ ಇವತ್ತು ഒരു പ്രത്യേക ജോലി നൽകി ಒಂದು ಪ್ರತ್ಯೇಕವಾದ ಕಾರ್ಯವನ್ನು ನನಗೆ ನೀಡಿ ദൈവം എന്നെ ഇങ്ങോട്ട് അയച്ചിരിക്കുകയാണ്. ದೇವರು ನನ್ನನ್ನು ಇಲ್ಲಿಗೆ ಕಳುಹಿಸಿರುವರು. നാം ഓരോരുത്തരും ನಾವು ಪ್ರತಿಯೊಬ್ಬರು ഈ ശുശ്രൂഷയിൽ പങ്കുപറ്റുന്നവരാണ്. ಈ ಶುಶ್ರೂಷೆಯಲ್ಲಿ ಪಾಲ್ಗಾರರು. വിവിധ ശുശ്രൂഷകൾ ദൈവം നമുക്ക് നൽകി. ವಿವಿಧ ರೀತಿಯ ಶುಶ್ರೂಷೆಗಳನ್ನು ದೇವರು ನಮಗೆ ನೀಡಿದರು. നമുക്ക് ഇരുകരങ്ങളൊന്ന് ഉയർത്താം. ಎರಡು ಕರಗಳನ್ನು ಎತ್ತಿಕೊಂಡು അവിടുത്തെ വചനം നമുക്കൊന്ന് ശ്രവിക്കാം. ಆ ವಾಕ್ಯವನ್ನು ನಮಗೆ ಇನ್ನೊಮ್ಮೆ ಧ್ಯಾನಿಸುವ. ಎಫೆಸಿಯರ್ 2-ാം അധ്യായം 2ನೇ ಅಧ್ಯಾಯ 8-ാം വാക്യം. 8ನೇ ವಾಕ್ಯ. വിശ്വാസം വഴി കൃപയാലാണ് നമ്മൾ രക്ഷിക്കപ്പെട്ടത്. ವಿಶ್ವಾಸದ ಮೂಲಕ ಕೃಪೆಯಿಂದ ನಾವು ರಕ್ಷಣೆ ಹೊಂದಿರುವಂತದ್ದು. നമ്മൾ നേടിയെടുത്തതല്ല, ಅದನ್ನು ನಾವು ಪಡೆದುಕೊಂಡದಲ್ಲ, ദൈവത്തിന്റെ ദാനമാണ്. ದೇವರ ದಾನವಾಗಿದೆ. നമുക്കൊന്ന് സ്തുതിക്കാം. ನಮಗೆಲ್ಲರಿಗೂ ಸ್ವತಂತ್ರವಾಗಿ ಗಟ್ಟಿಯಾಗಿ ಸ್ತುತಿಸುವ. ഹല്ലേലൂയ, 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 ഹല്ലേലൂയ. ഹല്ലേലൂയ, ഹല്ലേലൂയ, യേശുവേ, ഹല്ലേലൂയ, 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 ഹല്ലേലൂയ. ഒരിക്കൽ പാപം മൂലം, ಒಮ್ಮೆ ಪಾಪದ ಮುಖಾಂತರ, അപരാധങ്ങൾ മൂലം, ಅಪರಾಧಗಳ ನಿಮಿತ್ತ ഞാൻ തടവിലാക്കപ്പെട്ട ನಾನು വ്യക്തിയായിരുന്നു. ಸೆರೆಯಲ್ಲಿದ್ದ ವ್ಯಕ್ತಿಯಾಗಿದ್ದೆ. എന്നാൽ ಆದರೆ യേശുവിന്റെ മഹത്തായ സ്നേഹം, ಯೇಸುವಿನ ಅನಂತ ಪ್ರೀತಿ, യേശുവിന്റെ അനന്തമായ കരുണ ಯೇಸುವಿನ ಅನಂತವಾದ ಕರುಣೆ എന്നെ അവിടെ നിന്ന് രക്ഷിച്ചു. ನನ್ನನ್ನು ರಕ್ಷಿಸಿದರು. കരങ്ങൾ ഉയർത്തി ಕರಗಳನ್ನು ಮೇಲೆತ್ತಿ ഹല്ലേലൂയ, 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 യേശുവേ, ഹല്ലേലൂയ, ഹല്ലേലൂയ. ഹല്ലേലൂയ, ഹല്ലേലൂയ, ദൈവമേ നന്ദി, ഹല്ലേലൂയ, യേശുവേ, യേശുവേ നന്ദി, ഹല്ലേലൂയ, യേശുവേ ആരാധന, യേശുവേ ആരാധന, യേശുവേ സ്തുതി, യേശുവേ സ്തുതി, യേശുവേ മഹിമ, യേശുവേ മഹിമ, യേശുവേ സ്തോത്രം, യേശുവേ സ്തോത്രം. ഹല്ലേലൂയ, 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 ഹല്ലേലൂയ. ഹല്ലേലൂയ. നമുക്ക്
നമുക്ക് വിശുദ്ധ ബലിക്കായിട്ട് ഒരുങ്ങാം. ಪರಿಶುದ್ಧ ಬಲಿಪೂಜೆಗಾಗಿ ಎಲ್ಲರೂ ഒരു നിമിഷം ഒന്ന് കണ്ണുകൾ അടച്ച് ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಂಡು കരങ്ങൾ നെഞ്ചോട് ചേർത്ത് ಆ വെച്ച് ಕರಗಳನ್ನು ಜೋಡಿಸಿ ಹೃದಯದ ಮೇಲಿಟ್ಟುಕೊಂಡು ദൈവം നൽകിയ ದೇವರು ಕೊಟ್ಟಂತಹ ശുശ്രൂഷയുടെ ദൗത്യം എന്നിൽ കിടപ്പുണ്ട്. ಶುಶ್ರೂಷೆಯ ದೌತ್ಯ ನನ್ನ ಮೇಲಿದೆ. ആ ദൗത്യം നമ്മൾ തിരിച്ചറിയുക. ಆ ದೌತ್ಯವೇನೆಂದು ನಾವು ತಿಳಿದುಕೊಳ್ಳಬೇಕು. ആ ദൗത്യത്തിൽ നമ്മൾ അംഗങ്ങളാണ്. ಆ ದೌತ್ಯದ ಭಾಗಿಗಳು ನಾವು. വിളിക്കപ്പെട്ടവരാണ്. ಕರೆಯಲ್ಪಟ್ಟವರು. ആ ദൗത്യത്തിന് വേണ്ടി തെരഞ്ഞെടുക്കപ്പെട്ടവരാണ്. ಆ ದೌತ್ಯಕ್ಕಾಗಿ ನಮ್ಮನ್ನು ಆರಿಸಿಕೊಂಡದ್ದು. യേശുവേ വന്ദനേ, യേശുവേ ವಂದನೆ, യേശുവേ ആരാധന, യേശുവേ ആരാധನೆ, യേശുവേ സ്തുതി, യേശുവേ സ്തുതി, യേശുവേ മഹിമ, യേശുവേ മഹിമ, യേശുവേ സ്തോത്രം, യേശുവേ സ്തോത്രം. ഹല്ലേലൂയ, 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 ഹല്ലേലൂയ. വിശുദ്ധ ബലിക്കായിട്ട് നമുക്ക് ഒരുങ്ങാം. പരിശുദ്ധ ബലിಗಾಗಿ ಎಲ್ಲರೂ തയ്യാറാಗಿ. ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಉಪಕಾರ ಸ್ಮರಣೆ ಮಾಡುತ್ತಾ ಥ್ಯಾಂಕ್ಸ್ ಗಿವಿಂಗ್ ಮಾಸ್ ಜುಲಿಯಾನಾ ಜೋಸೆಫ್, ಶಾಲಿನಿ ವಿನ್ಸೆಂಟ್, ಜಾಯ್ಸ್ ಮರ್ವಿನ್ ಮಚಾದೋ, ರೋಸಿ ಡಿಸೋಜಾ, ವೀರ ಮೊಂತೇರೋ, ಜಾಕಬ್, ಬೆಂಜಮಿನ್, ಡೋರಾ, ಎಮ್ಮಿಟ್ ಟೀಚರ್, ಲಿಯೋ ಡಿಸೋಜಾ, ಜೋಶ್ನಾ ಡಿಸೋಜಾ, ಅಮೀರಾ, ಸರಿತಾ, ಶಾರ್ಲೆಟ್ ಆಂಟೋನಿ, ಕ್ಲಾರಾ ಫ್ರಾನ್ಸಿಸ್ ಹಾಗೂ ಸತ್ತವರ ಆತ್ಮಗಳಿಗಾಗಿ ಬಲಿಪೂಜನೆ ಕೊಡ್ತಿದ್ದಾರೆ. ಕುರಿಯಾಕೋಸ್, ಮನಿಚನ್, ರೈಮನ್ ಡಿಸೋಜಾ, ರಾಬರ್ಟ್ ಮೊಂತೇರೋ, ದುಲ್ಸಿನ್ ಅಲ್ಮೇಡಾ, ಫ್ರಾನ್ಸಿಸ್ ಅಲ್ಮೇಡಾ, ಪ್ರವೀಣ್ ರಾಡ್ರಿಗಸ್, ಫೆಲಿಕ್ಸ್ ಡಿಸೋಜಾ, ಮೇರಿ ಲೋಬೋ, ಥಾಮಸ್ ಮರ್ಸೆಲಿನ್, ಫೆಲಿಕ್ಸ್ ಡಿಸೋಜಾ, ವಿಲ್ಮಾ, ವಿಜಯ್ ಡಿಸೋಜಾ, ಶಾರ್ಲೆಟ್ ಆಂಟೋನಿ,
ಜೋಸೆಫ್, ಸಿಪ್ರಿಯನ್ ಮತ್ತು ಕುಟುಂಬ ಎಲ್ಲರಿಗಾಗಿ ನಾವು ಪ್ರಾರ್ಥಿಸುವಾಗ ನಮ್ಮೆಲ್ಲ ಕೋರಿಕೆಗಳನ್ನು, ನಮ್ಮೆಲ್ಲ ಬೇಡಿಕೆಗಳನ್ನು ಈ ಬಲಿಪೂಜೆಯಲ್ಲಿ ಸಮರ್ಪಣೆ ಮಾಡುತ್ತಾ ಪ್ರಾರ್ಥಿಸೋಣ ಪ್ರಿಯರೇ. ಮಹಿಮೆಯು ದೇವರಿಗೆ, ಸ್ತುತಿಗಳಿಗೆ ಯೋಗ್ಯರು, ಅದ್ಭುತವ ಮಾಡುವ, ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಮಹಿಮೆಯು ದೇವರಿಗೆ, ಸ್ತುತಿಗಳಿಗೆ ಯೋಗ್ಯರು, ಅದ್ಭುತವ ಮಾಡುವ, ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಹಲ್ಲೆಲೂಯ ಹಾಡೋಣ, ಹಾಡೋಣ ಗೀತೆಯನ್ನು, ಹಲ್ಲೆಲೂಯ ಹಾಡೋಣ, ಹಾಡೋಣ ಗೀತೆಯನ್ನು. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಮಹಿಮೆಯು ದೇವರಿಗೆ, ಸ್ತುತಿಗಳಿಗೆ ಯೋಗ್ಯರು, ಅದ್ಭುತವ ಮಾಡುವ, ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಮಹಿಮೆಯ ದೇವರಿಗೆ, ಸ್ತುತಿಗಳಿಗೆ ಯೋಗ್ಯರು, ಅದ್ಭುತವ ಮಾಡುವ, ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಬಿಡಿಸಿದರು ನನ್ನ ಕೇಡಿನಿಂದ, ವಾಸಿ ಮಾಡಿದೆ ಎನ್ನಯ ಕಾಯಿಲೆಯ. ಬಿಡಿಸಿದರು ನನ್ನ ಕೇಡಿನಿಂದ, ವಾಸಿ ಮಾಡಿದೆ ಎನ್ನಯ ಕಾಯಿಲೆಯ. ಮುದ್ದು ಕಂದ ಎಂದೆನ್ನ ಕರೆದು, ಮುದ್ದಾಡಿ ಮುದ್ದಿಟ್ಟರೆನಗೆ. ಮುದ್ದು ಕಂದ ಎಂದೆನ್ನ ಕರೆದು, ಮುದ್ದಾಗಿ ಮುದ್ದಿಟ್ಟರೆನಗೆ. ಹಲ್ಲೆಲೂಯ ಹಾಡೋಣ, ಹಾಡೋಣ ಗೀತೆಯನ್ನು, ಹಲ್ಲೆಲೂಯ ಹಾಡೋಣ, ಹಾಡೋಣ ಗೀತೆಯನ್ನು. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯರು, ಸರ್ವ ಮಹಿಮೆಯು ಕರ್ತನಿಗೆ. ಮಹಿಮೆಯು ದೇವರಿಗೆ, ಸ್ತುತಿಗಳಿಗೆ ಯೋಗ್ಯರು, ಅದ್ಭುತವ ಮಾಡುವ, ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಮಹಿಮೆಯ ದೇವರಿಗೆ, ಸ್ತುತಿಗಳಿಗೆ ಯೋಗ್ಯರು, ಅದ್ಭುತವ ಮಾಡುವ, ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ನನ್ನೇಸು ರಾಜನಿಗೆ, ನನ್ನೇಸು ರಾಜನಿಗೆ. മത്തായി 9:36. മത്തായി 9:36. ജനക്കൂട്ടത്തെ കണ്ടപ്പോൾ അവിടുന്ന് അവരുടെ മേൽ അനുകമ്പ തോന്നി. ಜನಸ್ತೋಮವನ್ನು ಕಂಡಾಗ ಅವರ ಮೇಲೆ ಆತನಿಗೆ ಕನಿಕರ ತೋರಿತು.
എന്തെന്നാൽ ಯಾಕೆಂದರೆ അവരിടയനില്ലാത്ത ആടുകളെ പോലെ നിസ്സഹായരും പരിഭ്രാന്തരുമായിരുന്നു. ಅವರು ಕುರುಬನಿಲ್ಲದಂತ ಆಡುಗಳ ರೀತಿ ನಿಸ್ಸಹಾಯಕರಾಗಿದ್ದರು. നമ്മുടെ ദൈവം, ನಮ್ಮ ದೇವನು ജനക്കൂട്ടത്തോട് അനുകമ്പ കാണിച്ചൊരു ദൈവമാണ്. ಜನಕೂಟದಲ್ಲಿ ಒಂದು ಕನಿಕರ ತೋರಿಸುವ അവിടുത്തെ മഹത്തായ സ്നേഹവും കരുണയും ಆತನ ಮಹತ್ತಾದ ಕರುಣೆಯು ಪ್ರೀತಿಯು ആരുടെ മേലും ഒഴുകി വരും. ಯಾರ ಮೇಲೂ ಹರಿದು ಬರುತ್ತದೆ. അനുകമ്പയാണ്, സ്നേഹമാണ്, കരുണയാണ് ദൈവം മുഴുവനും. ಕರುಣೆಯಾಗಿದೆ, ಅನುಕಂಪವಾಗಿದೆ, ಪ್ರೀತಿಯಾಗಿದೆ ದೇವನು. ഈ നിമിഷം അവിടുത്തെ അനുകമ്പയും കരുണയും നമ്മിലേക്ക് ഒഴുകി വരട്ടെ. ಈ ನಿಮಿಷ ಆತನ ಕರುಣೆ, ಪ್ರೀತಿ, ಅನುಕಂಪ ನಮ್ಮ ಮೇಲೆ ಇಳಿದು ಬರಲಿ. നിന്നോട് കരുണ കാണിക്കുന്നവനാണ് നിന്റെ ദൈവം. ನಿನ್ನ ಮೇಲೆ ಕರುಣೆ ತೋರಿಸುವವನು ನಿನ್ನ ದೇವನು. നിന്റെ മേൽ സ്നേഹം ചൊരിഞ്ഞവനാണ് നിന്റെ ദൈവം. ನಿನ್ನ ಮೇಲೆ ಪ್ರೀತಿಯನ್ನು ತುಂಬುವವನು ನಿನ್ನ നിന്റെ ഇടയനാണ് നിന്റെ ദൈവം. ನಿನ್ನ ಕುರುಬನಾಗಿದ್ದಾನೆ ಆ ದೇವನು. നിന്നെ ഒരിക്കലും ഉപേക്ഷിക്കാത്തവനാണ് നിന്റെ ദൈവം. ನಿನ್ನನ್ನು ಎಂದಿಗೂ ಕೈ ಬಿಡಾನಾತನು ಆತನು. മകരകരങ്ങളും നെഞ്ചോട് ಎರಡು ಕರಗಳನ್ನು ಜೋಡಿಸಿ ಹಿಡಿಕೊಂಡು കണ്ണുകളടച്ച് ಕಣ್ಣುಗಳನ್ನು ಮುಚ್ಚಿ നമ്മുടെ പ്രാർത്ഥനാ നിയോഗങ്ങളെല്ലാം വിശുദ്ധ ബലിയിൽ നമുക്ക് ನಮ್ಮ സമർപ്പിക്കാം. ಪ್ರಾರ್ಥನಾ ಕೋರಿಕೆಗಳನ್ನು ಈ ಪರಿಶುದ್ಧ ಬಲಿಯಲ್ಲಿ ಸಮರ್ಪಿಸುವ. നമ്മുടെ കുടുംബങ്ങൾക്ക് വേണ്ടി നമുക്ക് പ്രാർത്ഥിക്കാം. ನಮ್ಮ ಕುಟುಂಬಸ್ಥರಿಗಾಗಿ ಪ್ರಾರ್ಥಿಸುವ. രോഗികൾക്ക് വേണ്ടി പ്രാർത്ഥിക്കാം. ರೋಗಿಗಳಿಗಾಗಿ ಪ್ರಾರ್ಥಿಸುವ. പഠനത്തിനായി ഉൾപ്പെട്ടിരിക്കുന്ന മക്കൾക്ക് വേണ്ടി പ്രാർത്ഥിക്കുക. ವಿದ್ಯಾಭ್ಯಾಸದಲ್ಲಿ ಇರುವ ಮಕ್ಕಳಿಗಾಗಿ ಪ್ರಾರ್ಥಿಸುವ. ജോലി ചെയ്തുകൊണ്ടിരിക്കുന്ന മക്കൾക്ക്, ಕೆಲಸ ಮಾಡುತ್ತಿರುವ ಮಕ್ಕಳು, നാട്ടിലും വിദേശത്തുമായി ജോലി ചെയ്യുന്നവര്, ಈ ಊರಲ್ಲೂ ಪರದೇಶದಲ್ಲೂ ಕೆಲಸ ಮಾಡುವವರು, ആസ്പത്രിയിൽ കഴിയുന്ന രോഗികൾക്ക് വേണ്ടി പ്രാർത്ഥിക്കുക. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡುವ ರೋಗಿಗಳಿಗಾಗಿ ಪ್ರಾರ್ಥಿಸುವ. അപകടത്തിൽപ്പെട്ടവർക്ക് വേണ്ടി പ്രാർത്ഥിക്കുക. ಅಪಘಾತಗಳ ಮುಖಾಂತರ ಚಿಕಿತ್ಸೆ ಪಡೆಯುವವರಿಗಾಗಿ ಪ್ರಾರ್ಥಿಸು. ആരോരും ഇല്ലാത്തവർക്ക് വേണ്ടി പ്രാർത്ഥിക്കുക. ಯಾರೂ ಇಲ್ಲದೆ ಬೇಸರದಲ್ಲಿ ಇರುವವರಿಗಾಗಿ ಪ್ರಾರ್ಥಿಸುವ. ദൈവം നിന്റെ മേൽ കൃപ ചൊരിഞ്ഞിരിക്കുന്നു. ದೇವರು ನಿನ್ನ ಮೇಲೆ ಕೃಪೆಯನ್ನು ವರ್ಷಿಸಿದ್ದಾನೆ. ദൈവത്തിന്റെ ഒരു വിളി, ഒരു തെരഞ്ഞെടുപ്പ് നിന്റെ മേലുണ്ട്. ದೇವರ ಒಂದು ಕರೆ, ಆಯ್ದುಕೊಳ್ಳುವಿಕೆ ನಿನ್ನ ಮೇಲಿದೆ. നമുക്കെല്ലാവർക്കും ചേർന്ന് വിശുദ്ധ ബലി ആരംഭിക്കാം. ನಮಗೆಲ್ಲರಿಗೂ ಒಟ್ಟು ಸೇರಿ ಪರಿಶುದ್ಧ ಬಲಿಯನ್ನು ಪಿದನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಹಪರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು, ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನದೇ ಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ನಿಮ್ಮನ್ನೇ ನಂಬಿ
ನಂಬಿ ಬಂದೆವು యేసయ్య ನಿಮ್ಮನ್ನೇ ನಂಬಿ ಬಂದೆವು ನೀವೇ ನನ್ ಜೀವ ನೀವೇ ನನ್ ಸತ್ಯ ನೀವೇ ನನ್ ಮಾರ್ಗವಯ್ಯ ನೀವೇ ನನ್ ಜೀವ ನೀವೇ ನನ್ ಸತ್ಯ ನೀವೇ ನನ್ ಮಾರ್ಗವಯ್ಯ ನಿಮ್ಮನ್ನೇ ನಂಬಿ ಬಂದೆವು యేసయ్య ನಿಮ್ಮನ್ನೇ ನಂಬಿ ಬಂದೆವು ನಿಮ್ಮನ್ನೇ ನಂಬಿ ಬಂದೆವು యేసయ్య ನಿಮ್ಮನ್ನೇ ನಂಬಿ ಬಂದೆವು ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದಿ ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದ್ದಿ ನನ್ನನ್ನು ಬಲಪಡಿಸಿ ಪಡಿಸಿ ಆದರಣೆಯ ನೀಡಿದಿ ನನ್ನನ್ನು ಬಲಪಡಿಸಿ ಪಡಿಸಿ ಆದರಣೆಯ ನೀಡಿದ್ದಿ ನೀವೇ ನನ್ ಜೀವ ನೀವೇ ನನ್ ಸತ್ಯ ನೀವೇ ನನ್ ಮಾರ್ಗವಯ್ಯ ನೀವೇ ನನ್ ಜೀವ ನೀವೇ ನನ್ ಸತ್ಯ ನೀವೇ ನನ್ ಮಾರ್ಗವಯ್ಯ ನಿಮ್ಮನ್ನೇ ನಂಬಿ ಬಂದೆವು యేసయ్య ನಿಮ್ಮನ್ನೇ ನಂಬಿ ಬಂದೆವು ನಿಮ್ಮನ್ನೇ ನಂಬಿ ಬಂದೆವು యేసయ్య ನಿಮ್ಮನ್ನೇ ನಂಬಿ ಬಂದೆವು ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ಮತ್ತು ನರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆಪಡಿಸುತ್ತೇವೆ. ಪಿತಾಸುಧಾ ಮತ್ತು ಪವಿತ್ರಾನ್ಮರೇ ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ ಕ್ರಿಸ್ತೇಶ್ವರನಿಗೆ ನಮನ ನಿಖಿಲೇಶ್ವರನಿಗೆ ನಮನ ಕ್ರಿಸ್ತೇಶ್ವರನಿಗೆ ನಮನ ನಮೋ ನಮೋ ನಮನ ನಮೋ ನಮೋ ನಮನ ನಮೋ ನಮೋ ನಮನ ನಮೋ ನಮೋ ನಮನ ತನುವೋದಾರಕನೇ ನಮನ ಆತ್ಮೋದಾರಕನೇ ನಮನ ತನುವೋದಾರಕನೇ ನಮನ ಆತ್ಮೋದಾರಕನೇ ನಮನ ನಮೋ ನಮೋ ನಮನ ನಮೋ ನಮೋ ನಮನ ನಮೋ ನಮೋ ನಮನ ನಮೋ ನಮೋ ನಮನ ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್.
ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. സകല സ്വർഗീയ ദൂതന്മാരോട് ചേർന്ന്, സകല സ്വർഗീയ ദൂതരോടനെ സകല ಸೇರಿ, വിശുദ്ധരോട് ചേർന്ന്, സകല ಸಂತರೊಡನೆ ಸೇರಿ, പരിശുദ്ധ അമ്മയോട് ചേർന്ന്, പരിശുദ്ധ തായിಯೊಂದಿಗೆ ಸೇರಿ, ഇന്നേ ദിവസം ലോകം മുഴുവൻ ബലിയർപ്പിക്കുന്ന ಇಂದಿನ ದಿನ ಪರಿಶುದ್ಧ ಬಲಿ ಅರ್ಪಿಸಲ್ಪಡುವ എല്ലാ ദേവാലയ കൂട്ടായ്മകളോട് ಎಲ್ಲಾ ದೇವಾಲಯದ ಸಮೂಹದೊಂದಿಗೆ ಸೇರಿ, കരങ്ങളും ഉയർത്തി ಎರಡು ಕರಗಳನ್ನು ಸ್ವರ್ಗದೆಡೆಗೆ ಎತ್ತಿಕೊಂಡು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ഈ ഡിവൈൻ സെന്ററിലെ ಈ ಡಿವೈನ್ ಪ್ರಾರ್ಥನಾ ಮಂದಿರ എല്ലാ ശുശ്രൂഷകളെയും അനുഗ്രഹിക്കുന്നതിനെ ഓർത്ത്, ಎಲ್ಲ ಶುಶ್ರೂಷೆಗಳನ್ನು ಅನುಗ್ರಹಿಸುವಂತಹ, എല്ലാ രോഗികൾക്കും ലഭിക്കുന്ന സൗഖ്യത്തെ ഓർത്തുകൊണ്ട്, ಎಲ್ಲಾ ರೋಗಿಗಳಿಗೆ ಲಭಿಸುವಂತಹ ಸೌಖ್ಯವನ್ನು ನೆನೆಯುತ್ತಾ, സങ്കടപ്പെടുന്ന, ಸಂಕಟ ಪಡುವ, നിരാശപ്പെടുന്ന ನಿರಾಸೆ ಪಡುವ എല്ലാ മക്കൾക്കും ಎಲ್ಲಾ ಮಕ್ಕಳಿಗೂ പ്രത്യാശ കൊടുക്കുന്ന ദൈവത്തിന്റെ കരുണയെ ഓർത്തുകൊണ്ട് ಪ್ರತ್ಯಾಶೆಯನ್ನು ಕೊಡುವ ಕರುಣೆಯನ್ನು ಜ್ಞಾನಿಸುತ್ತಾ, കരങ്ങളും ഉയർത്തി ಎರಡು ಕರಗಳನ್ನು ಸ್ವರ್ಗದೆಡೆಗೆ ಎತ್ತಿಕೊಂಡು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ഹല്ലേലൂയ, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ,
ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂದರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತರ್ಹರು, ಸರ್ವಶಕ್ತರು, ಅಮರ್ತರೂ ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾ ಕಾಲವು ನಮ್ಮಲ್ಲಿದೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ರೋಮನರಿಗೆ ಬರೆದ ಪತ್ರಿಕೆಯಿಂದ ವಾಚನ, ಅಧ್ಯಾಯ 9, ವಾಕ್ಯ 19ರಿಂದ 29. ಹಾಗಾದರೆ ದೇವರು ಹೇಗೆ ತಾನೇ ಮಾನವನನ್ನು ಅಪರಾಧಿ ಎಂದು ನಿರ್ಣಯಿಸಬಲ್ಲರು? ಅವರ ಚಿತ್ತವನ್ನು ವಿರೋಧಿಸಲು ಯಾರಿಗೆ ಸಾಧ್ಯ ಎಂದು ನಿಮ್ಮಲ್ಲಿ ಒಬ್ಬನು ಕೇಳಬಹುದು. ಹುಲು ಮಾನವ ದೇವರೊಡನೆ ವಾದಿಸಲು ನೀನಾರು? ಮಡಿಕೆಯು ತನ್ನನ್ನು ಮಾಡಿದವನನ್ನು ನೋಡಿ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ? ಒಂದೇ ಮಣ್ಣಿನ ಮುದ್ದೆಯಿಂದ 2 ಕುಡಿಕೆಗಳನ್ನು, ಅಂದರೆ ಒಂದನ್ನು ವಿಶೇಷ ಬಳಕೆಗೂ ಇನ್ನೊಂದು ಸಾಮಾನ್ಯ ಬಳಕೆಗೂ ಮಾಡುವ ಅಧಿಕಾರ ಕುಂಬಾರನಿಗೆ ಇಲ್ಲವೇ? ದೇವರ ವಿಷಯದಲ್ಲೂ ಅಂತೆಯೇ. ದೇವರು ತಮ್ಮ ಕೋಪಾಗ್ನಿಯನ್ನು ಪ್ರದರ್ಶಿಸಿ ತಮ್ಮ ಶಕ್ತಿಯನ್ನು ಪ್ರಕಟಿಸಲು ಬಯಸಿದರು. ಹಾಗೆ ಮಾಡದೆ ವಿಕೋಪಕ್ಕೂ ವಿನಾಶಕ್ಕೂ ಮಾಡಲಾಗಿದ್ದ ಕುಡಿಕೆಯನ್ನು ಹೋಲುವವರನ್ನು ಅತ್ಯಂತ ಸಹನೆಯಿಂದ ಸೈರಿಸಿಕೊಂಡರಾದರೆ ಯಾರು ಏನನ್ನು ತಾನು ಹೇಳಲಾದೀತು? ಈ ಮೂಲಕ ತಮ್ಮ ಕರುಣೆಯನ್ನು ಹೊಂದಲು ಅವರು ಮೊದಲೇ ತಯಾರಿಸಿದ್ದ ಕುಡಿಕೆಯನ್ನು ಹೋಲುವವರಿಗೆ ದೇವರು ತಮ್ಮ ಮಹಿಮಾತಿಶಯವನ್ನು ತೋರ್ಪಡಿಸಲು ಹೆಚ್ಚಿಸಿದರು. ಯಹೂದ್ಯ ಜನಾಂಗದಿಂದ ಮಾತ್ರವಲ್ಲ, ಇತರ ಜನಾಂಗದಿಂದಲೂ ಕರೆಯಲಾಗಿರುವ ನಾವೇ ಈ ಕರುಣೆಯ ಕುಡಿಕೆಗಳು. ಹೋಶೇಯನ ಗ್ರಂಥದಲ್ಲಿ ದೇವರೇ ಹೀಗೆ ಹೇಳಿದ್ದಾರೆ: ನನ್ನ ಜನರಲ್ಲದವರನ್ನು ನನ್ನ ಜನರೆಂದು ನಾನು ಕರೆಯುವೆನು, ನನಗೆ ಪ್ರಿಯವಲ್ಲದ ನಾಡನ್ನು ನನ್ನ ಪ್ರಿಯತಮೆ ಎಂದು ಕರೆಯುವೆನು. ನೀವು ನನ್ನ ಜನರಲ್ಲ ಎಂದು ಯಾವ ಸ್ಥಳದಲ್ಲಿ ಬರೆಯಲಾಗಿತ್ತೋ ಅದೇ ಸ್ಥಳದಲ್ಲಿ ಅವರನ್ನು ಜೀವಂತ ದೇವರ ಮಕ್ಕಳು ಎಂದು ಕರೆಯಲಾಗುವುದು. ಇಸ್ರಾಯೇಲಿನ ಬಗ್ಗೆ ಯೆಶಾಯನು ಹೀಗೆಂದು ಘೋಷಿಸಿದ್ದಾನೆ: ಶೀಘ್ರದಲ್ಲೇ ಸರ್ವೇಶ್ವರ ವಿಶ್ವದ ಲೆಕ್ಕಾಚಾರವನ್ನು ಪೂರ್ತಿಯಾಗಿ ತೆಗೆದುಕೊಳ್ಳುವರು. ಇಸ್ರಾಯೇಲಿನ ಜನರು ಸಮುದ್ರ ತೀರದ ಮರಳಿನಷ್ಟು ಅಸಂಖ್ಯಾತರಾಗಿದ್ದರೂ ಅವರಲ್ಲಿ ಕೆಲವರೇ ಜೀವೋದ್ಧಾರವನ್ನು ಹೊಂದುವರು. ಅದೇ ಅಭಿಪ್ರಾಯದಿಂದ ಯೆಶಾಯನು ಮತ್ತೊಂದು ವಚನದಲ್ಲಿ ಸರ್ವಶಕ್ತ ಸರ್ವೇಶ್ವರ ನಮ್ಮ ಸಂತತಿಯಲ್ಲೂ ಕೆಲವರನ್ನಾದರೂ ಉಳಿಸದೆ ಹೋಗಿದ್ದರೆ ಸೊದೋಮಿನ ಗತಿಯೇ ನಮಗಾಗುತ್ತಿತ್ತು, ಗೊಮರದ ದುರ್ಗತಿಯೇ ನಮ್ಮದಾಗುತ್ತಿತ್ತು ಎಂದು ಹೇಳಿದ್ದಾನೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 hallelujah. Hallelujah, 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 hallelujah. ಸಂತ ಮತ್ತಾಯನು ಅರ್ಹಿದ ಶುಭ ಸಂದೇಶದಿಂದ ವಾಚನ. Hallelujah, 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 hallelujah. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 12 ವಾಕ್ಯಗಳು 38ರಿಂದ. ಬಳಿಗೆ ಕೆಲವು ಮಂದಿ ಧರ್ಮಶಾಸ್ತ್ರಿಗಳು
ಫರಿಸಾಯರು ಯೇಸುಸ್ವಾಮಿಯನ್ನು ಉದ್ದೇಶಿಸಿ, ಬೋಧಕರೇ, ನೀವೊಂದು ಸೂಚಕ ಕಾರ್ಯ ಮಾಡುವುದನ್ನು ನೋಡಬೇಕೆಂದಿದ್ದೇವೆ ಎಂದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಇಂದೆಂದರು, ಈ ಕೆಟ್ಟ ಹಾಗೂ ದೈವಭ್ರಷ್ಟ ಪೀಳಿಗೆ ಸೂಚಕ ಕಾರ್ಯವನ್ನು ಸಂಕೇತವಾಗಿ ಕೋರುತ್ತದೆ. ಪ್ರವಾದಿ ಯೋನನ ಸಂಕೇತ ಹೊರತು ಬೇರೆ ಯಾವ ಸಂಕೇತವೂ ಇದಕ್ಕೆ ದೊರಕದು. ಯೋನನ 3 ದಿನ ಹಗಲು ರಾತ್ರಿ ದೊಡ್ಡ ಮೀನಿನ ಉದರದಲ್ಲಿದ್ದನು. ಅದರಂತೆಯೇ ನರಪುತ್ರನು 3 ದಿನ ಹಗಲು ರಾತ್ರಿ ಭೂಗರ್ಭದಲ್ಲಿರುವನು. ತೀರ್ಪಿನ ದಿನ ನಿನೆವೆ ನಗರದವರು ಈ ಪೀಳಿಗೆ ಎದುರಾಗಿ ನಿಂತು ಇದನ್ನು ಅಪರಾಧಿ ಎಂದು ಖಂಡಿಸುವರು. ಏಕೆಂದರೆ ಪ್ರವಾದಿ ಯೋನನ ಬೋಧನೆಯನ್ನು ಕೇಳಿ ಅವರು ಪಾಪಕ್ಕೆ ವಿಮುಖರಾಗದರು. ಆದರೆ ಪ್ರವಾದಿ ಯೋನನಿಗಿಂತಲೂ ಮೇಲಾದವನು ಈಗೋ ಇಲ್ಲಿದ್ದಾನೆ. ಅದೇ ತೀರ್ಪಿನ ದಿನ ದಕ್ಷಿಣ ದೇಶದ ರಾಣಿ ಈ ಪೀಳಿಗೆ ಎದುರಾಗಿ ನಿಂತು ಇದನ್ನು ಅಪರಾಧಿ ಎಂದು ಖಂಡಿಸುವಳು. ಆಕೆ ಸೊಲೊಮೋನನ ಜ್ಞಾನೋಕ್ತಿಗಳನ್ನು ಕೇಳುವುದಕ್ಕಾಗಿ ದೂರ ದೇಶದಿಂದ ಬಂದಳು. ಆದರೆ ಸೊಲೊಮೋನಿಗಿಂತಲೂ ಮೇಲಾದವನು ಈಗೋ ಇಲ್ಲಿದ್ದಾನೆ. പ്രഭു ക്രിസ്തರಿಗೆ മഹിമയാകലേ. കണ്ണുകളടച്ച കരങ്ങൾ നെഞ്ചോട് ചേർത്ത് വെച്ച് കണ്ണുಗಳನ್ನು ಮುಚ್ಚಿ കരಗಳನ್ನು ಜೋಡಿಸಿಕೊಂಡು യേശുവിൻ്റെ വാക്കുകളെ നമ്മളൊന്ന് ശ്രദ്ധിക്കുക. യേശുവിನ ಮಾತುಗಳನ್ನೊಮ್ಮೆ ಗಮನಿಸಿ. പലപ്പോഴും അടയാളങ്ങളാണ് നമ്മൾ പ്രതീക്ഷിക്കുന്നത്. ನಾವು ಹಲವು ಬಾರಿ ದೇವರ ಗುರುತುಗಳನ್ನು ಅದ್ಭುತಗಳನ್ನು ಕೇಳುವುದು. ഒരു സൗഖ്യം കണ്ടാൽ, ಒಂದು ಸೌಖ್ಯ ಕಂಡರೆ, അത് കേട്ടാൽ, ಅದನ್ನು ಕೇಳಿದರೆ നമുക്ക് വിശ്വാസം വരും. ನಮಗೆ ವಿಶ್ವಾಸ ಬರುವುದು. അല്പസമയം കഴിയുമ്പോൾ ಸ್ವಲ್ಪ ಕಳೆದಾಗ ആ ഉണ്ടായ വിശ്വാസം നമുക്ക് നഷ്ടപ്പെട്ടു ಆ പോകും. ಮೊದಲಿದ್ದಂತಹ ವಿಶ್ವಾಸ ನಷ್ಟವಾಗುತ್ತದೆ. എന്നാൽ ಆದರೆ യേശു നമ്മെ പഠിപ്പിക്കുന്നു, ಯೇಸು ನಮಗೆ ಕಲಿಸಿಕೊಡುತ್ತಿದ್ದಾನೆ. അങ്ങനെ കളഞ്ഞു പോകുന്ന ഒരു വിശ്വാസമായിരിക്കരുത് നിന്റേത്. ಹಾಗೆ ನಷ್ಟ ಹೊಂದುವ ವಿಶ್ವಾಸ ಆಗಿರಕೂಡದು ನಿನ್ನ ವಿಶ್ವಾಸ. ഒരു സൗഖ്യത്തിലല്ല നീ വിശ്വസിക്കുക. ಒಂದು ಸೌಖ್ಯದಲ್ಲಿ ಅಲ್ಲ ನಿನ್ನ ವಿಶ್ವಾಸ. നിന്നെ പരിപാലിക്കുന്ന ദൈവത്തിൽ നീ വിശ്വസിക്കുക. ನಿನ್ನನ್ನು ಪರಿಪಾಲಿಸುವ ದೇವನಲ್ಲಿ ವಿಶ್ವಾಸವಿಡು. അവിടുത്തെ അനന്തമായ കരുണയിൽ നീ വിശ്വസിക്കുക. ಆತನ ಅನಂತವಾದ ಕರುಣೆಯಲ್ಲಿ ನೀನು ವಿಶ್ವಾಸವಿಡು. നിനക്കൊരു വിളി ലഭിച്ചതിൽ നീ ആനന്ദിക്കുക. ಒಂದು ಕಾರ್ಯ ನಿನಗೆ ಲಭಿಸಿದ್ದಕ್ಕಾಗಿ ಅದರಲ್ಲಿ ಆನಂದ ಪಡು. ഒരു തെരഞ്ഞെടുപ്പ് നിന്റെ മേലുണ്ട് എന്ന് നീ തിരിച്ചറിയുക. ಒಂದು ಆಯ್ದುಕೊಳ್ಳುವಿಕೆ ನಿನ್ನ ಮೇಲೆ ಇದೆಂಬ ಅರಿವು ನಿನ್ನಲ್ಲಿ ಇರಲಿ. മറ്റാർക്കുമില്ലാത്ത കൃപ ദൈവം നിന്റെ മേൽ ചൊരിഞ്ഞിരിക്കുന്നു എന്ന് ಬೇರೆಗೆ ಯಾರಿಗೂ ದೊರಕದಂತ ಕೃಪೆ ನಿನ್ನ ಮೇಲೆ ಸುರಿಸಿದ್ದಾರೆ ಎಂಬ ಅದರ ಅರಿವು ನಿನಗಿರಲಿ. നമുക്ക് നമ്മെ തന്നെ സമർപ്പിക്കാം. ನಮ್ಮನ್ನೇ ಸಮರ್ಪಣೆ ಮಾಡಿಕೊಳ್ಳುವ കാഴ്ചയായി ಕಾಣಿಕೆಯಾಗಿ എല്ലാ നിയോഗങ്ങളെയും ನಮ್ಮ ಎಲ್ಲಾ ಕೋರಿಕೆಗಳು ഒരിക്കൽ കൂടി നമ്മൾ സമർപ്പിക്കുക. ಇನ್ನೊಮ್ಮೆ ಸಮರ್ಪಿಸಿಕೊಳ್ಳುವ. Bukti penasur tu Bapa, svikar tu ke Bapa. Udar poni ami khani kar pita, svikar karo labai deni sargita. Udar poni ami khani kar pita, svikar karo labai deni sargita. Ge Bapa kaniko, ge Bapa kaniko, kaniko ge ho nami ayam Bapa, upundita tyutuka, bhakti panaso gurtvo Bapa. स्वीकार तुम करिए बाबा,
स्वीकार तू करे बापा, स्वीकार तू करिए बाबा. കർത്താവായ ദൈവമേ, പ്രഭുവാದ ದೇವನೇ, ഞങ്ങളുടെ എല്ലാ പ്രാർത്ഥനാ നിയോഗങ്ങളെയും ನಮ್ಮೆಲ್ಲ ಪ್ರಾರ್ಥನಾ ಬೇಡಿಕೆಗಳನ್ನು ഈ ബലിവസ്തുക്കളോടൊപ്പം ഞങ്ങൾ ಈ സമർപ്പിക്കുന്നു. ಬೆಲೆ ವಸ್ತುಗಳೊಂದಿಗೆ ಸಮರ್ಪಣೆ ಮಾಡುತ್ತಿದ್ದೇವೆ. അനേകം പ്രാർത്ഥനാ നിയോഗങ്ങൾ ഞങ്ങൾക്കുണ്ട് കർത്താവേ. ಅನೇಕ ಪ್ರಾರ್ಥನಾ ಕೋರಿಕೆಗಳು ನಮಗಿದೆ ಪ್ರಭುವೇ. പ്രാർത്ഥിച്ചിട്ടും ಪ್ರಾರ್ಥನೆ ಮಾಡಿ മാറാത്ത രോഗപീഠകള്, ಗುಣಹೊಂದದಂತಹ ರೋಗಗಳು, കടബാധ്യതകള്, ಸಾಲದ ಬಾಧೆಗಳು, സാമ്പത്തിക തകർച്ചകൾ, ಆರ್ಥಿಕವಾದ ಸಂಕಷ್ಟಗಳು, നിരാശ, ನಿರಾಸೆ, ഭയം, ಭಯ, ഉത്കണ്ഠ, ಚಿಂತೆ, വിശ്വാസക്കുറവ്, ವಿಶ್ವಾಸದ ಕೊರತೆ, ദൈവമേ ದೇವನೇ ഞങ്ങളെ തന്നെയും ഈ ബലിവേദിയിൽ ഞങ്ങൾ സമർപ്പിക്കുന്നു. ನಮ್ಮನ್ನೇ ನಿಮಗೆ ಸಮರ್ಪಣೆ ಮಾಡುತ್ತಿದ್ದೇವೆ. ബലഹീനരായ ഞങ്ങളുടെ മേൽ നീ കരുണ കാട്ടേണം. ಬಲಹೀನರಾದ ನಮ್ಮ ಮೇಲೆ ನಿಮ್ಮ ದಯೆಯನ್ನು ತೋರಬೇಕು. ഞങ്ങളെ നീ ആശീർവദിക്കണം. ನಮ್ಮನ್ನು ಆಶೀರ್ವದಿಸಬೇಕು. ഞങ്ങളുടെ വിശ്വാസത്തെ ನಮ್ಮ വർദ്ധിപ്പിക്കണം. ವಿಶ್ವಾಸವನ್ನು ಹೆಚ್ಚಿಸಬೇಕು. രോഗികളും ദരിദ്രരും ದಾರಿದ್ರ್ಯರು ആരാരും ഇല്ലാത്തവരും ಯಾರೂ ഇಲ್ಲದವರು ഞങ്ങളുടെ ഇടയിലുണ്ട്. ನಮ್ಮ ಸುತ್ತಮುತ್ತ ಇದ್ದಾರೆ. എല്ലാ രോഗപീഠകളെയും ഞങ്ങൾ സമർപ്പിക്കുന്നു. ಎಲ್ಲ ರೋಗದ ಪೀಡೆಗಳನ್ನು ಸಮರ್ಪಿಸುತ್ತಿದ್ದೇವೆ. വേദനിപ്പിക്കുന്ന സങ്കടപ്പെടുന്ന എല്ലാ മക്കളെയും ഞങ്ങൾ സമർപ്പിക്കുന്നു. ವೇದನಿಸುವ ಸಂಕಟಪಡುವ ಎಲ್ಲರನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. പരീക്ഷയ്ക്ക് ഒരുങ്ങുന്ന എല്ലാ കുട്ടികളെയും സമർപ്പിക്കുന്നു. ಪರೀಕ್ಷೆಗಾಗಿ ಸಿದ್ಧರಾಗುವ ಎಲ್ಲಾ ಮಕ್ಕಳನ್ನು ಸಮರ್ಪಣೆ ಮಾಡುತ್ತೇವೆ. ഇന്റർവ്യൂവിനായി ഒരുങ്ങുന്ന എല്ലാ മക്കളെയും സമർപ്പിക്കുന്നു. ಇಂಟರ್ವ್ಯೂಗಾಗಿ ತಯಾರಾಗುವ ಎಲ್ಲಾ ಮಕ್ಕಳನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. വിസയ്ക്ക് വേണ്ടി കാത്തിരിക്കുന്ന എല്ലാ മക്കളെയും സമർപ്പിക്കുന്നു. ವಿಸಾಕ್ಕಾಗಿ ಕಾದಿರುವ ಎಲ್ಲಾ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. വിവാഹത്തിനായി ദാഹിച്ചിരിക്കുന്ന എല്ലാ മക്കളെയും സമർപ്പിക്കുന്നു. ವಿವಾಹಕ್ಕಾಗಿ ತಯಾರಾದ ಎಲ್ಲರನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. മക്കൾക്കായി ദാഹിച്ചിരിക്കുന്ന എല്ലാ കുടുംബങ്ങളെയും സമർപ്പിക്കുന്നു. ಮಕ್ಕಳಿಲ್ಲದ ಎಲ್ಲಾ ಕುಟುಂಬಸ್ಥರನ್ನು ಸಮರ್ಪಣೆ ಮಾಡುತ್ತಿದ್ದೇನೆ. കിടപ്പ് രോഗികളുടെ എല്ലാ അപേക്ഷകളെയും സമർപ്പിക്കുന്നു. ಹಾಸಿಗೆ ಹಿಡಿದಿರುವ ಎಲ್ಲಾ ರೋಗಿಗಳ ಪ್ರಾರ್ಥನೆಗಳನ್ನು ಸಮರ್ಪಿಸುತ್ತಿದ್ದೇವೆ. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ ಪ್ರಿಯರು. കീർത്തന സല്ലലി പിതനാൻ മജരിഗോ വന്ദന പാവനാൻമനിഗോ കന്യാമാതയ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು, ಇಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು, ಶಾಂತಿಯು ಬರಲಿ ಈ ಜಗದಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲ್ಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು, ಯಾಕೋಬನ ದೇವ ಆಶ್ರಯದಾತನು, ಇರುವನು ನಮ್ಮೊಡನೆ ಅವರು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು, ನೀನೇ ನೀಡುವ ಭರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ.
ಜಾಗೃತವಾಗಲಿ ಸನ್ನಿಧಿ ಸಮಯವು ಅರಳಲಿ ಮನಸ್ಸಿನ ಭಾವಗಳು ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ ಪಾವನ ತ್ರಿತ್ವವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರೇ, ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಕ್ರಿಸ್ತ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಅನಂತ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿ ಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ರನ್ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪೂಜ್ಯ ಪಿತನ ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಪಾವನಾನ್ಮ ಆನ್ಮಯೋಗವು ಸದಾ ನಮ್ಮಲ್ಲಿ ನೆಲೆಸಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಒಮ್ಮಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಒಮ್ಮಲಿ. ಅಬ್ರಹಾಮನ ದೇವನೇ, ಈಸಾಕನ ದೇವನೇ, ಯಾಕೋಬನ ದೇವನೇ, ಆರಾಧ್ಯನು ರಾಜನೇ, ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯ ಯುಕ್ತದ ಯಾಗವಿದುವೆ, ಯೋಗ್ಯ ಯುಕ್ತದ ಯೋಗ್ಯ ಯುಕ್ತದ ಯಾಗವಿದುವೆ, ಯೋಗ್ಯ ಯುಕ್ತದ ಯಾಗವಿದುವೆ.
ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿದಾಸುದ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತದ ಆರಾಧ್ಯನಾಮವು ಎಲ್ಲ ದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀ ವಿಶ್ವವನ್ನು ಅದರಲ್ಲಿರುವೆಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರಿ. ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗ ಬೆರಗಿ ಆರಾಧಿಸುತ್ತಾರೆ. ಆತ್ಮೀಯಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೋಸನಾ ಯೇಸುವಿನ ನಾಮಕ್ಕೆ, ಹೋಸನಾ 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 ಯೇಸುವಿನ ನಾಮಕ್ಕೆ, ಹೋಸನಾ ಹೋಸನಾ ಹೋಸನಾ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೈನ್ಯಗಳ ದೇವರಾದ ಕರ್ತರು ನೀನೇ. ನೀಯ ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೋಸನಾ 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 ದಾವೀದ ಪುತ್ರನಿಗೆ ಹೋಸನಾ, ಹೋಸನಾ 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 ದಾವೀದ ಪುತ್ರನಿಗೆ ಹೋಸನಾ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸನಾ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೋಸನಾ 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 ಕನ್ಯಾ ತನಯಗೆ ಹೋಸನಾ, ಹೋಸನಾ 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 ಕನ್ಯಾ ತನಯಗೆ ಹೋಸನಾ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುಧರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿದನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು. ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಆರಾಧನೆ 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 ಆರಾಧನೆ
ಅಂದೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ 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 ಆರಾಧನೆ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿಪರು ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಡಳಿತಗಾರರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿ ಪಾತ್ರರಾದ ನೀತಿವಂತರು, ಪುನಿದರು, ಎಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಅದೆಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಮ್ಮ ಪವಿತ್ರಾನ್ಮರ
ಆಗಮನವಾಗಲಿ. ಎಲ್ಲರೆದ್ದು ನಿಂತುಕೊಳ್ಳೋಣ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ಈ ಬೆಲಿ ವಸ್ತುಗಳ ಮೇಲೆ, ಈ ಬೆಲಿ ಕಾಣಿಕೆ ವಸ್ತುಗಳ ಮೇಲೆ, ಈ ಬೆಲಿ പീഠം ಮೇಲೆ, ഈ ബലി പീഠದ ಮೇಲೆ, ದೇವ ಜನത്തിന്റെ ಮೇಲೆ, ದೇವ ಜನತೆಯ ಮೇಲೆ, ഈ ആലയത്തിന്റെ ಮೇಲೆ, ഈ ആലയದ ಮೇಲೆ അഗ്നിയായി, അഗ്നിയാಗಿ, കൊടുങ്കാറ്റായി, ಬಿರುಗಾಳಿಯಾಗಿ, ಅಭಿಷೇಕമായി, ಅಭಿಷೇಕವಾಗಿ ಇಳಿದು ಬಂದಿರಿ. ಈಗ ಇಳಿದು ಬನ್ನಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. Hallelujah, 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 പവിത്രാത്മരേ, എല്ലാ രോഗികളുടെ മേലെ, എല്ലാ രോഗിಗಳ ಮೇಲೂ, കിടപ്പ് രോഗികളുടെ ಹಾಸಿಗೆ ಹಿಡಿದಿರುವ ಎಲ್ಲಾ രോഗിಗಳ ಮೇಲೂ, ഇപ്പോൾ ഭവനത്തിൽ വസിക്കുന്ന, ಈಗ ಮನೆಯಲ್ಲಿ ವಾಸ ಮಾಡುವ ഞങ്ങളുടെ മാതാപിതാക്കന്മാരുടെ മേലെ, ತಂದೆ ತಾಯಿಯಂದಿರ ಮೇಲೂ, ഭാര്യ ഭർത്താക്കന്മാരുടെ മേലെ, ಹೆಂಡತಿಯಂದಿರ ಮೇಲೂ, പഠനത്തിനായി പോയിക്കൊണ്ടിരിക്കുന്ന എല്ലാ കുഞ്ഞുങ്ങളുടെ മേലെ, ವಿದ್ಯಾಭ್ಯಾಸ ಮಾಡುತ್ತಿರುವ ಎಲ್ಲಾ ಮಕ್ಕಳ ಮೇಲೂ, ജോലി ചെയ്തുകൊണ്ടിരിക്കുന്ന എല്ലാ മക്കളുടെ മേലെ, ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂತಹ ಎಲ್ಲರ ಮೇಲೂ അഭിഷേകമായി, ಅಭಿಷೇಕವಾಗಿ, ಸೌಖ್ಯമായി, ಸೌಖ್ಯವಾಗಿ, ಶಕ್ತಿಯಾಗಿ, ಶಕ್ತಿಯಾಗಿ ಇಳಿದು ಬಂದಿರಿ. ಇಳಿದು ಬನ್ನಿರಿ. ಹಾಲೆಲೂಯಾ, ಹಾಲೆಲೂಯಾ, ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಸಜೀವವು ಪವಿತ್ರವು ಜೀವದಾಯಕವು ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ನಾವು ಸಲ್ಲಿಸುವವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತರ್ಹವು ಪವಿತ್ರವು ಜೀವದಾಯಕವು ದೈವಿಕವು ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾ ಕಾಲವು ಸಲ್ಲಲಿ. ಸಜೀವವು ಜೀವದಾಯಕವೂ ಆದ
ಈ ರೊಟ್ಟಿಯು ಸ್ವರ್ಗ ಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವವಿಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ವೈಮನಸ್ಸಿ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇವು ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ ಎಂದೆಂದಿಗೂ ಆಮೆನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿತ್ತ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾ ಕಾಲವು ನರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೊಂದಾಗಿ ನಿಮ್ಮಲ್ಲಿ ಮೊರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ, ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಭರಿಸಿದ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯು ಕರುಣೆಯು ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಕ್ರಿಸ್ತರ ಶರೀರವು ರಕ್ತವು ಕರ್ಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಸಹೋದರರೇ, ಸ್ವರ್ಗರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ.
ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೆ ಜೀವವು, ಯೇಸುವೇ ನೀನೆ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಯೇಸುವೇ ನೀನೆ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ, ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೆ ಜೀವವು, ಯೇಸುವೇ ನೀನೆ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಯೇಸುವೇ ನೀನೆ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ, ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ,
ಹೊಸ ಜೀವವ ನೀಡಿದೆ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. നമ്മിൽ വന്ന യേശുവിന് നമുക്ക് നന്ദി പറയാം. ನಮ್ಮ ಅಂತರಂಗದಲ್ಲಿ ಬಂದದ್ದ ಯೇಸುವಿಗೆ ಕೃತಜ್ಞತೆ ಹೇಳುವ, ആരാധനയും സ്തുതിയും അവിടത്തേക്ക് കൊടുക്കാം. ಆರಾಧನೆಯನ್ನು ಸ್ತುತಿಯನ್ನು ಆತನಿಗೆ ಸಲ್ಲಿಸುವ, ನಮ್ಮ ഹൃദയത്തിൽ വസിക്കുന്ന ത്രിയേക ദൈവത്തിനെ നമുക്ക് മഹത്വപ്പെടുത്താം. ನಮ್ಮ ಹೃದಯದಲ್ಲಿ ಜೀವಿಸುವ ತ್ರಿಯೇಕ ದೇವರನ್ನು ಮಹಿಮೆ ಪಡಿಸುವ. പിതാവായ ദൈവമേ, ಪಿತನಾದ ದೇವನೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಪುತ್ರನಾದ ಯೇಸುವೇ, ಪುತ್ರನಾದ ಯೇಸುವೇ, ನಾವು ನಿಮ್ಮನ್ನು ನಾವು ಆರಾಧಿಸುತ್ತೇವೆ. ನಿಮ್ಮನ್ನು ಆರಾಧಿಸುತ್ತೇವೆ. ಪವಿತ್ರಾತ್ಮರಾದ ದೇವರೇ, ಪವಿತ್ರಾತ್ಮನಾದ ದೇವರೇ, ನಾವು ನಿಮ್ಮನ್ನು ನಾವು ಆರಾಧಿಸುತ್ತೇವೆ. ನಿಮ್ಮನ್ನು ಆರಾಧಿಸುತ್ತೇವೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. എല്ലാവരും എദ്ദിനെ തಗೊಳ್ಳಿರಿ. ಪರಿಪಾವನ ಬೆಲಿ ಪೂಜೆಯಲಿ ಸುರನಾದ ನಮಿಸಿದ ನಮಗೆ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರಬಾಗಿ ನಮನ. ದೈವಿಕ ರಾಜ್ಯ ಮಹತ್ತದ್ದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲ್ಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರಬಾಗಿ ನಮನ. ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಾಂಧಲಿ ಈಶನ ವಾರ ಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ. ನಮನ ನಮನ ಶಿರಬಾಗಿ ನಮನ 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 ಶಿರಬಾಗಿ ನಮನ. ಪವಿತ್ರೀಕರಣದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮ ಪ್ರಸಾದವು ಹೃಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನೆಗೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನರಿಯನು.
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಅಭಿಷೇಕವುಳ್ಳ ಒಂದು ಬಲಿಪೂಜೆಯಲ್ಲಿ ನಾವು ಭಾಗವಹಿಸ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮಗೆ ಅಭಿಷೇಕ ಮಾಡಿದಂಥ ದೇವರು ಅವರ ಪ್ರತ್ಯೇಕವಾಗಿ ಮಾಂಸವನ್ನು ರಕ್ತವನ್ನು ನಮಗೆ ಭುಜಿಸಲು ಕೊಟ್ಟಂಥ ದೇವರು, ಇಂಥ ಒಳ್ಳೆಯ ದೇವರು ಎಲ್ಲಾದರೂ ಸಿಗುತ್ತಾರಾ? ಯಾವ ಲೋಕದಲ್ಲಿ ಕೂಡ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇಂಥ ದೇವರಿಗೆ ಒಂದು ಗಟ್ಟಿ ಚಪ್ಪಾಳೆಯನ್ನು ತಟ್ಟುತ್ತಾ ದೇವರನ್ನು ಸ್ತುತಿಸೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಯಾರಾದರೂ ಹೊಸಬರು ಬಂದಿದ್ದಾರೋ? ಎಲ್ಲಿಯಾದರೂ ಹೊಸಬರು ಪೈಲೆ ಪಟ್ಟಿಕೊನೆಯ ಇಲ್ಲಿ ಸಾಧಿಗೆ? ಓಕೆ, ಇಬ್ಬರು ಮಾತ್ರ ಇದ್ದಾರೆ. 3 ಜನ ಇದ್ದಾರೆ, 4 ಜನ ಇದ್ದಾರೆ. ಓಕೆ, ಅವರಿಗೊಂದು ಚಪ್ಪಾಳೆ ತಟ್ಟುತ್ತಾ ನಾವು ಸ್ವಾಗತಿಸೋಣ ಅವರನ್ನು. ಹೊಸತಾಗಿ ಬಂದವರಿಗೆ ಧ್ಯಾನ ಕೇಂದ್ರದ ಪರವಾಗಿ ನಿಮ್ಮನ್ನು ನಾವು ಸ್ವಾಗತ ಬಯಸ್ತೇವೆ, ನಿಮ್ಮನ್ನು ಸ್ವಾಗತಿಸ್ತೇವೆ. ಇಲ್ಲಿ ಪ್ರತಿ ಶುಕ್ರವಾರ ಧ್ಯಾನಕೂಟ ಇರುತ್ತದೆ, ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆಯ ತನಕ. ಹಾಗೂ ಪ್ರತ್ಯೇಕವಾಗಿ ಈ ತಿಂಗಳಿನ 25 ಮತ್ತು 26ರಂದು 2 ದಿವಸದ ಇಡೀ ದಿವಸ ಧ್ಯಾನಕೂಟ ಇರುತ್ತದೆ. ಬ್ರದರ್ ಸಾಜಿದ್ ಜೋಸಫ್ ಇಲ್ಲಿ ಬರ್ತಾರೆ. 2 ದಿವಸ ಧ್ಯಾನಕೂಟ. ಇದಕ್ಕಾಗಿ ದಯಮಾಡಿ ನಿಮ್ಮ ಮನೆಗಳಲ್ಲಿ ಪ್ರಾರ್ಥಿಸಿರಿ. ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ तुमचं कुटुंब असो तेर्स करताना एकन तेर्स प्रत्येक जावन रेती खातीर भेटून दिया. जायत्या जणांनी येवन बरें जायचें, गूण जायचे. देखून ह्या खातीर तुमी मागा. ನಿಮ್ಮ ಪ್ರತ್ಯೇಕವಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಕೂಡ ಈ 2 ದಿವಸ ಧ್ಯಾನಕೂಟಕ್ಕಾಗಿ ಪ್ರಾರ್ಥಿಸಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಜನರು ಪ್ರಾರ್ಥಿಸ್ತೀರಿ? ಕರಗಳನ್ನು ಮೇಲಕ್ಕೆತ್ತೋಣ. ಓ, ತುಂಬ ಜನರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಖಂಡಿತವಾಗಿ ಹೆಚ್ಚಿನ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಈ ತಿಂಗಳ ಧ್ಯಾನಕೂಟದಲ್ಲಿ ನಡೆಯಬೇಕು. ಪ್ರೈಸ್ ದಿ ಲಾರ್ಡ್. ಇತರರಿಗೂ ಹೇಳಿ, ಪ್ರತ್ಯೇಕವಾಗಿ ನಿಮ್ಮ ಕುಟುಂಬಗಳಿಗೆ ಯಾರಾದರೂ ಇದ್ದರೆ ಅವರನ್ನು ದೂರದ ರಾಜ್ಯದಿಂದ ಎಲ್ಲಾದರೂ ಇದ್ದರೆ ಅವರನ್ನು ಕರ್ಕೊಂಡು ನಿಮ್ಮ ಮನೆಯಲ್ಲಿ 1-2 ದಿವಸ ಅವರನ್ನು ಇರಿಸಿಕೊಂಡು ಈ ಧ್ಯಾನಕೂಟಕ್ಕೆ ಕರ್ಕೊಂಡು ಬನ್ನಿ. ಪ್ರೈಸ್ ದಿ ಲಾರ್ಡ್. ನಮಗೆ ತುಂಬ ಜನರು ಕಾಲ್ ಮಾಡ್ತಾರೆ, ಎಲ್ಲಿ ನಿಲ್ಲಕ್ಕೆ ಜಾಗ ಇದೆ? ಎಲ್ಲೂ ನಮಗೆ ನಿಲ್ಲಕ್ಕೆ ಇಲ್ಲಿ ಜಾಗ ಇಲ್ಲ. ದಯಮಾಡಿ ಅಂಥವರಿಗೆ ಯಾರಾದರೂ ನಿಮ್ಮ ಮನೆಗಳಲ್ಲೆಲ್ಲ ಫ್ರೀ ಇದ್ದರೆ, 1-2 ಇರ್ತಾರೆ, ಕೋಣೆಗಳು 4-5 ಇರ್ತವೆ ಅಂತ ನಿಮ್ಮ ಮನೆಯಲ್ಲಿ ಯಾವುದರ 1-2 ದಿವಸದಕ್ಕೆ ಅವರಿಗೆ ನಿಲ್ಲಲು ಅವಕಾಶ ಕೊಟ್ಟರೆ ಖಂಡಿತವಾಗಿ ಒಳ್ಳೆಯದು. ಅಂಥವ್ರು ಯಾರಿದ್ದರೆ ನಿಮ್ಮ ನಂಬರ್ಗಳನ್ನು ನನಗೆ ಕೊಡಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 1-2 ದಿವಸ ರೆಸಿಡೆನ್ಸಿಯಲ್ ಆಗಿ ಅವರನ್ನು ತಗೊಂಡು ಇತರರಿಗೂ ಧ್ಯಾನಕೂಟದಲ್ಲಿ ನಾವು ಸಹಕರಿಸಬಹುದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದರೆ ಚಾರಿಟಿ ವರ್ಕ್ ಬಿಗಿನ್ಸ್ ಫ್ರಮ್ ಅ ಹೋಮ್. ನಮ್ಮ ಮನೆಯಿಂದಲೇ ಚಾರಿಟಿ ಶುರು ಆಗಬೇಕು. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವೆಂದರೆ ಬೇರೆ ಅಲ್ಲೆಲ್ಲ ಧ್ಯಾನಕೂಟ ಮಾಡುವಾಗ, ಯಾಕೆಂದರೆ ಅಲ್ಲಿ ಜಾಗ ಇಲ್ಲದಿದ್ದರೆ ಪ್ರತಿಯೊಬ್ಬರು ಅವರವರ ಮನೆಗಳಲ್ಲಿ ಅವರಿಗೆ ಕರ್ಕೊಂಡು ಬರ್ತಾರೆ. ನಾನೊಂದು ಧ್ಯಾನಕೂಟಕ್ಕೆ ಹೋಗಿದ್ದೆ ಪೂನಾದಲ್ಲಿ 2014ರಲ್ಲಿ. ಅಲ್ಲಿ ನೆಲೆಸಲು ಯಾರಿಗೂ ಸ್ಥಾನ ಇರಲಿಲ್ಲ, ಆದರೆ ಜನ 8,000 ಇದ್ದರು. 8,000 ಜನರನ್ನು ಅಲ್ಲಿಯ ಪೂನಾದಲ್ಲಿರುವ ಎಲ್ಲ ಮನೆಗಳಿಗೆ ನಮ್ಮನ್ನು ಇಟ್ಟುಕೊಂಡು 4 ದಿವಸದ 5 ದಿವಸದ ಧ್ಯಾನಕೂಟವನ್ನು ನಾವು ಮಾಡಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಂಥ ಒಂದು ಉದಾರ ಮನಸ್ಸುಳ್ಳ ದೇವರ ಮಕ್ಕಳು ನಾವು ಆಗಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋದ ಸಾಲ 2-3 ಜನ ನನ್ನ ಮನೆಯಲ್ಲಿ ನಾನು ಇಟ್ಟಿದ್ದೆ, ಅವರು ನಾನು ಕರ್ಕೊಂಡು ಬರ್ತಿದ್ದೆ, ವಾಪಸ್ ಹೋಗುತ್ತಿರೋದು. ಹಾಗೆ ನಿಮ್ಮ ಮನೆಗಳಲ್ಲಿ ಒಂದೊಂದು ಬೆಡ್ರೂಮ್ ಖಾಲಿ ಇದ್ದರೆ ಇಂಥವರನ್ನು ಇರಿಸಿಕೊಂಡು ಒಂದು ಧ್ಯಾನಕೂಟವನ್ನು ನೀವು ಮಾಡಿಸಬಹುದು. ದೇವರ ಆಶೀರ್ವಾದವನ್ನು ನೀವು ಪಡ್ಕೊಳ್ಬಹುದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಂಥವ್ರು ಯಾರಾದರೂ ಇದ್ದರೆ ದಯಮಾಡಿ ನಮಗೆ ನಂಬರನ್ನು ಕೊಡಿ. ನಮಗೆ ತುಂಬ ಜನರು ಕಾಲ್ ಮಾಡ್ತಾರೆ, ನಿಮ್ಮ ನಂಬರನ್ನು ಅವರಿಗೆ ಕೊಡ್ತೀನಿ. ಅವರನ್ನು ಜಸ್ಟ್ ನಿಮ್ಮ ಮನೆಯಲ್ಲಿ ಅವನು 2 ದಿವಸ ನಿಲ್ಲಲು ಅವಕಾಶ ಕೊಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗೂ ಇಲ್ಲಿ ನಿಮಗೆ ಬಲಿಪೂಜೆಗಳನ್ನು ಕೊಡಲಿಕ್ಕಿದ್ದರೆ, ನಿಮಗೆ ಕಾಣಿಕೆಗಳನ್ನು ಕೊಡಲಿಕ್ಕಿದ್ದರೆ ಹಿಂದುಗಡೆ ಕೊಟ್ಟು ನೀವು ರಸೀದಿಯನ್ನು ಪಡ್ಕೊಳ್ಬೋದು. ಹಾಗೂ ಕೆಲವು ನಿಮಗೆ ಧಾರ್ಮಿಕ ವಸ್ತುಗಳು ಬೇಕಿದ್ದರೆ ಅಲ್ಲಿ ನಿಮಗೆ ಸಿಗುತ್ತವೆ. ಅವರಿಗೆ ಪ್ರತ್ಯೇಕವಾಗಿ ಧ್ಯಾನಕೂಟಕ್ಕಾಗಿ, ಧ್ಯಾನ ಕೇಂದ್ರಕ್ಕಾಗಿ ನಿರಂತರ ನೀವು ಪ್ರಾರ್ಥಿಸಿರಿ. ಯಾರಿಗಾದ್ರು ಸಾಕ್ಷಿ ನೀಡಲಿದೆ? ಸಾಕ್ಷಿಕೋನಾಗಿ ಬೇಗ ಬನ್ನಿ. ಸಾಕ್ಷಿ ನೀಡಲಿದ್ದರೆ ಬನ್ನಿ, ಬೇಗ ಬನ್ನಿ. ಜಾಸ್ತಿ ಉದ್ದ ತೊಗೊಂಡು ಬರ್ರಿ. ಜಾಸ್ತಿ ಉದ್ದ ಮಾತಾಡಿದರೆ ನಿಮ್ಮ ಸಾಕ್ಷಿಯ ಕ್ಲೈಮ್ಯಾಕ್ಸ್ ಹೋಗುತ್ತೆ, ಬೋರ್ ಆಗುತ್ತೆ ಜನರಿಗೆ. ಚೊಕ್ಕದಾಗಿರಬೇಕು. ದೇವರು ಏನು ಮಾಡಿದ್ದಾರೆ ಅಂತ ಅಷ್ಟೇ ಹೇಳಿದರೆ ಸಾಕು. ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಿ, ದೇವರು ನಿಮಗೆ ಏನು ಮಾಡಿದ್ದಾರೆ ಅಂತ ಒಂದು ಒಳ್ಳೆಯ ಸಾಕ್ಷಿಯನ್ನು ನೀಡಲು ಬಯಸಿರಿ. माझं गाव पेरवाई. हांवें म्हजो एक इरादो आसलो हांगा येता आसतना म्हज्या पुताक एक बरें विजा मेळच्या खातीर. डिसेंबर म्हयन्याच्या अखेरेक तुमी आनी सांगलें ताचें चिंतलें काम ताचें जाता म्हूण. वय फेब्रुवारी 23 म्हाजो पूत कोयटाक वचून आतां बऱ्या कामार पावला. आनी म्हाजे जाणें कितें समस्या आसलें तें समज जाला. इतले
ಸಾಕ್ಷಿ ಗಾಳಗೆಲ್ಲಾಕಿ ಅವ್ನು ಪಶ್ಚಾತ್ತಾಪ ಹೋಗ್ತಾ ಅರ್ಗಾಂತುಕ ಸುಮ್ಯಾಜಿ ಅರ್ಗಾತುಕ ಸುಮ್ಯಾಜಿ ಅರ್ಗಾತುಕ ಸುಮ್ಯಾಜಿ. प्रेज द लॉर्ड हालेलुया. काल नाही पयर म्हज्या बहिणीच्या पुताक नॉन स्टॉप बल्के येवन आसल्यो, स्टॉपच जायनासल्यो. हांवें म्हणलें जर तर हें स्टॉप जाल्यार आज हांवें टेस्टमेंट दिता म्हूण बसयलें. आतां तो डिस्चार्ज जाला, देवाक अर्गां आनी होगलाप. तशेंच ते म्हज्या दोळ्यांतल्यान दुकां गळोवन आसली आनी चड आनी चड कर्जो नासली. आतां कंप्लीट गूण जाला, देवाक अर्गां आनी होगलाप. तशेंच रातच्या वेळार भायर टॉयलेटाक वचून भितर येताना सगळ्या पाटीक सगळी पाट तांबडी जावन आसली. आतां कंप्लीट गूण जाल्या, देवाक अर्गां आनी होगलाप. ಪ್ರೈಸ್ ಲಾರ್ಡ್. ಅರ್ಥ ಆಯ್ತಲ್ಲ ಎಲ್ರಿಗೂ? ಕೊನೆಗೆ ಎರ್ತು ಜಾವನಾಗಿ ಯಾಕೆ ಭವನ್ ಸಾಕ್ಸದಿಲ್ಲಿ ಹಂಗೆ ಪೈಲೆ ರೀತಿ ರೇಖೆತಲು ಇಲ್ಲಿ ಅವರು ಧ್ಯಾನಕೂಟಕ್ಕೆ ಬರ್ತಿದ್ರು. ಆಗ ಅವರ ಮಗನಿಗಾಗಿ ಮಗನಿಗೆ ಒಂದು ವೀಸಾ ಆಗಲಿಕ್ಕೆ, ಕೆಲಸ ಆಗಲಿಕ್ಕೆ ಆ ದಿವಸ ಒಂದು ಸಂದೇಶ ಕೊಟ್ಟಿದ್ದೀವಿ ನಾವು, ಒಬ್ಬರಿಗೆ ವೀಸಾ ಆಗ್ತದೆ ಅಂತ. ಅದೇ ರೀತಿಯಲ್ಲಿ ಅವರಿಗೆ ವೀಸಾ ಆಗಿ ಅವರ ಮಗ ಫಾರಿನ್ಗೆ ಹೋಗಿದ್ದಾರೆ. ಹಾಗೂ ಅವರ ಕಣ್ಣು ಸಮಸ್ಯೆ ಇತ್ತು. ಒಂದು ದಿವಸ ನೀವು ಎಲ್ಲಿದ್ದೀರಿ ಆಗಬಹುದು, ಕೆಲವರು ಅವರನ್ನು ಕಣ್ಣು ಕಾಣದವರಿಗೆ ಎದುರು ತಗೊಂಡು ಅವರಿಗೆ ಪ್ರಾರ್ಥಿಸಿದೆವು, ಒಂದು ಸಂದೇಶವನ್ನು ಕೊಟ್ಟಿದ್ದೆವು. ಹಾಗೆ ಅದೇ ರೀತಿಯಲ್ಲಿ ಅವರ ಕಣ್ಣು ಕೂಡ ಗುಣಮುಖವಾದ ಎಂದು ಅವರು ಸಾಕ್ಷಿ ಹೇಳಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಇನ್ನೊಬ್ಬರು ಸಾಕ್ಷಿ ಹೇಳಿದ್ದಾರೆ ಅವರಿಗಾದಂಥ ಎಲ್ಲ ಘಟನೆಗಳು ಏನೆಲ್ಲ ಆಗಿದೆ. ಒಂದು ಕೆಲಸಕ್ಕಾಗಿ ಆ ಕೆಲಸವು ದಯಪಾಲಿಸಿದ್ದಾರೆ. ಹಾಗೂ ಅವರಿಗೇನು ಸಮಸ್ಯೆ ಇತ್ತು ಅದು ಕೂಡ ದೇವರು ಗುಣಪಡಿಸಿದ್ದಾರೆ. ಹಾಗೂ ಅವರ ಬೆನ್ನು ಏನು ರಾತ್ರಿ ಬರೋ ಕೆಂಪಾಗಿತ್ತಂತೆ, ಯಾರು ಹೊಡೆದಂಗೆ ಆಗಿತ್ತೆ, ಅದನ್ನು ಕೂಡ ದೇವರು ಗುಣಪಡಿಸಿದ್ದಾರೆ ಅಂತ 3 ಸಾಕ್ಷ್ಯಗಳನ್ನು ಅವರು ಕೂಡ ನೀಡಿದ್ದಾರೆ. ಒಂದು ಗಟ್ಟಿ ಚಪ್ಪಳೆ ಯೇಸುವಿಗಾಗಿ ಪ್ರಿಯರೇ. ನಾವೆಲ್ಲರೂ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ. ನಿಮ್ಮೆಲ್ಲ ಕೋರಿಕೆಗಳು, ನಿಮ್ಮೆಲ್ಲ ಬೇಡಿಕೆಗಳು ವೇದಿಕೆ ಮೇಲೆ ಸಮರ್ಪಣೆ ಮಾಡಿ ಪ್ರಾರ್ಥಿಸಿ. ಈ ಪರಮ ಪ್ರಸಾದದಲ್ಲಿ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಬರುವಂಥ ಯೇಸುವನ್ನು ನಾವು ಬರಮಾಡಿಕೊಳ್ಳೋಣ. ಯಾರಿಗೆಲ್ಲ ಆಗ್ತದೆ ಅವರೆಲ್ಲರೂ ಮೊಣಕಾಲುರುತ್ತಾ ಈ ಆರಾಧನೆಯಲ್ಲಿ ನಾವು ಭಾಗವಹಿಸೋಣ ಪ್ರಿಯರೇ. ದೇವಾದಿದೇವ ರಾಜಾದಿರಾಜ ನಿಮಗೆ ಸ್ತೋತ್ರವಯ್ಯ. ಕರ್ತಾದಿಕರ್ತ ಒಡೆಯನ ಒಡೆಯ ನಿಮಗೆ ಸ್ತೋತ್ರವಯ್ಯ. ದೇವಾದಿದೇವ ರಾಜಾದಿರಾಜ ನಿಮಗೆ ಸ್ತೋತ್ರವಯ್ಯ. ಕರ್ತಾದಿಕರ್ತ ಒಡೆಯನ ಒಡೆಯ ನಿಮಗೆ ಸ್ತೋತ್ರವಯ್ಯ. ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ. ದೇವಾದಿದೇವ ರಾಜಾದಿರಾಜ ನಿಮಗೆ ಸ್ತೋತ್ರವಯ್ಯ. ಕರ್ತಾದಿಕರ್ತ ಒಡೆಯನ ಒಡೆಯ ನಿಮಗೆ ಸ್ತೋತ್ರವಯ್ಯ. ದೇವಾದಿದೇವ ರಾಜಾದಿರಾಜ ನಿಮಗೆ ಸ್ತೋತ್ರವಯ್ಯ. ಕರ್ತಾದಿಕರ್ತ ಒಡೆಯನ ಒಡೆಯ ನಿಮಗೆ ಸ್ತೋತ್ರವಯ್ಯ. ಸರ್ವಶಕ್ತರಾದ ದೇವರನ್ನು ನಾವು ಆರಾಧಿಸೋಣ. ಮೃತ್ಯುಂಜಯ ಯೇಸುವನ್ನು ನಾವು ಆರಾಧಿಸೋಣ. ಯಾಕೆಂದರೆ ಅವರು ನಮಗೆ ಜೀವ ಕೊಟ್ಟಂತ ದೇವರು, ಅವರು ದೇವಾದಿ ದೇವರು, ರಾಜಾದಿ ರಾಜರು, ಕರ್ತಾದಿ ಕರ್ತರು. ಆ ಮೃತ್ಯುಂಜಯ ದೇವನಿಗೆ ಆರಾಧಿಸೋಣ ಪ್ರಿಯರೇ. ಸೃಷ್ಟಿಕರ್ತನೆ ಸರ್ವಶಕ್ತನೇ ನಿಮಗೆ ಸ್ತೋತ್ರವಯ್ಯ. ಮೃತ್ಯುಂಜಯನೇ ಪುನರುತ್ಥಾನನೇ ನಿಮಗೆ ಸ್ತೋತ್ರವಯ್ಯ. ಸೃಷ್ಟಿಕರ್ತನೆ ಸರ್ವಶಕ್ತನೇ ನಿಮಗೆ ಸ್ತೋತ್ರವಯ್ಯ. ಮೃತ್ಯುಂಜಯನೇ ಪುನರುತ್ಥಾನವೇ ನಿಮಗೆ ಸ್ತೋತ್ರವಯ್ಯ. ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ. ದೇವಾದಿದೇವ ರಾಜಾದಿರಾಜ ನಿಮಗೆ ಸ್ತೋತ್ರವಯ್ಯ.
ಕರ್ತಾದಿಕರ್ತ ಒಡೆಯನ ಒಡೆಯ ನಿಮಗೆ ಸ್ತೋತ್ರವಯ್ಯ. ದೇವಾದಿ ದೇವ ರಾಜಾದಿ ರಾಜ ನಿಮಗೆ ಸ್ತೋತ್ರವಯ್ಯ. ಕರ್ತಾದಿ ಕರ್ತ ಒಡೆಯನ ಒಡೆಯ ನಿಮಗೆ ಸ್ತೋತ್ರವಯ್ಯ. ಮಹಿಮ ಸ್ವರೂಪನೆ ಮಹೋನ್ನತನೆ ನಿಮಗೆ ಸ್ತೋತ್ರವಯ್ಯ. ಮಹಾಯಾಚಕ ಮಹಾರಕ್ಷಕ ನಿಮಗೆ ಸ್ತೋತ್ರವಯ್ಯ. ಮಹಿಮ ಸ್ವರೂಪನೆ ಮಹೋನ್ನತನೆ ನಿಮಗೆ ಸ್ತೋತ್ರವಯ್ಯ. ಮಹಾಯಾಜಕ ಮಹಾರಕ್ಷಕ ನಿಮಗೆ ಸ್ತೋತ್ರವಯ್ಯ. ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಆರಾಧನೆ. ದೇವಾದಿ ದೇವ ರಾಜಾದಿ ರಾಜ ನಿಮಗೆ ಸ್ತೋತ್ರವಯ್ಯ. ಕರ್ತಾದಿ ಕರ್ತ ಒಡೆಯನ ಒಡೆಯ ನಿಮಗೆ ಸ್ತೋತ್ರವಯ್ಯ. ದೇವಾದಿ ದೇವ ರಾಜಾದಿ ರಾಜ ನಿಮಗೆ ಸ್ತೋತ್ರವಯ್ಯ. ಕರ್ತಾದಿ ಕರ್ತ ಒಡೆಯನ ಒಡೆಯ ನಿಮಗೆ ಸ್ತೋತ್ರವಯ್ಯ. ಯೆಹೋವ ಹೀರೆ ಯೆಹೋವ ರಾಫ ನಿಮಗೆ ಸ್ತೋತ್ರವಯ್ಯ. ಯೆಹೋವ ಶಾಲೋಮ್ ಯೆಹೋವ ನಿಸಿಯೇ ನಿಮಗೆ ಸ್ತೋತ್ರವಯ್ಯ. ಯೆಹೋವ ಹೀರೆ ಯೆಹೋವ ರಾಫ ನಿಮಗೆ ಸ್ತೋತ್ರವಯ್ಯ. ಯೆಹೋವ ಶಾಲೋಮ್ ಯೆಹೋವ ನಿಸಿಯೇ ನಿಮಗೆ ಸ್ತೋತ್ರವಯ್ಯ. ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಆರಾಧನೆ. ನಿತ್ಯ ಜೀವನೆ ನಿತ್ಯ ನಿವಾಸಿಯೇ ನಿಮಗೆ ಸ್ತೋತ್ರವಯ್ಯ. ಸ್ತುತಿಗೆ ಪಾತ್ರನೇ ಮಹಿಮ ಕರ್ತನೆ ನಿಮಗೆ ಸ್ತೋತ್ರವಯ್ಯ. ನಿತ್ಯ ಜೀವವೇ ನಿತ್ಯ ನಿವಾಸಿಯೇ ನಿಮಗೆ ಸ್ತೋತ್ರವಯ್ಯ. ಸ್ತುತಿಗೆ ಪಾತ್ರನೇ ಸ್ತೋತ್ರ ಕರ್ತನೆ ನಿಮಗೆ ಸ್ತೋತ್ರವಯ್ಯ. ನಿತ್ಯ ಜೀವನೆ ನಿತ್ಯ ನಿವಾಸಿಯೇ ನಿಮಗೆ ಸ್ತೋತ್ರವಯ್ಯ. ಸ್ತುತಿಗೆ ಪಾತ್ರನೇ ಸ್ತೋತ್ರ ಕರ್ತನೆ ನಿಮಗೆ ಸ್ತೋತ್ರವಯ್ಯ. ನಿತ್ಯ ಜೀವನೇ ನಿತ್ಯ ನಿವಾಸಿಯೇ ನಿಮಗೆ ಸ್ತೋತ್ರವಯ್ಯ. ಸ್ತುತಿಗೆ ಪಾತ್ರನೇ ಸ್ತೋತ್ರ ಕರ್ತನೆ ನಿಮಗೆ ಸ್ತೋತ್ರವಯ್ಯ. ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಆರಾಧನೆ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಹಲ್ಲೆಲೂಯಾ ಆರಾಧನೆ ಚಪ್ಪಲಿ ತಟ್ಟುತ್ತಾ ಹಲ್ಲೆಲೂಯಾ ಆರಾಧನೆ. ಎಲ್ಲರೂ ಹಲ್ಲೆಲೂಯಾ ಆರಾಧನೆ 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 ಹಲ್ಲೆಲೂಯಾ ಹಲ್ಲೆಲೂಯಾ Thank you, Lord. Thank you, Lord. Praise your glory, 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 glory. ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಆರಾಧನೆ. ಮಾರ್ಕೋಸ್ 4:40. മാർക്കന സുവാർത്തെ 4ನೇ ಅಧ್ಯಾಯ 40ನೇ ವಾಕ್ಯ. അവൻ അവരോട് ചോദിച്ചു, ಆತನು ಅವರಲ್ಲಿ ಕೇಳಿದರು, നിങ്ങൾ ഭയപ്പെടുന്നതെന്തിന്? ನೀವು ಯಾಕಾಗಿ ಭಯಪಡುತ್ತೀರಿ? നിങ്ങൾക്ക് വിശ്വാസമില്ലയോ? ಇನ್ನು ನಿಮಗೆ ವಿಶ್ವಾಸವಿಲ್ಲವೇ?
ശിഷ്യന്മാരുടെ അല്പവിശ്വാസത്തെ അവിടുന്ന് ശാസിക്കുകയാണ്. ಶಿಷ್ಯಂದಿರ ಅಲ್ಪವಿಶ್ವಾಸವನ್ನು ಆತನು കടലിൽ വെച്ച് ಸಮುದ್ರದಲ್ಲಿ തിരമാലകളാൽ ചുറ്റപ്പെട്ടപ്പോൾ ಬಿರುಗಾಳಿಯಿಂದ ಅವರು ಭಯಭೀತರಾದಾಗ അവിടുത്തെ ശിഷ്യന്മാർ ഭയന്ന് വിറച്ചു. ಅಲ್ಲಿನ ಶಿಷ್ಯರು ಭಯಭ್ರಾಂತರಾದರು. തലവെച്ചുറങ്ങിയിരുന്ന യേശുവിൻ്റെ അടുത്തേക്ക് ದೋಣಿಯಲ್ಲಿ ನಿದ್ರಿಸುತ್ತಿದ್ದ ಯೇಸುವನ್ನು ശിഷ്യന്മാർ പാഞ്ഞെത്തി. ಶಿಷ್ಯರು ಹತ್ತಿರ ಹೋಗಿ അവർ യേശുവിനോട് പറഞ്ഞു, ಅವರು ಯೇಸುವಿನಲ್ಲಿ ಹೇಳುತ್ತಿದ್ದೇವೆ, ഗുരുവേ, ಗುರುವೇ, ഞങ്ങൾ നശിക്കാറായിരിക്കുന്നു. ನಾವು ಸಾಯುತ್ತಿದ್ದೇವೆ. യേശു എഴുന്നേറ്റ് കൊടുങ്കാറ്റിനെ ശാസിച്ചു. ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಗದರಿಸಿದರು. കൊടുങ്കാറ്റ് ശാന്തമായി. ಸರೋವರಕ್ಕೆ ಶಾಂತವಾಗಿರು. നമ്മുടെ ജീവിതത്തിലെ ನಮ್ಮ ಜೀವನದಲ್ಲಿ കൊടുങ്കാറ്റ് പോലെ ആഞ്ഞടിക്കുന്ന ಬಿರುಗಾಳಿಯು ಬಂದಾಗ അപകടത്തിൻ്റെയും രോഗത്തിൻ്റെയും കടബാധിതയുടെയും അരൂപികള്, ಅಪಘಾತಗಳ, ದುರಂತಗಳ, ಸಾಲಬಾಧೆಗಳ ಬಿರುಗಾಳಿಗಳು, സങ്കടങ്ങളും ദുഃഖങ്ങളും ചില മറ്റുള്ളവരിൽ നിന്ന്, കുടുംബങ്ങളിൽ നിന്ന്, ಸಂಕಟಗಳು, ವಿದ್ವೇಷಗಳು ನಮ್ಮ ಕುಟುಂಬಗಳಲ್ಲಿ, സഹോദരങ്ങളിൽ നിന്ന്, ಸಹೋದರರಿಂದ, മക്കളിൽ നിന്ന്, ಮಕ್ಕಳಿಂದ, ജീവിത പങ്കാളിയിൽ നിന്ന്, ಜೀವನದ ಸಂಗಾತಿ, മാതാപിതാക്കന്മാരിൽ ತಂದೆ നിന്ന് ತಾಯಿಯಂದಿರಿಂದ നമുക്ക് അനുഭവപ്പെടുവാൻ ನಮಗೆ ಅನುಭವ ಉಂಟಾಗಬಹುದು. യേശു പറയുന്നു, ಯೇಸು ಹೇಳುತ್ತಿದ್ದಾರೆ, നിങ്ങൾക്ക് വിശ്വാസമില്ലേ? ನಿಮಗೆ ವಿಶ್ವಾಸವಿಲ್ಲವೇ? നമ്മുടെ വിശ്വാസം ശക്തിപ്പെടട്ടെ. ನಮ್ಮ ವಿಶ್ವಾಸವು ದೃಢವಾಗಲಿ. നിങ്ങൾ കടുകുമണിയോളം വിശ്വാസമുണ്ടെങ്കിൽ, ಸಾಸಿವೆ ಕಾಳಿನಷ್ಟು ವಿಶ್ವಾಸವಿದ್ದರೆ, ഈ മലയോട് മാറി കടലിൽ ചെന്ന് പതിക്കാൻ പറഞ്ഞാൽ അത് പതിക്കും. ಈ ಬೆಟ್ಟವನ್ನು ಹೋಗಿ ಸಮುದ್ರಕ್ಕೆ ಬೀಳು ಅಂತ ಹೇಳಿದ್ರೆ ಹಾಗೆ ಸಂಭವಿಸುತ್ತದೆ. യേശുവിന്റെ വചനം കേൾക്കുന്ന ഓരോ മകനും മകളും ಯೇಸುವಿನ ವಾಕ್ಯವನ್ನು ಸ್ವೀಕರಿಸುವ ಪ್ರತಿಯೊಬ್ಬ ಮಗನು ಮಗಳು വിശ്വസിക്കേണ്ടത് യേശുവിലാണ്. ವಿಶ್ವಾಸ ಇಡಬೇಕಾದುದು ಯೇಸುವಿನಲ್ಲಿ. നമ്മുടെ വിശ്വാസം ശക്തിപ്പെടട്ടെ. ನಮ್ಮ ವಿಶ್ವಾಸವು ಶಕ್ತಿ ಪಡೆಯಲಿ. മലകളെ ഇറക്കുവാൻ പറ്റുന്ന വിശ്വാസം, ಬೆಟ್ಟಗಳನ್ನೇ ಅಲುಗಾಡಿಸುವಂತ, കൊടുങ്കാറ്റിനെ ശാന്തമാക്കുന്ന വിശ്വാസം, ಬಿರುಗಾಳಿಯನ್ನು ಶಾಂತವಾಗಿಸುವಂತ, രോഗപീഠകളെ സുഖപ്പെടുത്തുന്ന വിശ്വാസം, ರೋಗ ಪೀಡೆಗಳು ಸೌಖ್ಯವಾಗುವಂತಹ ವಿಶ್ವಾಸ, സങ്കടങ്ങളെ സുഖപ്പെടുത്തുന്ന വിശ്വാസം, ಸಂಕಟಗಳು ಸಂತೋಷವಾಗುವ ವಿಶ್ವಾಸ, കടബാധിതകളെ ಸಾಲಬಾಧೆಗಳು വിടുവിക്കുന്ന സന്തോഷം, ಬಿಡುಗಡೆ ಉಂಟಾಗುವ ವಿಶ್ವಾಸ. ഈ അരൂപിയിൽ നമ്മൾ ಈ നിറയപ്പെടുക. ಶಕ್ತಿ ನಮ್ಮಲ್ಲಿ ತುಂಬಿಕೊಳ್ಳಲಿ. ഹല്ലേലൂയ, 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 ಹಲ್ಲೆಲೂಯಾ, ಹಲ್ಲೆಲೂಯಾ, ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ, 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 ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ, ഹല്ലേലൂയ, 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 ಹಲ್ಲೆಲೂಯಾ, 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 ഹല്ലേലൂയ, 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 ഹല്ലേലൂയ. നിന്റെ രോഗത്തെ ഓർത്ത് നീ വേദനിച്ചു. ನಿನ್ನ ರೋಗವನ್ನು ನೆನೆದು ನೀನು ವೇದನಿಸಬೇಕು. നീ കഴിക്കുന്ന മരുന്നിലാണോ നിന്റെ ആശ്വാസം മുഴുവനും? ನೀನು ಸೇವಿಸುವಂತ ಔಷಧಿಯಲ್ಲಿ ಆಗಿದೆಯಾ ನಿನಗೆ ಸಮಾಧಾನ ದೊರಕುವುದು? നിന്റെ രോഗപീഠകളെ ഓർത്ത് നീ ഉത്കണ്ഠപ്പെടുന്നുണ്ടോ? ನಿನ್ನ ರೋಗವನ್ನು ನೀನು ಚಿಂತಿಸಿ നിന്റെ കടബാധ്യതകളെ ഓർത്ത് നീ വിഷമിക്കുന്നുണ്ടോ? ನಿನ್ನ ಸಾಲದ ಭಾರವನ್ನು ಕಂಡು ನೀನು ವೇದನಿಸುತ್ತಿದ್ದೀಯಾ? നിന്റെ മക്കളെ ഓർത്ത് നീ വേദനിക്കുന്നുണ്ടോ? ನಿನ್ನ ಮಕ್ಕಳನ್ನು ನೆನೆಯುತ್ತಾ ವೇದನೆ ಪಡುತ್ತೀಯಾ? നിന്റെ ജീവിത പങ്കാളി ഓർത്ത് നീ സങ്കടപ്പെടുന്നുണ്ടോ? ನಿನ್ನ ಜೀವನದ ಸಂಗಾತಿಯನ್ನು ನೆನೆಸುತ್ತಾ ನೀನು ದುಃಖ ಪಡುತ್ತಿದ್ದೀಯಾ? നിന്റെ എല്ലാ സങ്കടങ്ങളും വിഷമങ്ങളും കർത്താവിന് ನಿನ್ನ സമർപ്പിക്കുക. ಸಂಕಟಗಳನ್ನು ವೇದನೆಗಳನ್ನು ಪ್ರಭುವಿನ ಕರಗಳಲ್ಲಿ ಸಮರ್ಪಣೆ ಮಾಡು. നിന്റെ എല്ലാ രോഗത്തെയും രോഗപീഠകളെയും കർത്താവിന് സമർപ്പിക്കുക. ನಿನ್ನ ವೇದನೆಗಳನ್ನು ರೋಗಗಳನ್ನು ಪ್ರಭುವಿಗೆ ಬಿಟ್ಟುಕೊಡು. നിന്നിലെ ഭയം മാറിപ്പോകട്ടെ. ನಿನ್ನಲ್ಲಿರುವಂತಹ ಭಯ ನಿನ್ನನ್ನು ಬಿಟ್ಟು ಹೋಗಲಿ. നിന്റെ നിരാശ നിന്നെ വിട്ടു മാറട്ടെ. ನಿನ್ನ ನಿರಾಸೆ ನಿನ್ನಿಂದ ಬಿಟ್ಟು ಹೋಗಲಿ. ആരും എനിക്കില്ല എന്ന ചിന്ത നിന്നിൽ നിന്ന് മാറിപ്പോകട്ടെ. ಯಾರು ಇಲ್ಲ ಒಂಟಿ ಎಂಬ ಚಿಂತೆ ನಿನ್ನನ್ನು ಬಿಟ್ಟು ಹೋಗಲಿ. എന്നെ എല്ലാവരും വെറുത്തല്ലോ എന്ന ചിന്ത നിന്നിൽ നിന്ന് മാറിപ്പോകട്ടെ. ಎಲ್ಲರೂ ನನ್ನ ಮೇಲೆ ವೈರಾಗ್ಯ ಕೋಪದಲ್ಲಿ ಇದ್ದಾರೆ ಎಂಬ ಚಿಂತೆ ನಿನ್ನಿಂದ ಬಿಟ್ಟು ಹೋಗಲಿ. നീ യേശുവിന്റെ മകനായി മകളായി ജീവിക്കുക. ನೀನು ಯೇಸುವಿನ ಮಗನಾಗಿ ಮಗಳಾಗಿ ಜೀವಿಸು. ജനക്കൂട്ടത്തെ കണ്ടപ്പോൾ അവിടുന്ന് അവരോട് അനുകമ്പ തോന്നി. ಜನಸಮೂಹವನ್ನು ಕಂಡಾಗ ಅವರ ಮೇಲೆ ಆತನಿಗೆ ಕನಿಕರ ತೋರಿತು. ആ സമൂഹത്തിലെ ഒരു അംഗമാണ് നീ. ಆ ಸಮೂಹದ ಒಂದು ವ್ಯಕ್ತಿ ನೀನು.
അവിടുത്തെ അനുകമ്പ ഈ നിമിഷം നിന്നിലേക്ക് കടന്നു വരുന്നു. ಆತನ ಕರುಣೆ ಈಗ ನಿನ್ನ ಮೇಲೆ ಇಳಿದು ಬರಲಿ. യേശുവേ, ಯೇಸುವೇ, എന്നെ നീ തൊട്ട് സുഖപ്പെടുത്തണമേ. ನನ್ನನ್ನು ಮುಟ್ಟಿ ಗುಣಪಡಿಸಬೇಕು. എന്നെ നീ തൊട്ട് സുഖപ്പെടുത്തണമേ. ನನ್ನನ್ನು ನೀನು ಮುಟ್ಟಿ ಗುಣಪಡಿಸಬೇಕು. എന്റെ രോഗങ്ങൾ, രോഗപീഠകൾ എന്നെ വിട്ടു മാറട്ടെ. ನನ್ನ ರೋಗಗಳು, ರೋಗದ ಪೀಡೆಗಳು ನನ್ನಿಂದ ದೂರವಾಗಲಿ. മനസ്സിലെ സങ്കടങ്ങൾ എന്നെ വിട്ടു മാറട്ടെ. ನನ್ನ ಮನಸ್ಸಿನ ಸಂಕಟಗಳು ನನ್ನಿಂದ ದೂರವಾಗಲಿ. അടിക്കടി ഉണ്ടാകുന്ന നിരാശ എന്നിൽ നിന്ന് മാറിപ്പോകട്ടെ. ಆಗ ಬರುವಂತಹ ನಿರಾಸೆಗಳು ನನ್ನಿಂದ ಬಿಟ್ಟು ಹೋಗಲಿ. ആഴക്കടലിൽ ഞാൻ വീണുപോയി ദൈവമേ. ಆಳವಾದ ಸಮುದ್ರದಲ್ಲಿ ನಾನು ಬಿದ್ದು ಬಿಟ್ಟೆ. രക്ഷിക്കുവാൻ ആളില്ല എന്നോർത്ത് ഞാൻ ദുഃഖിതനായി. ರಕ್ಷಿಸಲು ಯಾರೋ ಇಲ್ಲ ಅಂತ ನಾನು ದುಃಖಿತನಾಗಿದ್ದೇನೆ. എന്നെ നിരാശയിൽ നിന്ന് നീ വിടുവിക്കണം. ಆ ನಿರಾಸೆಯಿಂದ ನನ್ನನ್ನು ರಕ್ಷಿಸು. ബാധ്യതകളിൽ നിന്ന് എനിക്ക് നീ മോചനം തരയണമേ. ನಿನಗೆಲ್ಲಾ ಬಾಧ್ಯತೆಗಳಿಂದ ನಿನಗೆ ವಿಮೋಚನೆ ಉಂಟಾಗಲಿ. എല്ലാ നിരാശയും ഭയവും ദുഃഖങ്ങളും നീ യേശുവിനോട് പറയും. ನಿರಾಸೆ, ಭಯ, ದುಃಖವನ್ನೆಲ್ಲ ನೀನು ಆ ಯೇಸುವಿನಲ್ಲಿ ಹೇಳು. എനിക്കാരുമില്ല എന്ന ചിന്ത നീ യേശുവിനോട് പറയുക. ಯಾರು ಇಲ್ಲವಾದರೆ ಆ ಯೇಸುವಿನಲ್ಲಿ ಹೇಳು. അവിടെ നിന്നെ ഒരിക്കലും തള്ളിക്കളയുകയോ ഉപേക്ഷിക്കുകയോ ഇല്ല. ನಿನ್ನನ್ನು ತಳ್ಳೋದಿಲ್ಲ, ದೂರ ಬಿಡುವುದಿಲ್ಲ. ನನ್ನೇಸಯ್ಯ ಹಲ್ಲೆಲೂಯಾ, 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 ನನ್ನೇಸಯ್ಯ ಹಲ್ಲೆಲೂಯಾ. ನನ್ನ ಸ್ನೇಹವು ನೀನೇ, ನನ್ನ ಆಸೆಯೂ ನೀನೇ, ನನ್ನ ಸ್ನೇಹವು ನೀನೇ, ನನ್ನ ಪ್ರೀತಿಯೂ ನೀನೇ, ನನ್ನ ಸ್ನೇಹವು ನೀನೇ, ನನ್ನ ಪ್ರೀತಿಯೂ ನೀನೇ, ನನ್ನ ಸ್ನೇಹವು ನೀನೇ, ನನ್ನ ಪ್ರೀತಿಯೂ ನೀನೇ, ನನ್ನೆಲ್ಲವೂ ಯೇಸುವೆ ನೀನೇ ತಾನೇ, ನನ್ನೆಲ್ಲವೂ ಯೇಸುವೆ ನೀನೇ ತಾನೇ, ನೀನಿಲ್ಲದೆ ನನಗೆ ಯಾರುಂಟು, ನೀನಲ್ಲದೆ ನನಗೆ ಯಾರಿಲ್ಲ, ನೀನಲ್ಲದೆ ನನಗೆ ಯಾರುಂಟು, ನೀನಲ್ಲದೆ ನನಗೆ ಯಾರಿಲ್ಲ. ನನ್ನೇಸಯ್ಯ ಹಲ್ಲೆಲೂಯಾ, ನನ್ನೇಸಯ್ಯ ಹಲ್ಲೆಲೂಯಾ, ನನ್ನೇಸಯ್ಯ ಹಲ್ಲೆಲೂಯಾ, ನನ್ನೇಸಯ್ಯ ಹಲ್ಲೆಲೂಯಾ. ಆದಿಯಲ್ಲೂ ನೀನೇ, ಅಂತ್ಯದಲ್ಲೂ ನೀನೇ, ಆದಿಯಲ್ಲೂ ನೀನೇ, ಅಂತ್ಯದಲ್ಲೂ ನೀನೇ, ಆದಿಯಲ್ಲೂ ನೀನೇ, ಅಂತ್ಯದಲ್ಲೂ ನೀನೇ, ಆದಿಯಲ್ಲೂ ನೀನೇ, ಅಂತ್ಯದಲ್ಲೂ ನೀನೇ, ನನ್ನೆಂದಿಗೂ ಯೇಸುವೆ ನೀನೇ ತಾನೇ, ಎಂದೆಂದಿಗೂ ಯೇಸುವೆ ನೀನೇ ತಾನೇ, ನನ್ನೇಸಯ್ಯ ಹಲ್ಲೆಲೂಯಾ, ನನ್ನೇಸಯ್ಯ ಹಲ್ಲೆಲೂಯಾ,
യേസയ്യാ ഹല്ലേലൂയ 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 ഹല്ലേലൂയ യേശുവേ, നിന്റെ കരുണയുടെ കണ്ണുകൾ എൻ്റെ നേരെ തിരിക്കണമേ. ಯೇಸುವೇ, ನಿನ್ನ ಕರುಣೆಯ ಕಣ್ಣುಗಳಿಂದ ನನ್ನನ್ನು ಕಾಣಬೇಕು. എൻ്റെ മേലും എൻ്റെ കുടുംബങ്ങളുടെ മേലും നീ കരുണ കാട്ടണമേ. ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ನಿನ್ನ ಕರುಣೆ ತೋರಬೇಕು. നീ എനിക്ക് നൽകിയ ശരീരം, ನೀನು ನನಗಾಗಿ ಕೊಟ್ಟಂತಹ ಈ ಶರೀರ ഇന്ന് രോഗപീഠകളാൽ വേദനിക്കുന്നു. ಇಂದು ರೋಗದ ಪೀಡೆಗಳಿಂದ ವೇದನಿಸುತ್ತಿದೆ. മരുന്നില്ലാതെ എനിക്ക് ജീവിക്കാൻ വയ്യാത്ത അവസ്ഥ. ಔಷಧಿ ಇಲ್ಲದೆ ಜೀವನವನ್ನು ಒಂದು ಹೊತ್ತು ಸಾಗಿಸಲು ಸಾಧ್ಯವಾಗದಂತ ನನ್ನ ಅವಸ್ಥೆ. ഉറക്കമില്ലാത്ത രാത്രികള്, ನಿದ್ರೆ ಲಭಿಸದಂತಹ ರಾತ್ರಿಗಳು, മനസ്സ് നിറയെ ഉത്കണ്ഠകളാണ്. ಮನಸ್ಸಿಡೀ ಸಂಪೂರ್ಣ ಚಿಂತೆ ಭಾರ. ആരും സഹായിക്കാനില്ലാത്ത അവസ്ഥ. ಯಾರು ಸಹಾಯಕ್ಕಿಲ್ಲದಂತಹ ನನ್ನ ಅವಸ್ಥೆ. ബന്ധങ്ങളിൽ നിന്ന് ഒറ്റപ്പെട്ടു പോയി ഞാൻ നാഥ. ಸಂಬಂಧಗಳಿಂದ ನಾನು ಒಂಟಿಯಾದೆ ಪ್ರಭುವೇ. മക്കൾക്കെന്നെ ആവശ്യമില്ലാതെയായി. ಮಕ್ಕಳಿಗೆ ನನ್ನ ಅವಶ್ಯಕತೆ ಇಲ್ಲದಂತಾಗಿದೆ. അവർക്ക് ഞാൻ ഭാരമായി മാറ്റപ്പെട്ടു. ಅವರಿಗೆ ನಾನು ಭಾರವಾಗಿ ಮಾರ್ಪಟ್ಟೆ. ജീവിത പങ്കാളി എന്നെ വെറുത്തു തുടങ്ങി. ಜೀವನದ ಸಂಗಾತಿ ನನ್ನ ಮೇಲೆ ಕೋಪಗೊಂಡು ದೂರ ಹೋಗಿ. എന്നെ സ്നേഹിക്കാൻ ആരുമില്ല. ನನ್ನನ್ನು ಪ್ರೀತಿಸಲು ಯಾರೂ ಇಲ್ಲ ಪ್ರಭು. എന്നോട് സംസാരിക്കുവാൻ ആരുമില്ല. ನನ್ನಲ್ಲಿ ಒಂದು ಮಾತನಾಡಲು ಯಾರೂ ಇಲ್ಲ. എൻ്റെ ജീവിതം തന്നെ എനിക്ക് ഭാരമായി മാറ്റപ്പെട്ടു. ನನ್ನ ಜೀವನವೇ ನನಗೆ ಭಾರವಾಗಿ ಮಾರ್ಪಡುತ್ತಿದೆ. എന്നോട് നീ കരുണ കാട്ടണമേ. ನನ್ನ ಮೇಲೆ ನೀನು ದಯೆ ತೋರಿಸಬೇಕು. എൻ്റെ കുടുംബത്തോട് നീ ദയ കാട്ടണം. ನನ್ನ ಕುಟುಂಬದ ಮೇಲೂ ನಿನ್ನ ಕರುಣೆಯನ್ನು ತೋರಬೇಕು. ശതാധിപന്റെ അപേക്ഷയെപ്പോലെ ഞാൻ നിന്നോട് പ്രാർത്ഥിക്കുന്നു. ಶತಾಧಿಪತಿ ಬಂದು ಪ್ರಾರ್ಥಿಸಿದ ಹಾಗೆ ನಾನು ನಿನ್ನಲ್ಲಿ ಮೊರೆಯಿಡುತ್ತಿದ್ದೇನೆ. ഗുരുവേ, ಪ್ರಭುವೇ, നീ ഒരു വാക്ക് മാത്രം അരുളി ചെയ്യുക. ನೀನೊಂದು ಮಾತನ್ನು ನುಡಿದರೆ ಮಾತ್ರ ಸಾಕು. ഞാൻ സുഖപ്പെടട്ടെ. ನಾನು ಗುಣ ಹೊಂದುತ್ತೇನೆ. നീ ഒരു വാക്ക് മാത്രം പറയുക. ನೀನೊಂದು ಮಾತ್ರ ಮಾತನ್ನು ನುಡಿದರೆ ಮಾತ್ರ ಸಾಕು. ഞാൻ സുഖപ്പെടട്ടെ. ನಾನು ಸೌಖ್ಯ ಹೊಂದುತ್ತೇನೆ. നിന്റെ സൗഖ്യ സ്പർശനത്തിനായി ഞാൻ ദാഹിക്കുന്നു. ನಿನ್ನ ಅಸೌಖ್ಯದ ಸ್ಪರ್ಶನಕ್ಕಾಗಿ ನಾನು ಕಾದಿದ್ದೇನೆ. എന്നെ നീ തള്ളിക്കളയരുതേ. ನನ್ನನ್ನು ನೀನು ತಳ್ಳಿ ದೂರ ಮಾಡಬೇಡ. എൻ്റെ അപേക്ഷയെ നീ ഉപേക്ഷിക്കരുത്. ನನ್ನ ಪ್ರಾರ್ಥನೆಯನ್ನು ನೀನು ತಿರಸ್ಕರಿಸಬೇಡ.
ആരാരുമില്ലാത്ത എന്നോട് നീ കരുണ കാട്ടെ. ಯಾರೂ ನನಗಿಲ್ಲ, ನನ್ನ ಮೇಲೆ ನಿನ್ನ ದಯೆಯನ್ನು ತೋರಿಸು. യേശു നമുക്ക് സൗഖ്യം തന്നുകൊണ്ടിരിക്കുന്ന നിമിഷമാണത്. യേശു നമ്മನ್ನು സൗഖ്യಪಡಿಸುವಂತಹ ಸಮಯ. നമ്മുടെ സങ്കടങ്ങൾ നമ്മളെ വിടുവിക്കുന്ന നിമിഷമാണ്. ನಮ್ಮ ಸಂಕಟಗಳಿಂದ ನಮ್ಮನ್ನು ರಕ್ಷಿಸುವಂತಹ ಸಮಯವಿದು. തന്നെ വിളിച്ചപേക്ഷിച്ച ആരെയും അവിടുന്ന് ഉപേക്ഷിച്ചിട്ടില്ല. തന്നನ್ನು ಕೂಗಿ ಕರೆದ ಯಾರನ್ನು ಆತನು ಕೈ ಬಿಡಲಿಲ್ಲ. ഒരാളുടെ അപേക്ഷ പോലും അവിടുന്ന് നിരസിച്ചിട്ടില്ല. ಒಂದು ಪ್ರಾರ್ಥನೆಯನ್ನು ಆತನು ತಿರಸ್ಕರಿಸಲಿಲ್ಲ. വിജാതിയരുടെ അപേക്ഷകൾ പോലും അവിടുന്ന് ചെവിക്കൊണ്ടു. ವಿಜಾತಿಯರ ಪ್ರಾರ್ಥನೆಯನ್ನು ಆತನು ಕೇಳಿದನು. അല്പവിശ്വാസികളെ, അല്പവിശ്വാസിയേ, അവിടുന്ന് ശിഷ്യന്മാരെ പലപ്പോഴും ശാസിച്ചു. ಹಲವು ಸಾರಿ ಶಿಷ್ಯರಿಗೆ ಹಾಗೆ ಆತನು ಕೇಳುತ್ತಿದ್ದನು. നിങ്ങൾക്ക് വിശന്നപ്പോൾ ഞാൻ അപ്പം തന്നില്ലേ? ನಿಮಗೆ ಹಸಿದಿದ್ದಾಗ ನಾನು ನಿಮಗೆ ರೊಟ್ಟಿಯನ್ನು ಕೊಟ್ಟಿದ್ದೇನೆ. നിനക്ക് ദാഹിച്ചപ്പോൾ ഞാൻ കുടിനീര് തന്നില്ലേ? ನಿನಗೆ ದಾಹವಾದಾಗ ನಿನಗೆ ಜಲವನ್ನು ನಾನು ನೀಡಿದ್ದೆ. നിന്റെ കരുണയുടെ ഹൃദയം എൻ്റെ നേരെ തുറക്കണമേ. ನಿನ್ನ ಕರುಣೆಯ ಹೃದಯವನ್ನು ನನ್ನ ಮೇಲೆ ತೆರೆಯಿರಿ ಸ್ವಾಮಿ. നമുക്ക് അവിടുത്തെ ആശീർവാദം സ്വീകരിക്കാം. ಆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸುವ ಪ್ರಿಯರೇ. Sacrament most holy, O sacrament divine, all praise and all thanksgiving be every moment thine. O sacrament most holy, O sacrament divine, all praise and all thanksgiving be every moment thine. ಗಟ್ಟಿಯಾದ ಒಂದು ಚಪ್ಪಳೆ ಪ್ರಭುವಿಗೆ ಕೊಡಿರಿ. ಇನ್ನು ಗಟ್ಟಿಯಾಗಿ ಒಂದು ಹೊತ್ತು ಕೂತ್ಕೊಳ್ಳಿ ಎಲ್ಲರೂ.